हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम राम हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम 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 हरे हरे कृष्ण 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 हरे 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 राम 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 हरे 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 कृष्ण 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 हरे हरे श्रील प्रभुपाद की जय, गौरनिताय की जय, नामाचार्य विदास ठाकुर की जय, हरिनाम संकीर्तन की जय। हरे कृष्ण। ಮಾತಾಜಿ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ವರದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆ ಮಾತಾಜಿ. ಸೌಮ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇರ್ತೀರಾ ಅಲ್ಲ ಮಾತಾಜಿ? ನಾನು ನಿಮ್ ಕೋಹೋಸ್ಟ್ ಮಾಡ್ಲಾ? ಮಾಡಿ ಮಾತಾಜಿ, ಇರ್ತೀನಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ತರಗತಿನ ಶುರು ಮಾಡ್ತೀವಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 2ನೇ ಹಂತದ ಆನ್ಲೈನ್ ಭಗವದ್ಗೀತಾ ತರಗತಿಗೆ ನಿಮಗೆ ಸ್ವಾಗತವನ್ನು ಕೋರುತ್ತಾ ಇದ್ದೀನಿ. ಶ್ರೀ ಶ್ರೀ ರಾಧಾಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿಷ್ಠಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಣಾಮದೊಂದಿಗೆ ನಾನು ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ
ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ ನಾಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಚಾತ್ಯ ದೇಶತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರೂ ಶ್ರೀ ರಾಧಾ ಗೋವಿಂದಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಭಗವದ್ಗೀತೆ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ರಾಧಾ ಗೋವಿಂದ ಅವರಲ್ಲಿ ನಾನು ಬೇಡ್ಕೊತಾ ಇದ್ದೀನಿ. ಈ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಜ್ಞಾನವನ್ನ ಗುರು ಪರಂಪರೆಯ ಕೃಪೆಯ ಮೂಲಕ ನಾನು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಮಾತಾಜಿಗಳ ಪ್ರಭುಜಿ, ನಾವು ಯಾವ ಒಂದು ಅಧ್ಯಾಯವನ್ನ ನಾವು ತಿಳ್ಕೊತಾ ಇದ್ವಿ, ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಯಾವ ಅಧ್ಯಾಯವನ್ನ ನಾವು ತಿಳ್ಕೊತಾ ಇದ್ವಿ? ಹರೇ ಕೃಷ್ಣ ಮಾತಾಜಿ. ಅಧ್ಯಾಯ 10, ಶ್ರೀ ಭಗವಂತನ ಐಶ್ವರ್ಯ ವಿಭೂತಿ ಯೋಗ. ಯಾಕೆ ನಮ್ಗೆ ಭಗವಂತ ಐಶ್ವರ್ಯವನ್ನ ತಿಳಿಸಿ ಕೊಡ್ತಾ ಇದ್ದಾರೆ? ಹರೇ ಕೃಷ್ಣ. ಯಾಕೆ ಇದನ್ನ ನಾವು ತಿಳ್ಕೊಬೇಕು, ಐಶ್ವರ್ಯ ಯೋಗವನ್ನ, ಭಗವಂತನ ಐಶ್ವರ್ಯ ಯೋಗವನ್ನ? ಮಾತಾಜಿ, ಅದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಗೆ ದೇವರು ಏನು ಅಂತ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಮಾತಾಜಿ. ಅವ್ರಿಗಿಂತ ಅವರೇ ಎಲ್ಲ ಮೂಲ ಕಾರಣ. ಹಾಗಾಗಿ ಅವ್ರನ್ನ ಅವ್ರ ಭಗವಂತನನ್ನ ಯಾವಾಗ ನಾವು ಅರ್ಥ ಮಾಡ್ಕೊಂತೀವೋ ಆಗ ಅದು ಗೊತ್ತಾಗುತ್ತೆ ಮಾತಾಜಿ. ಅವಾಗ ಏನಾಗುತ್ತೆ ಮಾತಾಜಿ? ಅವಾಗ ನಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತೆ? ಅದೇ ನಾವು ಭಕ್ತಿಯಲ್ಲೇ ಇರ್ಬೇಕು ಮಾತಾಜಿ. ಆವಾಗ ಮಾತ್ರ ನಾವು ದೇವ್ರನ್ನ ಅರ್ಥ ಮಾಡ್ಕೋಬಹುದು ಅಂತ. ಮೂಲ ಅವರೇ ಅಲ್ವಾ, ಎಲ್ಲದಕ್ಕೂ ಕಾರಣನೂ ಅವರೇ. ಯಾಕೆ ಅರ್ಥ ಮಾಡ್ಕೋಬೇಕು ನೀವು ಅವ್ರನ್ನ? ಇವಾಗ ನಿಮ್ಮ ಯಜಮಾನ್ರನ್ನ ಹೆಚ್ಚು ಹೆಚ್ಚು ಅರ್ಥ ಮಾಡ್ಕೊಂಡಂಗೆ ನಿಮ್ಗೆ ಏನ್ ಅನ್ಸುತ್ತೆ? ಇವಾಗ ಅವರಲ್ಲಿ ಒಳ್ಳೆ ಗುಣಗಳೆಲ್ಲ ಇದ್ದಾಗ ಅವರಲ್ಲಿ ನಮ್ಗಿನ್ನ ಗೌರವ ಹೆಚ್ಚಾಗತ್ತೆ, ಪ್ರೀತಿ ಹೆಚ್ಚಾಗತ್ತೆ ಅಲ್ವಾ? ಸೊ ನಾವು ಯಾವಾಗ್ಲೂ ಸಹ ಅವ್ರನ್ನ ನಾವು ನೆನೆಸ್ಕೊಳೋ ತರ ಆಗತ್ತೆ ನಮ್ಗೆ ಅಲ್ವಾ? ಪ್ರತಿಯೊಂದನ್ನ ನೋಡಿದಾಗ್ಲೂ ಸಹ ನಾವು ಅವ್ರನ್ನ ನೆನಪಿಸ್ಕೋತೀವಿ ಅಲ್ವಾ? ನೀವು ಏನೇ ಒಂದು ತಿಂಡಿಯನ್ನ ಮಾಡಿ ಅವ್ರೇನಾದ್ರು ಬೇರೆ ಊರಿಗೆ ಹೋಗಿದ್ರೆ, ಇದು ನಮ್ಮ ಯಜಮಾನ್ರಿಗೆ ಇಷ್ಟ, ಇದನ್ನ ನಾನು ಅಂದ್ರೆ ಇವಾಗ ಅವ್ರಿಲ್ದಲ್ಲ ಇದ್ದಾಗ ಮಾಡಿದಾಗ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಅಲ್ವಾ? ಪ್ರತಿಯೊಂದನ್ನ ನೋಡಿದಾಗ್ಲೂ ನಿಮ್ಗೆ ಅವ್ರ ಜ್ಞಾಪಕ ಬರ್ತಾ ಇರುತ್ತೆ ಅಲ್ವಾ? ಸೊ ಅದೇ ತರನೇ ಇವಾಗ ನಮ್ಗೆ 7ನೇ ಅಧ್ಯಾಯದಲ್ಲಿ ನಮ್ಗೆ ಏನ್ ಹೇಳಿದ್ರು ಕೃಷ್ಣ, ನೀವು ನನಗೆ ಶರಣಾಗ್ಬೇಕು, ಆಗ ಅಷ್ಟೇನೆ ನೀವು ಈ ಬಂಧನದಿಂದ ನೀವು ಮುಕ್ತರಾಗ್ತೀರಾ. ಈ 3 ಗುಣಗಳಿಂದ ಬಂಧಿತರಾಗ್ಬಿಟ್ಟಿದ್ದೀರಾ, ಈ 3 ಗುಣಗಳಿಂದ ನೀವು ಹೊರಗಡೆ ಬರ್ಬೇಕಂದ್ರೆ ನೀವು ನನಗೆ ಶರಣಾಗ್ಬೇಕು ಅಂತ ಹೇಳ್ತಾ ಇದಾರೆ ಅಲ್ವಾ? ನಾವು ತುಂಬಾ ಈಸಿನ ಶರಣಾಗೋದು ಯಾರಿಗಾದ್ರೂ? ಅಷ್ಟು ಈಸಿ ಇಲ್ಲ ಶರಣಾಗೋದು ಅಲ್ವಾ? ನಮ್ಗೆ ಅವ್ರು ಶ್ರೇಷ್ಠರಾಗಿರ್ಬೇಕು ಅಲ್ವಾ? ಅವಾಗ ನಮ್ಗೆ ಗೌರವ ಬಂದಾಗ ಹೌದು, ಇವ್ರೇ ಎಲ್ಲ ಸಕಲ ಕಾರಣಗಳಿಗೆ ಇವರೇ ಕಾರಣ, ಸೊ ನಾವು ನಮ್ಮ ಬದುಕಿಗೆ ಇವರೇನೆ ಕಾರಣ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಅವಾಗ ಶರಣಾಗ್ತೀವಿ. ಸುಮ್ನೆ ಶರಣಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೆ ನಮ್ಗೆ ಭಗವಂತ ಏನ್ ಹೇಳ್ತಿದ್ದಾರೆ, ನನ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಅದಕ್ಕೋಸ್ಕರ ಅವರೇ ಹೇಳಲಿಕ್ಕೆ ಹೊರಟಿದ್ದಾರೆ, ಅವರ ಬಗ್ಗೆ ಅವರೇ ತಿಳಿಸ್ತಾ ಇದ್ದಾರೆ. ಅದರಿಂದನಾದ್ರೂ ನಮ್ಗೆ ಇವಾಗ
ಗೊತ್ತಾಗ್ಬೇಕು, ಭಗವಂತನ ಶ್ರೇಷ್ಠತೆ ನಮ್ಗೆ ಗೊತ್ತಾಗ್ಬೇಕು, ಭಗವಂತನ ಐಶ್ವರ್ಯಗಳು ಗೊತ್ತಾಗ್ಬೇಕು. ಅವಾಗ ಏನಾಗುತ್ತೆ, ನಮ್ಗೆ ಈ ಭಕ್ತಿಯಲ್ಲಿ ನಾವು ಮುಂದುವರಿಯೋಣಂತೆ. ನಾವ್ ಇವಾಗ ಅದು ಬಿಟ್ರೆ ಬೇರೆ ಅನ್ಯ ಮಾರ್ಗ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಮತ್ತೆ 8ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ರು, ನನ್ನನ್ನ ನೀವು ಸಾಯುವ ಕಾಲದಲ್ಲಿ ನೀವು ನನ್ನನ್ನ ನೆನೆಸ್ಕೊಂಡ್ರೆ ನೀವು ನನ್ನ ಲೋಕಕ್ಕೆ ಬರ್ತೀರಾ, ನೀವು ನನ್ನ ಸ್ವಭಾವನ್ನೇ ಪಡಿತೀರಾ ಅಂತ ಹೇಳಿದ್ರು. ಹಾಗಾದ್ರೆ ಹೇಗ್ ಸಾಧ್ಯ ನಾವು ಸಾಯುವ ಸಮಯದಲ್ಲಿ ಭಗವಂತನ ನೆನಪು ಮಾಡ್ಕೊಳ್ಲಿಕ್ಕೆ? ಇಡೀ ಜೀವನದ ಪೂರ್ತಿ ನಾವು ಅಭ್ಯಾಸ ಮಾಡಿದ್ರೆ ಅಷ್ಟೇ ಸಾಧ್ಯ ಆಗತ್ತೆ. ಅದಕ್ಕೆ ನಮ್ಗೆ ಇಲ್ಲಿ ಅರ್ಜುನನ ಮುಖಾಂತರ ನಾವಿಲ್ಲಿ ತಿಳ್ಕೊತಾ ಇದೀವಿ, ಹೇಗೆ ನಾವು ಭಗವಂತನನ್ನ ಅನವರತ ನಾವು ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ. ಸೊ ಅವಾಗ ಭಗವಂತನ ಐಶ್ವರ್ಯನ ನಾವು ತಿಳ್ಕೊಬೇಕು. ಪ್ರತಿಯೊಂದು ವಸ್ತುವನ್ನ ನೋಡಿದಾಗ್ಲೂ ಸಹ ನಮ್ಗೆ ಭಗವಂತನ ನೆನಪು ಬರ್ಬೇಕು, ಭಗವಂತನ ಆ ಸ್ಮರಣೆ ಬರ್ಬೇಕು ಅಲ್ವಾ. ಇವಾಗ ನೋಡಿ, ನಮ್ಮ ಮಗು ಇವಾಗ ಸ್ಕೂಲಿಗೆ ಹೋಗಿರುತ್ತೆ, ಆದ್ರೆ ನಾವು ಮತ್ತೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಪ್ರತಿಯೊಂದು ವಸ್ತುವನ್ನ ನೋಡಿದಾಗ ಇದು ನಮ್ಮ ಪುಟ್ಟಂದು, ಇದು ನಮ್ಮ ಪುಟ್ಟಂದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ನೋಡಿದಾಗ್ಲೂ ನಮ್ಗೆ ಜ್ಞಾಪಕ ಬರ್ತಾ ಇರುತ್ತೆ ಅಲ್ವಾ. ಇವಾಗ ಒಂದು ತಾಯಿ ಮಗುವನ್ನ ಮರೆತು ಅವಳು ಒಂದು ಕ್ಷಣನೂ ಅವಳು ಇರೋದಿಲ್ಲ. ಅದೇ ತರನೇ ನಮಗೂ ಸಹ ಕೃಷ್ಣನ ನೆನಪು, ನಾವೇನೇ ಕೆಲಸ ಮಾಡ್ತಾ ಇರ್ಲಿ, ನಮ್ಮ ವೃತ್ತಿ ಧರ್ಮವಾದ ಆ ಕೆಲಸವನ್ನ ಮಾಡ್ತಾ ಇದ್ದಾಗ ನಮ್ಗೆ ಆ ಭಗವಂತನ ನೆನಪು ಆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೀತಾನೆ ಇರ್ಬೇಕು ಅಲ್ವಾ. ಅದಕ್ಕೋಸ್ಕರ ನಮ್ಗೆ ಇಷ್ಟೆಲ್ಲ ಭಗವಂತ ಹೇಳ್ತಾ ಇದ್ದಾರೆ ಅಲ್ವಾ. ನಾವ್ ಇವಾಗ ನೀರ್ ಕುಡಿದ್ರು ಸಹ ಈ ನೀರಿನ ರುಚಿ ಭಗವಂತ. ಸೊ ಸೂರ್ಯ ಚಂದ್ರ ಅದನ್ನ ನೋಡಿದಾಗ ಇದ್ರಲ್ಲಿರೋ ಬೆಳಕು, ಇದ್ರಲ್ಲಿರೋ ಶಾಖ ಅದು ಭಗವಂತ ಅಂತ ಹೇಳ್ಬಿಟ್ಟು ನಮ್ಗೆ ಆ ಭಗವಂತನ ಪ್ರತಿನಿಧಿಸುತ್ತೆ. ಅದೇ ಭಗವಂತ ಅಲ್ಲ ಅಲ್ವಾ. ಇವಾಗ ನಮ್ಗೆ ನಮ್ಮ ಮಗುವಿನ ಬಟ್ಟೆನ ನೋಡಿದಾಗ ಸೊ ನಮ್ಗೆ ಮಗು ನೆನಪು ಬರುತ್ತೆ ಅಲ್ವಾ. ಆ ಬಟ್ಟೆನೇ ಮಗು ಅಲ್ಲ ಅಲ್ವಾ. ಮಗುವನ್ನ ನೋಡಿದಾಗ ನಮ್ಗೆ ಬಟ್ಟೆನ ನೋಡಿದಾಗ ಮಗುವಿನ ನೆನಪು ಬರುತ್ತೆ. ಅದೇ ತರನೇ ನಮ್ಗೆ ಯಾವುದೇ ಒಂದು ಶ್ರೇಷ್ಠವಾದದ್ದು, ಯಾವುದೇ ಒಂದು ಅಮೂಲ್ಯವಾದದ್ದು, ಉಜ್ವಲವಾದದನ್ನ ನೋಡಿದಾಗ ನಮ್ಗೆ ಭಗವಂತನ ನೆನಪು ನಮ್ಗೆ ಬರ್ಬೇಕಾಗುತ್ತೆ. ಅವ್ರು ಪ್ರತಿಯೊಂದು ಸಹ ಭಗವಂತನ ಶಕ್ತಿ ಅಲ್ವಾ. ಆದ್ರೆ ಸೊ ನಮ್ಗೆ ಆ ಭಗವಂತ ಇವಾಗ ಇಲ್ಲಿ ಯಾವ್ದನ್ನ ಅವರು ಪ್ರತಿನಿಧಿಸ್ತಾರೆ, ಅದರಲ್ಲಿ ಶ್ರೇಷ್ಠವಾದದನ್ನ ನಾನು ಪ್ರತಿನಿಧಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಅಧ್ಯಾಯದಲ್ಲಿ ನಾವು 10ನೇ ಅಧ್ಯಾಯದಲ್ಲಿ ನಾವು ಈ ಇಂಪಾರ್ಟೆಂಟ್ ಶ್ಲೋಕಗಳು 8, 9, 10, 11 ಇದನ್ನ ಚತುಶ್ಲೋಕಿ ಭಗವದ್ಗೀತಾ ಅಂತ ಕರೀತಾರೆ. ಈ 4 ಶ್ಲೋಕದಲ್ಲಿ ಇಡೀ ಭಗವದ್ಗೀತೆಯ ಸಾರವನ್ನೇ ಇಟ್ಟಿದ್ದಾರೆ ಅಲ್ವಾ. ಸೊ ಭಗವದ್ಗೀತೆಯಲ್ಲಿ ನಾವು ಮುಖ್ಯವಾಗಿ ನಾವೇನನ್ನ ತಿಳ್ಕೊತಾ ಇದೀವಿ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಭಗವದ್ಗೀತೆಯಲ್ಲಿ ನಾವು ಮುಖ್ಯವಾಗಿ ಏನನ್ನ ತಿಳ್ಕೊತಾ ಇದೀವಿ? ಏನನ್ನ ತಿಳ್ಕೊಂಡ್ವಿ? ನಾವ್ ಯಾರು ಅಂತ ನೀವು ತಿಳ್ಕೊಂಡ್ವಿ, ಮತ್ತೆ ನಮಗೂ ಭಗವಂತನಿಗೆ ಏನ್ ಸಂಬಂಧ ಅಂತ ನಾವು ತಿಳ್ಕೊಂಡ್ವಿ. ಆ ಕಳೆದು ಹೋದ ಸಂಬಂಧವನ್ನ ಪುನರ್ ಸ್ಥಾಪನೆ ಮಾಡ್ಲಿಕ್ಕೆ ನಾವು ಏನನ್ನ ಮಾಡ್ಬೇಕು, ಆ ಭಕ್ತಿ ಯೋಗವನ್ನ ಮಾಡ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಸೊ ನಾವ್ ಇವಾಗ ಭಕ್ತಿ ಯೋಗವನ್ನ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಆ ಭಗವಂತನ ಪ್ರೇಮ ಸಿಗುತ್ತೆ, ಕೃಷ್ಣ ಪ್ರೇಮ ಸಿಗುತ್ತೆ ಅಲ್ವಾ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಏನ್ ಹೇಳ್ತಾರೆ, ಅದನ್ನ ಸಂಬಂಧ ಅಭಿಧೇಯ ಪ್ರಯೋಜನ ಅಂತ ಹೇಳ್ತಾರೆ. ಸಂಬಂಧ ಅಂದ್ರೆ ನಮಗೂ ಕೃಷ್ಣನಿಗೂ ಇರುವಂತಹ ಸಂಬಂಧ ಏನು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ತಂದೆ ಮಕ್ಕಳ ಸಂಬಂಧ, ನಾವು ಅವರ ವಿಭಿನ್ನ ಅಂಶಗಳು ಅಂತ ನಾವು ತಿಳ್ಕೊಂಡ್ವಿ. ಸೊ ಅದು ಏನು ಕೃಷ್ಣ ಸಂಬಂಧ ಅಂದ್ರೆ ನಮಗೂ ಕೃಷ್ಣನಿಗೆ ಏನ್ ಸಂಬಂಧ ಅದನ್ನ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಅಭಿಧೇಯ. ಸೊ ಇವಾಗ ನಾವು ಭಕ್ತಿ ಅಭಿಧೇಯ ಅಂದ್ರೆ ನಾವು ಆ ಕಳೆದು ಹೋದ ಸಂಬಂಧವನ್ನ ಪುನರ್ಸ್ಥಾಪನ ಮಾಡ್ಕೊಳ್ಲಿಕ್ಕೆ ಬೇರೆ ಇನ್ ಯಾವುದೇ ಒಂದು ಅನ್ಯ ಮಾರ್ಗ ಇಲ್ಲ, ಭಕ್ತಿ ಅಷ್ಟೇ ಇರೋದು. ಅದಕ್ಕೆ ಭಕ್ತಿ ಅಭಿಧೇಯ. ಅದಾದ್ಮೇಲೆ ಏನ್ ಸಿಗುತ್ತೆ ನಮ್ಗೆ? ಯಾಕೆ ಇಷ್ಟೆಲ್ಲ ಕಷ್ಟ ಪಡ್ಬೇಕು? ಇಲ್ಲ ಏನೋ ಆರಾಮಾಗಿ ಈ ಭೌತಿಕ ಪ್ರಪಂಚದಲ್ಲೇ ಕಷ್ಟನೋ ಸುಖನೋ ಇಟ್ಕೊಂಡಿರ್ಬೋದು ಅಲ್ವಾ. ಆದ್ರೆ ನಮ್ಗೆ ಏನನ್ನ ಪಡಿಬೇಕು ಅಂತ ನಮ್ಗೆ ಹೇಳ್ತಾ ಇದಾರೆ ಇಲ್ಲಿ. ನಮ್ಮ ಗುರಿ ಏನು? ಪ್ರೇಮ ಪ್ರಯೋಜನ ಅಲ್ವಾ. ಯಾರ ಪ್ರೇಮ ಅಲ್ವಾ? ಕೃಷ್ಣನ ಪ್ರೇಮವನ್ನ ಪಡೆಯೋದೇ ಪ್ರಯೋಜನ ಈ ಭಕ್ತಿ ಯೋಗವನ್ನ ಮಾಡಿದಾಗ ಅಲ್ವಾ. ನಮ್ಗೆ ಇಲ್ಲಿ ಭೌತಿಕ ಪ್ರಪಂಚದಲ್ಲೇ ನಿಮ್ಗೆ ಯಾರಾದ್ರೂ ಒಬ್ಬ ವ್ಯಕ್ತಿ ನಮ್ಮನ್ನ ಪ್ರೀತಿಸಿದ್ರೆ ಸೊ ನಮ್ಗೆ ಅದು ಎಷ್ಟು ಸಂತೋಷವನ್ನ ಕೊಡುತ್ತೆ ಅಲ್ವಾ. ಸೊ ಇವಾಗ ಅದೇ ನಮ್ಗೆ ಕೃಷ್ಣ ಪ್ರೀತಿಸಿದ್ರೆ ಹೇಗಿರುತ್ತೆ ನಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನಾವಿವಾಗ ಒಬ್ಬ ಪ್ರೈಮ್ ಮಿನಿಸ್ಟರ್ಗೆ ಪ್ರೀತಿ ಪಾತ್ರರಾಗಿದ್ದೀವಿ ಅಂದ್ರೆ ಅಲ್ವಾ ನಮ್ಗೆ ಎಷ್ಟು ಹೆಮ್ಮೆ, ಎಷ್ಟು ಗರ್ವ ಅಲ್ವಾ, ಎಷ್ಟು ಸಂತೋಷ. ಅದೇ ಈಗ ಈ ಧಾರಕ ಅಲ್ವಾ. ಸೊ ಈ ಸಕಲ ಲೋಕಗಳಿಗೆ ಒಡೆಯ ದೇವೋತ್ತಮ ಪರಮ ಪುರುಷನಿಗೆ ನಾವು ಪ್ರೀತಿ ಪಾತ್ರರಾಗಿದ್ದೀವಿ ಅಂತಂದ್ರೆ ಸೊ ನಮ್ಗೆ ಇನ್ನೆಷ್ಟು ಸಂತೋಷ ಸಿಗ್ಬೋದು ಅಲ್ವಾ. ಆ ಪ್ರೇಮ ಪ್ರಯೋಜನ. ಸೊ ಅದನ್ನ ನಾವು ಈ 3 ಶ್ಲೋಕದಲ್ಲಿ ನಾವು ತಿಳ್ಕೊತಾ ಇದೀವಿ. ಈ 8ನೇ ಶ್ಲೋಕವನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓದಿ. ಅಹಂ ಸರ್ವಸ್ಯ ಪ್ರಭೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಹರೇ ಕೃಷ್ಣ ಮಾತಾಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ.
ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ಪ್ರಾಜ್ಞರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ. ಅಲ್ವಾ, ಇವಾಗ ನಾವು ಭಗವಂತ ಯಾರು ಅಂತ ನಾವು ತಿಳ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದಾರೆ ಇಲ್ಲಿ. ನಮ್ಗೆ ಭಕ್ತಿ ಸೇವೆಯಲ್ಲಿ ತೊಡಗ್ಕೋಬೇಕು ಅಂತ ಅನ್ಸುತ್ತೆ. ಭಗವಂತಲ್ಲಿ ಏನ್ ಹೇಳ್ತಾ ಇದಾರೆ, ಬರೇ ಈ ಭೌತಿಕ ಪ್ರಪಂಚದ ಒಡೆಯ ಅಂತ ಹೇಳ್ತಾ ಇಲ್ಲ, ಆಧ್ಯಾತ್ಮಿಕ ಪ್ರಪಂಚದ ಒಡೆಯ ಅಂತಾನು ಇಲ್ಲಿ ಹೇಳ್ತಾ ಇದಾರೆ. ಎಲ್ಲದರ ಮೂಲನೂ ನಾನೇ ಅಂತ ಹೇಳ್ತಾ ಇದಾರೆ. ಎಲ್ಲವೂ ಸಹ ನನ್ನಿಂದನೇ ಬರ್ತಾ ಇದೆ. ಇದನ್ನ ಯಾರು ತಿಳ್ಕೊಂತಾರೋ ಅವ್ರನ್ನ ವಿದ್ವಾಂಸರು ಅಂತ ಕರೀತಾ ಇದಾರೆ ಅವರು, ಅಲ್ವಾ. ಇವಾಗ ನಾವಿಲ್ಲಿ ಭೌತಿಕ ಪ್ರಪಂಚದಲ್ಲಿ ಎಷ್ಟೊಂದು ಡಿಗ್ರಿಗಳನ್ನ ಪಡೆದಿರೋರ್ನ ನಾವು ವಿದ್ವಾಂಸರು ಅಂತೀವಿ, PhD ಮಾಡಿರೋರ್ನ ವಿದ್ವಾಂಸರು ಅಂತೀವಿ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಭಗವಂತ, ಯಾರು ಇದನ್ನ ತಿಳ್ಕೊತಾರೆ ಅಂದ್ರೆ ಆಧ್ಯಾತ್ಮಿಕ ಜಗತ್ತು ಮತ್ತೆ ಭೌತಿಕ ಜಗತ್ತು ಎರಡರ ಒಡೆಯ ನಾನು ಅಂತ ಅಂದ್ರೆ ಭಗವಂತ ಅಂತ ತಿಳ್ಕೊಂಡವ್ರೇನೆ ವಿದ್ವಾಂಸರು ಅಂತ ಕರೀತಾ ಇದಾರೆ. ಆ ವಿದ್ವಾಂಸರು ಇದನ್ನ ತಿಳ್ಕೊಂಡ್ಮೇಲೆ ಏನ್ ಮಾಡ್ತಾರೆ, ಅವರು ತಮ್ಮನ್ನ ತಾವು ಭಕ್ತಿ ಸೇವೆಯಲ್ಲಿ ಅವರು ತೊಡಗಿಸ್ಕೊತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಿದೆ ಭಕ್ತಿ ಸೇವೆಯ ಹೊರತು ಇನ್ಯಾವುದೇ ಒಂದು ಮಾರ್ಗ ಇಲ್ಲ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಅಂತ ಗೊತ್ತಾಗಿದೆ. ಅದಕ್ಕೆ ಅವರು ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊತಾರೆ. ಮತ್ತೆ ಅವರು ಸದಾ ನನ್ನನ್ನ ಪೂಜಿಸ್ತಾರೆ ಹೃದಯ ತುಂಬಿ. ಅಂದ್ರೆ ಸುಮ್ನೆ ಬೇಕಾಬಿಟ್ಟಿ ಪೂಜಿಸೋದಲ್ಲ, ಹೃದಯ ತುಂಬಿ ಅವರು ನನ್ನನ್ನ ಪೂಜಿಸ್ತಾರೆ ಅಂತ ಹೇಳಿ ಕೃಷ್ಣನೇ ಹೇಳ್ತಾ ಇದ್ದಾರೆ. ಸೊ ನಮಗೆ ಈ ಭಾವಾರ್ಥದಲ್ಲಿ ಪ್ರಭುಪಾದರು ಏನನ್ನ ಹೇಳ್ತಾ ಇದ್ದಾರೆ, ಸೊ ಇವಾಗ ನಮ್ಗೆ ಚೈತನ್ಯ ಮಹಾಪ್ರಭುಗಳು ನಮ್ಗೆ ತಿಳಿಸಿಕೊಟ್ಟಿರೋದು ನಮ್ಗೆ ಈ ಯುಗ ಧರ್ಮ ಅಂದ್ರೆ ಏನು. ಸೊ ನೀವು ಯಾರನ್ನ ಪೂಜೆ ಮಾಡ್ಬೇಕು, ನೀವು ದೇವತೆಗಳನ್ನ ಪೂಜೆ ಮಾಡಿದ್ರೆ ಏನಾಗತ್ತೆ, ಸೊ ನಿಮ್ಗೆ ಮತ್ತೆ ದೇವೋತ್ತಮ ಪರಮಪುರುಷನ ಪೂಜೆ ಮಾಡಿದ್ರೆ ಏನಾಗತ್ತೆ, ಸೊ ನಿಮ್ಮ ಜೀವನದ ಗುರಿ ಏನು, ಇದನ್ನೆಲ್ಲ ನಮ್ಗೆ ತಿಳಿಸ್ಕೊಟ್ಟಿರೋದು ಚೈತನ್ಯ ಮಹಾಪ್ರಭುಗಳು ಅಲ್ವಾ. ಚೈತನ್ಯ ಮಹಾಪ್ರಭುಗಳು ಅವರು ಷಡ್ಗೋಸ್ವಾಮಿಗಳಿಗೆ ಹೇಳ್ತಾರೆ. ಗೋಸ್ವಾಮಿಗಳು ಅವ್ರದನ್ನ ಗ್ರಂಥ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಸೊ ಅದಾದ್ಮೇಲೆ ಆ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಆಚಾರ್ಯರು ಅದನ್ನ ಅನುಸರಿಸ್ತಾರೆ. ಮತ್ತೆ ಶ್ರೀಲ ಪ್ರಭುಪಾದರು ನಮ್ಗೆ ನಮ್ಮಂತ ಸಾಮಾನ್ಯ ಜನರಿಗೂ ಸಹ ಇದು ಮುಟ್ಟೋ ತರ ಮಾಡಿದ್ದಾರೆ. ಅಲ್ಲ ನೋಡಿ, ಎಷ್ಟು ಉತ್ತಮೋತ್ತಮವಾದ ಜ್ಞಾನ, ಎಷ್ಟು ಸುಲಭವಾದ ಮಾರ್ಗ ಕಲಿಯುಗಕ್ಕೆ ಕೊಟ್ಟಿರೋದು ಅಲ್ವಾ. ಕಲವು ದೋಷ ನಿಧೇ ರಾಜನ್, ಈ ಕಲಿಯುಗದಲ್ಲಿ ಅಷ್ಟೆಲ್ಲ ದೋಷಗಳಿದೆ, ಆದ್ರೂ ಸಹ ಅಸ್ತಿ ಏಕೋ ಮಹಾನ್ ಗುಣ, ಒಂದೇ ಒಂದು ಗುಣ ಇದೆ. ಏನದು, ನಮ್ಗೆ ಈ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸುಲಭವಾದ ಮಾರ್ಗ ಇದೆ. ಈಗ ಬೇರೆ ಇದ್ರಲ್ಲೆಲ್ಲ ಯುಗದಲ್ಲೆಲ್ಲ ಅವರು ಕಾಡಿಗೆ ಹೋಗಿ ತಪಸ್ಸನ ಮಾಡ್ಬೇಕಾಗಿತ್ತು. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸಾವಿರಾರು ವರ್ಷಗಳ ಕಾಲ ತಪಸ್ಸನ ಮಾಡಿದಾಗ ಅವ್ರಿಗೆ ಭಗವಂತನ ಸಾಕ್ಷಾತ್ಕಾರ ಸಿಗ್ತಾ ಇತ್ತು. ಆದ್ರೆ ಈ ಕಲಿಯುಗದಲ್ಲಿ ಅವ್ರು ಎಲ್ಲೂ ಹೋಗೋದ್ ಬೇಕಾಗಿಲ್ಲ. ಇರೋ ಜಾಗದಲ್ಲೇನೆ ಅವರು ಏನು ನಮ್ಗೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಈ ಸಾಧನಾ ಮಾರ್ಗ ಏನ್ ಕೊಟ್ಟಿದ್ದಾರೆ ಅದನ್ನ ಮಾಡಿದ್ರೆ ಸಾಕು, ನಾವು ಭಗವಂತನ ಬಳಿಗೆ ಹೋಗ್ಬೋದು ಅಂತ ಹೇಳಿ ನಮ್ಗೆ ಇಲ್ಲಿ ಪ್ರಭುಪಾದರು ನಮ್ಗೆ ಆಶ್ವಾಸನೆಯನ್ನು ನಮ್ಗೆ ಕೊಟ್ಟಿದ್ದಾರೆ ಅಲ್ವಾ. ಸೊ ಅದಕ್ಕೆ ಇದನ್ನ ಯಾರಿಗೆ ಹೇಳ್ಕೊಟ್ರು, ಪ್ರಭುಪಾದರಿಗೆ ಯಾರು ಇದನ್ನ ಹೇಳಿರೋದು ಅಂತಂದ್ರೆ ಆ ಗುರು ಪರಂಪರೆಯಲ್ಲಿ ಅದು ಮೊದಲು ಚೈತನ್ಯ ಮಹಾಪ್ರಭುಗಳಿಂದ ನಮ್ಗೆ ಅದು ಈ ತಿಳುವಳಿಕೆ ನಮ್ಗೆ ಗೊತ್ತಾಗಿದೆ. ಸೊ ಇವಾಗ ಕೃಷ್ಣ ಈ ಭೌತಿಕ ಪ್ರಪಂಚ ಮತ್ತೆ ಆಧ್ಯಾತ್ಮಿಕ ಪ್ರಪಂಚ ಎಲ್ಲದಕ್ಕೂ ಮೂಲ ಅವರೇನೇನೆ. ಸೊ ಇದನ್ನ ಯಾರಿಗೆ ಗೊತ್ತಾಗುತ್ತೋ ಅವರು ಭಗವಂತನ ಭಕ್ತಿ ಸೇವೆಯಲ್ಲಿ ಅವರು ತೊಡಕೋತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಬೇರೆ ಇನ್ಯಾರೇ ಹೇಳಿ ಬಂದು ಎಂತದೇ ಒಂದು ಆಕರ್ಷಣೆನ ನಮ್ಗೆ ತೋರಿಸ್ಲಿ, ಬಣ್ಣ ಬಣ್ಣದ ಮಾತುಗಳಿಂದ ಅದನ್ನ ವರ್ಣನೆ ಮಾಡ್ಲಿ, ನಾವು ಅದರತ್ತ ನಮ್ಗೆ ಮನಸ್ಸು ಹೋಗೋದಿಲ್ಲ, ಮನಸ್ಸು ಚಲಿಸೋದಿಲ್ಲ. ನಮ್ಗೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿ ಇರುತ್ತೆ. ಯಾರೇನೇ ಮಾಡಿದ್ರು ನಮ್ಮನ್ನ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಂದ್ರೆ ಭಗವಂತನೇ ಎಲ್ಲದರ ಮೂಲ ಅಂತ ನಮ್ಗೆ ಇಲ್ಲಿ ಆ ಶ್ಲೋಕದಲ್ಲಿ ಭಗವಂತ ಹೇಳ್ಕೊಂಡಿದ್ದಾರೆ ಅಲ್ವಾ. ಅದೇ ತರ ಇಲ್ಲಿ ಪುರಾಣದಲ್ಲೂ ಸಹ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ಮಾತ್ರ ಹೇಳ್ತಾ ಇಲ್ಲ, ಹಲವಾರು ಪುರಾಣಗಳು ಏನೆಲ್ಲ ಇದೆಯೋ ಅದ್ರಲ್ಲೂ ಸಹ ನಮ್ಗೆ ಗೊತ್ತಾಗ್ತದೆ ಎಲ್ಲದರ ಮೂಲ ಕೃಷ್ಣ ಅಂತ ಹೇಳ್ಬಿಟ್ಟು. ನಮ್ಗೆ ಬ್ರಹ್ಮ ಅಂದ್ರೆ ತುಂಬಾ ಗ್ರೇಟು, ಶಿವ ಅಂದ್ರೆ ತುಂಬಾ ಗ್ರೇಟು, ಆದ್ರೆ ಆ ಶಿವ ಬ್ರಹ್ಮ ಕೂಡ ಈ ಭಗವಂತನ ಸ್ವ ಅಂಶದ ವಿಸ್ತರಣೆಗಳಿಂದ ಅವರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಗರ್ಭೋದಕಶಾಹಿ ವಿಷ್ಣುವಿನಿಂದ ಸೊ ನಮ್ಗೆ ಯಾರು ಬ್ರಹ್ಮನ ಜನನ ಆಗಿದೆ. ಸೊ ಬ್ರಹ್ಮ ಆಮೇಲೆ ಅವ್ರು ಎಲ್ಲವನ್ನ ಸೃಷ್ಟಿ ಮಾಡಿದ್ದು ಅಂತ ಅಲ್ವಾ. ಸೊ ಮತ್ತೆ ಶಿವನು ಅಷ್ಟೇನೆ ಆ ಒಂದು ಕಾಣೋದಕಶಾಹಿ ವಿಷ್ಣುವಿನ ಅಂಶದಿಂದ ಅವರು ಬರ್ತಾರೆ. ಇದು ಯಾರು ಶಿವ. ಸೊ ಒಟ್ನಲ್ಲಿ ಶಿವನೇ ಆಗ್ಲಿ ಬ್ರಹ್ಮನೇ ಆಗ್ಲಿ ಅವರು ಭಗವಂತನ ಒಂದು ಅಂಶ ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇವಾಗ ಭಗವಂತನ ಅಂಶ ಆಗಿರುವಂತಹ ಆ ಒಂದು ಬ್ರಹ್ಮ ಮತ್ತೆ ಶಿವನನ್ನ ನಾವು ಪೂಜೆ ಮಾಡ್ಬೇಕಾ, ಅಥವಾ ಅದರ ಮೂಲ ಕಾರಣ ಯಾರಿದ್ದಾರೆ ಅವರಿಬ್ಬರ ಮೂಲ ಕಾರಣ ಆದಂತಹ ಶ್ರೀಕೃಷ್ಣನನ್ನ ನಾವು ಪೂಜಿಸ್ಬೇಕಾ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಲ್ವಾ. ಸೊ ಇದು ಆ ಚಾಯ್ಸ್ ನಮ್ಗೆ ಬಿಟ್ಟಿರೋದು. ಸೊ ಅದಕ್ಕೆ ಇಲ್ಲಿ ಬೇರೆ ಎಲ್ಲ ಪುರಾಣದಲ್ಲೂ ಸಹ ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಬ್ರಹ್ಮನಿಗೆ ಆ ವೇದ ಜ್ಞಾನದಲ್ಲಿ ಮೊದಲು ಉಪದೇಶ ಮಾಡಿರೋನು ಭಗವಂತ ಅಲ್ವಾ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಅಲ್ವಾ. ಬ್ರಹ್ಮನಿಗೆ ಅವ್ರಿಗೆ ಒಳಗಿಂದನೇ ಅವ್ರ ತಪಸ್ಸನ್ನ ಆಚರಿಸಿದ್ಮೇಲೆ ಅವರು ಭಗವಂತ ಅವ್ರಿಗೆ ಆ ವೇದಗಳನ್ನ ಅವರು ಉಪದೇಶ ಮಾಡ್ತಾರೆ. ಸೊ ಅದಾದ್ಮೇಲೆ ಇಲ್ಲಿ ನಮ್ಗೆ ಇನ್ನ ನಾರಾಯಣ ಉಪನಿಷತ್ತಲ್ಲಿ ಏನ್ ಹೇಳ್ತಾ ಇದೆ, ನಾರಾಯಣದಿಂದನೇ ಎಲ್ಲರೂ ಬಂದಿರೋದು. ಬ್ರಹ್ಮ ಹುಟ್ತಾರೆ, ಪ್ರಜಾಪತಿಗಳು ಹುಟ್ತಾರೆ, ಇಂದ್ರ
ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶಾದಿತ್ಯರು ಅವರೆಲ್ಲ ಹುಟ್ತಾರೆ. ಆದ್ರೆ ಇಲ್ಲಿ ನಮ್ಗೆ ಏನನ್ನ ಹೇಳ್ತಿದ್ರೆ ಪ್ರಭುಪಾದರು, ಇವರೆಲ್ಲ ನಾರಾಯಣನಿಂದ ಹುಟ್ತಾರಲ್ವಾ, ಈ ನಾರಾಯಣ ಯಾರ ಅಂಶ? ಈ ನಾರಾಯಣ ಕೃಷ್ಣನ ಅಂಶ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಕೃಷ್ಣನ ವಿಸ್ತರಣೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನಾರಾಯಣ ಉಪನಿಷತ್ತಲ್ಲೂ ಸಹ ಅದನ್ನೇ ಹೇಳ್ತಾ ಇದಾರೆ. ಈ ಸೃಷ್ಟಿಯ ಪ್ರಾರಂಭದಲ್ಲಿ ಯಾರು ಇರ್ಲಿಲ್ಲ, ನಾರಾಯಣ ಒಬ್ಬನೇ ಇದ್ದಿದ್ದು. ಸೊ ಬ್ರಹ್ಮ ಇರ್ಲಿಲ್ಲ, ಶಿವ ಇರ್ಲಿಲ್ಲ, ಅಗ್ನಿ, ಚಂದ್ರ, ಆಕಾಶ, ನಕ್ಷತ್ರ, ಸೂರ್ಯ ಯಾರು ಇರ್ಲಿಲ್ಲ ಅಲ್ವಾ. ಸೊ ಆದಿ ಪುರುಷ ಯಾರು ಅಂತಂದ್ರೆ ಕೃಷ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೋಬೇಕು, ಶಿವ ಮತ್ತೆ ಬ್ರಹ್ಮ ಅವರೆಲ್ಲರನ್ನೂ ಸಹ ಭಗವಂತನಿಂದ ಬಂದಿದ್ದಾರೆ. ಹಾಗಾದ್ರೆ ಯಾರನ್ನ ಪೂಜೆ ಮಾಡ್ಬೇಕು? ಸೊ ಅದಕ್ಕೆ ನಮ್ಗೆ ಹೇಳ್ತಾ ಇದಾರೆ, ನಾವು ಪೂಜಿಸಬೇಕಾಗಿದ್ದು ಬ್ರಹ್ಮ ಮತ್ತು ಶಿವರನ್ನು ಸೃಷ್ಟಿ ಮಾಡಿದ ಪರಮ ಪ್ರಭುವನ್ನು ಅಂತ ಹೇಳ್ತಾ ಇದಾರೆ. ಇವರಿಬ್ಬರನ್ನ ಯಾರು ಸೃಷ್ಟಿ ಮಾಡಿದ್ದಾರೆ? ಶಿವ ಮತ್ತೆ ಬ್ರಹ್ಮನನ್ನ, ಆ ಒಂದು ದೇವಾದಿ ದೇವನನ್ನ ನಾವು ಪೂಜಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಮೋಕ್ಷ ಧರ್ಮದಲ್ಲೂ ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಎಲ್ಲರನ್ನು ಸೃಷ್ಟಿ ಮಾಡಿರೋದು ನಾನೇ ಅಂತ ಹೇಳ್ಕೊತಾ ಇದ್ದಾರೆ ಅವರು. ಯಾಕಂದ್ರೆ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿದೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ಅದನ್ನ ಜಂಬ ಅಂತ ಅನ್ಕೋಕೂಡುದು. ಸೊ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ ಅಷ್ಟೇ, ಎಲ್ಲರೂ ನನ್ನಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದಾರೆ. ಅದಾದ್ಮೇಲೆ ಅದು ನಮ್ಗೆ ಬಿಟ್ಟಿರೋದು, ಭಗವಂತನಿಗೆ ಶರಣಾಗೋದು ಅದು ನಮ್ಗೆ ಬಿಟ್ಟಿರೋದು. ಮತ್ತೆ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಎಲ್ಲರೂ ನನ್ನಿಂದ ಹುಟ್ಟಿರೋದ್ರಿಂದ ನಾನು ಎಲ್ಲದರ ಮೂಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ಎಲ್ಲವೂ ಸಹ ನನ್ನ ಅಧೀನದಲ್ಲಿದೆ. ಸೊ ಯಾರು ನನ್ನ ಮೇಲಿಲ್ಲ. ಮತ್ತಃ ಪರತರಂ ನಾಣ್ಯತ್, ಪರತರಂ ನಾಣ್ಯತ್ ನಾ ಅನ್ಯತ್, ನನ್ನ ಮೇಲ್ಗಡೆ ಇನ್ಯಾರು ಇಲ್ಲ, ನಾನೇ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಅವರು ಭಗವಂತ ಹೇಳ್ತಾ ಇದ್ದಾರೆ. ಸೊ ನೋಡ್ರಿ, ನಮ್ಗೆ ಭಗವಂತನಿಗೆ ಇಷ್ಟೆಲ್ಲ ಶಕ್ತಿ ಇದೆ, ಅವನು ಸೃಷ್ಟಿಕರ್ತ. ಆದ್ರೆ ಎಷ್ಟೊಂದ್ ಜನ ಅವ್ರನ್ನ ಸಾಮಾನ್ಯ ಮನುಷ್ಯ ಅಂತ ಅನ್ಕೋತಾರೆ. ನಾವು ನೋಡಿದ್ವಿ, ಕೌರವರು ದಿನ ಬೆಳಗಾದ್ರೆ ನೋಡ್ತಾ ಇದ್ರು ಕೃಷ್ಣನನ್ನ ಅಲ್ವಾ, ಅವರು ಸಾಮಾನ್ಯ ವ್ಯಕ್ತಿ ಅನ್ಕೊಂಡ್ರು. ಕುರುಸಭೆಯಲ್ಲಿ ಅವರು ಅವರ ಮಿನಿ ವಿಶ್ವರೂಪವನ್ನ ಪ್ರದರ್ಶನ ಮಾಡಿದ್ರು. ಆದ್ರೆ ಕೌರವಾದಿಗಳು ಏನ್ ಅನ್ಕೊಂಡ್ರು, ಇವನು ಮಾಯಾವಿ, ಇವನನ್ನ ಹಿಡಿರಿ, ಬಂಧಿಸಿ ಅಂತ ಹೇಳ್ಬಿಟ್ಟು ದುರ್ಯೋಧನ ಹೇಳ್ತಾರೆ ಅಲ್ವಾ. ನೋಡಿ, ಅವ್ರಿಗೆ ಕಣ್ಣು ಮುಂದೆ ಇದ್ರೂ ಸಹ ಭಗವಂತನನ್ನ ಅವರು ಅರ್ಥ ಮಾಡ್ಕೊಳ್ಲಿಕ್ಕೆ, ಅವ್ರನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇವರೇ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇಲ್ಲಿ ಮೂರ್ಖ ಅಂತ ಕರಿತಾ ಇದಾರೆ ಅಂತವ್ರು ಮಾತ್ರನೇ, ಮೂರ್ಖರು ಮಾತ್ರ ಕೃಷ್ಣನನ್ನ ನಮ್ ತರನೇ ಒಬ್ಬ ಮನುಷ್ಯ ಅಂತ ಹೇಳ್ಬಿಟ್ಟು ಅವರು ಅರ್ಥ ಮಾಡ್ಕೊತಾರೆ ಅಂತ. ಸೊ ಅದಕ್ಕೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು. ಹೇಗೆ ಮುಂದುವರಿಬೇಕು? ದೃಢ ನಿಶ್ಚಯದಿಂದ ನಾವು ಮುಂದುವರಿಬೇಕು, ದೃಢ ಸಂಕಲ್ಪ ಮಾಡ್ಬೇಕು. ನಾನಿಲ್ಲಿ ಸಮಯವನ್ನ ವ್ಯರ್ಥ ಮಾಡ್ತಾ ಇಲ್ಲ. ಸೊ ನಾನಿಲ್ಲಿ ನನ್ನ ಶಕ್ತಿಯನ್ನ, ನನ್ನ ಬುದ್ಧಿಯಲ್ಲಿ ನಾನು ವೇಸ್ಟ್ ಮಾಡ್ತಾ ಇಲ್ಲ. ಆಚಾರ್ಯರು ಹೇಳಿದ್ದಾರೆ, ನಾವು ಈ ಮಾರ್ಗದಲ್ಲಿ ನಡೆದ್ರೆ ಖಂಡಿತ ನಮ್ಗೆ ಯಶಸ್ಸಿದೆ. ಭಗವಂತನು ಸಹ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ನಮೇ ಭಕ್ತ ಪ್ರಣಶ್ಯತಿ ಸ್ವಲ್ಪಮಪ್ಯಸ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್ ಅಂತ. ಮತ್ತೆ ಯೋಗಕ್ಷೇಮಂ ವಹಾಮ್ಯಂ ಅಂತ ಹೇಳ್ಬಿಟ್ಟು ಕೃಷ್ಣನೇ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಏನಾಗುತ್ತೆ, ಸೊ ನಮ್ಗೆ ಇಲ್ಲಿ ಇನ್ನ ದೃಢ ನಿಶ್ಚಯದಿಂದ ನಾವು ಇಲ್ಲಿ ಭಕ್ತಿಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ. ಸೊ ಶ್ಲೋಕ 9 ನೋಡೋಣಂತೆ. ಸೊ ನಮ್ಗೆ ಇವಾಗ ಏನ್ ಗೊತ್ತಾಯ್ತು, ಎಲ್ಲದರ ಮೂಲ ಕೃಷ್ಣ. ಅದಕ್ಕೋಸ್ಕರ ವಿದ್ವಾಂಸರು ಏನ್ ಮಾಡ್ತಾರೆ, ಇದನ್ನ ಯಾರು ಅರ್ಥಕೋತಾರೋ ದೇವಾದಿ ದೇವತೆಗಳಿಗೂ ಅವರೇ ಮೂಲ. ಸೊ ಇದನ್ನ ಯಾರು ತಿಳ್ಕೊತಾರೋ ಅವರು ಭಕ್ತಿ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊತಾರೆ ಅನ್ನೋದನ್ನ ನಮ್ಗೆ ಇಲ್ಲಿ 8ನೇ ಶ್ಲೋಕದಲ್ಲಿ ತಿಳಿಸಿಕೊಟ್ರು. ಈಗ 9ನೇ ಶ್ಲೋಕವನ್ನ ನೋಡೋಣಂತೆ. ಹರೇ ಕೃಷ್ಣ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆಯಂತಹ ಪರಸ್ಪರಂ ಗತಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚರಮಂತಿ ಚ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರ ಜಯವಾಗಲಿ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹು ತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸೊ ನಾವ್ ಯಾವಾಗ ನಾವು ಭಕ್ತಿಗೆ ಬರ್ತೀವೋ, ನಮ್ಗೆ ಯಾವಾಗ್ಲೂ ಅನವರತ ನಾವು ಭಗವಂತನ ಸ್ಮರಣೆ ಮಾಡ್ತಿದ್ದಾಗ ನಮ್ಗೆ ಬೇರೆ ಯಾವುದೋ ಒಂದು ಯೋಚನೆ ಇರೋದಿಲ್ಲ. ನಾವು ಅನವರತ ಭಗವಂತನನ್ನ ಯೋಚನೆ ಮಾಡ್ತಿರ್ತೀವಿ ಅಲ್ವಾ. ಸೊ ಕಾಯ ವಾಚ ಮನಸ್ಸ ನಾವು ಭಗವಂತನಲ್ಲೇ ನಾವು ನೆಲೆಸಿರ್ತೀವಿ ಅಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ಸಂಪೂರ್ಣವಾಗಿ ಅವರು ನನ್ನ ಭಕ್ತರು ನನಗೋಸ್ಕರ ಅವ್ರ ಜೀವನವನ್ನ ಅರ್ಪಿಸ್ಬಿಟ್ಟಿರ್ತಾರೆ. ಅವ್ರು ಬೇರೆ ಏನನ್ನೂ ಮಾತಾಡೋದಿಲ್ಲ ಅಲ್ವಾ. ಸೊ ನಮ್ಗೆ ಭಾಗವತಮಲ್ಲಿ ಹೇಳ್ತಾರೆ, ಶ್ರೋತವ್ಯಾದಿನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮ ತತ್ವಂ ಗೃಹೇಶು ಗೃಹಮೇದಿನ ಅಂತ ಹೇಳ್ತಾರೆ ಅಲ್ವಾ. ಈ ಗೃಹಮೇದಿಗಳು ಅಂತಂದ್ರೆ ಯಾರು ಅಂತಂದ್ರೆ, ಅವರು ಗೃಹಸ್ಥರಾಗಿ ಅವ್ರ ಜೀವನವನ್ನ ಮಾಡ್ಬೇಕು. ಗೃಹಸ್ಥರು ಅಂತಂದ್ರೆ ಏನು ಅಂತಂದ್ರೆ, ಅವರು ಗೃಹಸ್ಥಾಶ್ರಮ ಅಂತ ಕರಿತೀವಿ. ಆ ಮನೆಯಲ್ಲಿ ಅವರು ಹೆಂಡತಿ ಮಕ್ಕಳನ್ನ ಅವರು ಭಗವದ್ ಭಕ್ತಿಯಲ್ಲಿ ತೊಡಗಿಸ್ಬೇಕು. ಅವರ ಜವಾಬ್ದಾರಿ ಅದು. ಎಲ್ಲರನ್ನೂ ಸಹ ಭಗವಂತನ ಬಳಿಗೆ ಕರ್ಕೊಂಡು ಹೋಗೋದು ಒಬ್ಬ ಗೃಹಸ್ಥನ ಜವಾಬ್ದಾರಿ. ಆದ್ರೆ ಅವನು ಅದರಲ್ಲಿ ತೊಡ್ಕೊಂಡಲೆ ಅವನು ಬೇರೆ ಅನ್ಯ ವಿಷಯಗಳು, ಸಹಸ್ರಾರು ವಿಷಯಗಳನ್ನ ಅವನು ಕೇಳ್ತಾ ಇರ್ತಾನೆ. ಶ್ರೋತವ್ಯಾದಿನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ, ಅವ್ರಿಗೆ ಸಾವಿರಾರು ವಿಷಯಗಳಿದೆ.
ಮಾತಾಡ್ಲಿಕ್ಕೆ, ಅವ್ರಿಗೆ ಭಗವಂತನ ಬಗ್ಗೆ ಮಾತಾಡ್ಬೇಕು ಅಂತ ಒಂದು ಇಚ್ಛೆ ಇಲ್ಲ. ಮತ್ತೆ ಮನುಷ್ಯ ಜನ್ಮದಲ್ಲಿ ಆತ್ಮ ತತ್ವವನ್ನ ಅವ್ರು ಅರ್ಥಕೋಬೇಕು, ಅದ್ರ ಬಗ್ಗೆನೂ ಅವ್ರಿಗೆ ಯೋಚನೆ ಇಲ್ಲ ಅಲ್ವಾ. ಅಂತವ್ರನ್ನ ಗೃಹ ಮೇಧಿ ಅಂತ ಕರೀತಾರೆ, ಅವ್ರನ್ನ ಗೃಹಸ್ಥ ಅಂತ ಕರೆಯೋದಿಲ್ಲ, ಗೃಹ ಮೇಧಿ. ಇವಾಗ ನಾವೂನು ಅಷ್ಟೇನೆ ಬರೀ ನಮ್ಮ ಇಂದ್ರಿಯ ಸುಖವನ್ನೇ ನಾವು ನಮ್ಮ ಗುರಿಯಾಗಿ ಇಟ್ಕೊಂಡು ಅದನ್ನ ಪಡೆಯೋದು ಹೇಗೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಹಣವನ್ನ ಸಂಪಾದನೆ ಮಾಡ್ತಾ ನಮ್ಮ ಇಂದ್ರಿಯ ಸುಖವನ್ನ ಅನುಭವಿಸ್ತಾ ಜೀವನವನ್ನ ಮಾಡಿದ್ರೆ ನಾವು ಸಹ ಗೃಹ ಮೇಧಿಗಳಾಗ್ತಿವಿ. ನೋಡಿ, ಇಷ್ಟು ಸಹ ನಾವು ಗೃಹ ಮೇಧಿಗಳ ತರ ನಾವು ಬದುಕಿದೀವಿ. ಆದ್ರೆ ನಾವು ಯಾವ ತರ ಫೋರ್ಸ್ ಕೊಟ್ಕೋತಾ ಇದ್ವಿ, ನಾನು ಗೃಹಸ್ಥನು ಅಂತ ಹೇಳ್ಬಿಟ್ಟು ನಾವ್ ಹೇಳ್ತಾ ಇದೀವಿ. ಆದ್ರೆ ನಿಜವಾಗಿ ನಮ್ಗೆ ಇಲ್ಲಿ ಪುರಾಣದಿಂದ ಗೊತ್ತಾಗ್ತಿದೆ, ಗೃಹಸ್ಥನಾದವನು ಎಲ್ಲರನ್ನು ಭಕ್ತಿ ಮಾರ್ಗಕ್ಕೆ ಅವನು ಕರ್ಕೊಂಡು ಹೋಗ್ಬೇಕು. ಅದೇ ತರ ರಾಜನು ಅಷ್ಟೇನೆ ಅಲ್ವಾ. ಸೊ ಅವರೆಲ್ಲರನ್ನು ಸಹ ಭಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಯುಧಿಷ್ಠಿರ ಮಹಾರಾಜನಂತಹ ಧರ್ಮ ರಾಜನ ಒಂದು ಆಡಳಿತ ಬರ್ಬೇಕು ಅಂತ ಹೇಳ್ಬಿಟ್ಟು ಕೃಷ್ಣ ಪ್ರಯತ್ನ ಪಟ್ಟಿದ್ದು. ಯಾಕಂದ್ರೆ ಅಂತಹ ರಾಜ ಇದ್ರೆ ಎಲ್ಲ ಪ್ರಜೆಗಳನ್ನ ಭಗವಂತನ ಬಳಿಗೆ ಅವ್ರು ಕರ್ಕೊಂಡು ಹೋಗ್ತಾರೆ. ಸೊ ಅದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರು. ಮತ್ತೆ ಅವ್ರು ಏನ್ ಮಾಡ್ತಾರೆ, ಭಗವಂತನ ಬಗ್ಗೆನೇ ಅವ್ರು ಮಾತಾಡ್ತಾ ಇರ್ತಾರೆ. ಸೊ ಈ ತರ ಮಾತಾಡಿದಾಗ ಅವ್ರಿಗೆ ಏನ್ ಸಿಗುತ್ತೆ, ಹಣ ಏನಾದ್ರು ಸಿಗುತ್ತಾ, ಅಧಿಕಾರ ಸಿಗುತ್ತಾ, ಅದೇನು ಸಿಗೋದಿಲ್ಲ. ಅವ್ರಿಗೆ ಬಹು ತೃಪ್ತಿ ಆನಂದ ಸಿಗುತ್ತೆ. ಅವ್ರಿಗೆ ಭಗವಂತನ ಬಗ್ಗೆ ಅವ್ರಿಗೆ ಎಷ್ಟು ಕೇಳಿದ್ರು ಅವ್ರಿಗೆ ತೃಪ್ತಿ ಆಗೋದಿಲ್ಲ. ಭಗವಂತನ ಲೀಲೆಗಳನ್ನ ಕೇಳ್ತಾ ಇರ್ತಾರೆ, ಅವ್ರ ನಾಮವನ್ನ ಜಪಿಸ್ತಾ ಇರ್ತಾರೆ. ನಾಮ, ಗುಣ, ರೂಪ, ಲೀಲೆ ಅಲ್ವಾ. ಇವಾಗ ನಾವು ಅಷ್ಟೇ ಒಬ್ಬ ವ್ಯಕ್ತಿಯನ್ನ ಜ್ಞಾಪಿಸ್ಕೊಂಡಾಗ ನಮ್ಗೆ ಫಸ್ಟ್ ಅವನ ಹೆಸರು ಜ್ಞಾಪಕ ಬರುತ್ತೆ, ಆಮೇಲೆ ಒಂದು ಕ್ಯಾರೆಕ್ಟರ್ ಎಲ್ಲ ಜ್ಞಾಪಕ ಬರುತ್ತೆ ಅಲ್ವಾ. ಅವನ ನಡತೆ ಹೇಗಿದೆ ಅಂತ ಹೇಳ್ಬಿಟ್ಟು ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಅವನು ಏನೆಲ್ಲ ಕೆಲಸಗಳನ್ನೆಲ್ಲ ಮಾಡ್ತಾನೆ ಅನ್ನೋದು ಜ್ಞಾಪಕ ಬರುತ್ತೆ ಅಲ್ವಾ. ಆಮೇಲೆ ಅದು ಏನು ಅವನ ರೂಪ ಜ್ಞಾಪಕ ಬರುತ್ತೆ, ಆಮೇಲೆ ಅವನ ಕೆಲಸಗಳೆಲ್ಲ ಏನೆಲ್ಲ ಮಾಡ್ತಾರೆ ಅನ್ನೋದು ನಮ್ಗೆ ಜ್ಞಾಪಕ ಬರುತ್ತೆ. ಸೊ ಅದಕ್ಕೆ ಅದೇ ತರನೇ ನಾವಿಲ್ಲಿ ಭಗವಂತನ ನಾಮ, ರೂಪ, ಗುಣ, ಲೀಲೆ, ಸೊ ಈ ಆರ್ಡರ್ ಅಲ್ಲಿ ನಾವು ಜ್ಞಾಪಿಸ್ಕೋತೀವಿ. ಫಸ್ಟ್ ಭಗವಂತನ ಹೆಸರನ್ನ ತಗೋತೀವಿ, ಆಮೇಲೆ ಅವರ ರೂಪ ಜ್ಞಾಪಕ ಬರುತ್ತೆ, ಅದಾದ್ಮೇಲೆ ಅವರ ಗುಣಲಕ್ಷಣಗಳು ಜ್ಞಾಪಕ ಬರುತ್ತೆ, ಕೊನೆಯದಾಗಿ ಅವರ ಒಂದು ಲೀಲೆಗಳು ಜ್ಞಾಪಕ ಬರುತ್ತೆ ಅಲ್ವಾ. ಅದಕ್ಕೆ ಇದ್ರ ಬಗ್ಗೆನೇ ಅವ್ರು ಮಾತಾಡ್ತಿರ್ತಾರೆ. ಇದನ್ನ ಮಾತಾಡ್ತಾ ಇದ್ದಾಗ ಅವ್ರಿಗೆ ತುಂಬಾ ಸಂತೋಷ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಪರಿಶುದ್ಧ ಭಕ್ತಿ ಸೇವೆಯ ಲಕ್ಷಣ ತಿಳಿಸ್ತಾ ಇದ್ದಾರೆ ಅಲ್ವಾ. ಅವ್ರು ಬೇರೆ ಏನನ್ನೂ ಮಾಡೋದಿಲ್ಲ, ಅನವರತ ಭಗವಂತನ ನಾಮಸ್ಮರಣೆ ಅಷ್ಟೇ, ಅದೊಂದನ್ನೇ ಮಾಡ್ತಾ ಅವರು ತುಂಬಾ ಸಂತೋಷವನ್ನ ಅವರು ಆತ್ಮನಲ್ಲೇ ಅಂದ್ರೆ ಒಳಗಡೆನೆ ಅವ್ರು ತುಂಬಾ ಸಂತೋಷವನ್ನ ಅವರು ಅನುಭವಿಸ್ತಾ ಇದಾರೆ. ಅವ್ರಿಗೆ ಯಾವ್ದೋ ಒಂದು ಕಾರ್ ಸಿಕ್ಕಿದ್ರೆ ಅಥವಾ ನೆಕ್ಲೆಸ್ ಸಿಕ್ಕಿದ್ರೆ ಅಥವಾ ಇನ್ನೇನೋ ಸಿಕ್ಕಿದ್ರೆ ಅವ್ರಿಗೆ ಸಂತೋಷ ಇಲ್ಲ, ಬರೇ ಭಗವಂತನ ನಾಮಸ್ಮರಣೆಯಲ್ಲಿ ಅವ್ರಿಗೆ ಸಂತೋಷ ಸಿಗ್ತಾ ಇದೆ. ಸೊ ಇವಾಗ ಇಲ್ಲಿ ಏನ್ ಹೇಳ್ತಿದ್ರೆ, ಪರಮ ಪ್ರಭುವಿನ ಭಕ್ತರು ಅವ್ರು ಏನ್ ಮಾಡ್ತಾರೆ, ದಿನದ 24 ಗಂಟೆಗಳ ಕಾಲನು ಅವರು ಭಗವಂತನ ಗುಣಗಾನದಲ್ಲಿ ಲೀಲೆಗಳನ್ನ ಹೇಳೋದ್ರಲ್ಲಿ ಅವರು ಮಗ್ನರಾಗಿರ್ತಾರೆ. ಅವರ ಹೃದಯ ಯಾವಾಗ್ಲೂ ಸಹ ಕೃಷ್ಣನಲ್ಲೇ ಅದು ಮುಳುಗಿರುತ್ತೆ. ಮತ್ತೆ ಅವ್ರು ಬೇರೆ ಭಕ್ತರ ಜೊತೆ ಮಾತಾಡಿದಾಗ್ಲೂ ಸಹ ಭಗವಂತನ ಬಗ್ಗೆನೇ ಅವ್ರು ಮಾತಾಡ್ತಾರೆ. ಅದು ತುಂಬಾ ಸಂತೋಷವನ್ನ ಅವರು ಕೊಡುತ್ತೆ. ಸೊ ಇವಾಗ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಭಕ್ತಿ ಸೇವೆಯ ಮೊದಲನೇ ಹಂತದಲ್ಲಿ ಅವರು ಸೇವೆಯಿಂದಲೇ ದಿವ್ಯ ಆನಂದವನ್ನ ಅನುಭವಿಸ್ತಾರೆ. ನೋಡಿ, ಭಕ್ತಿ ಸೇವೆ ಅದು ಎಷ್ಟು ಏನು ಅಮೂಲ್ಯವಾದದ್ದು ಅಂತಂದ್ರೆ, ಇವಾಗ ನಮ್ಗೆ ನಮ್ ಭೌತಿಕ ಪ್ರಪಂಚದಲ್ಲಿ ನಾವ್ ಎಷ್ಟೊಂದು ಕಷ್ಟ ಪಡ್ತೀವಿ. ಇವಾಗ ನೋಡಿ, ನಮ್ಮ ಮಕ್ಕಳು ಅಷ್ಟೇ MBBS ಓದ್ಬೇಕು ಅಂತ ಹೇಳ್ಬಿಟ್ಟು ಅದರ ಒಂದು ಪ್ರವೇಶವನ್ನ ಪಡ್ಕೋಬೇಕು ಒಂದು ಪ್ರೊಫೆಷನಲ್ ಕಾಲೇಜಲ್ಲಿ ಅಂತ ಹೇಳ್ಬಿಟ್ಟು ಎಷ್ಟು ಎಂಟ್ರೆನ್ಸ್ಗೆ ಕಷ್ಟಪಟ್ಟು ಓದ್ತಾರೆ ಅಲ್ವಾ. ಸೊ ಆದ್ರೆ ಆ ಕಷ್ಟಪಟ್ಟು ಓದಿದಾಗ ಆ ಸಮಯವೂ ಸಹ ಅವ್ರಿಗೆ ಕಷ್ಟ ಆಗ್ತಿರುತ್ತೆ ಅಲ್ವಾ. ಅಯ್ಯೋ ಏನಪ್ಪಾ ಇದು, ನಾನು ಈ ತರ ಓದ್ಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಅವರು ಓದ್ತಾರೆ ಅಲ್ವಾ. ಅದಾದ್ಮೇಲೆ ಅವ್ರಿಗೆ ಎಷ್ಟೊಂದ್ ಜನಕ್ಕೆ ಗುರಿ ತಲುಪಬಹುದು, ತಲುಪದಲ್ಲೇ ಇರ್ಬೋದು, ಅವ್ರಿಗೆ ಸೀಟ್ ಸಿಗ್ಬೋದು, ಸೀಟ್ ಸಿಗದಲ್ಲೇ ಇರ್ಬೋದು ಅಲ್ವಾ. ಆದ್ರೆ ಭಕ್ತಿ ಮಾರ್ಗ ಆಗಲ್ಲ. ಸೊ ನಾವು ಭಕ್ತಿ ಮಾಡ್ಬೇಕಾದ್ರೂ ಸಹ ನಮ್ಗೆ ತುಂಬಾ ಸಂತೋಷ ಇರುತ್ತೆ ಅಲ್ವಾ. ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಳ್ಲಿಕ್ಕೆ ಯಾರಿಗೆ ಸಂತೋಷ ಇಲ್ಲ ಅಲ್ವಾ. ಹರೇ ಕೃಷ್ಣ ಮಹಾಮಂತ್ರ ಹೆಸರು ಕೇಳಿದ್ರೆ ನಮ್ಗೆ ಸಂತೋಷ ಸಿಗುತ್ತೆ. ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ರೆ ನಮ್ಗೆ ಸಂತೋಷ ಸಿಗುತ್ತೆ. ಅಂದ್ರೆ ನಾವು ಆ ಸಾಧನೆಯನ್ನ ಮಾಡ್ಬೇಕಾದ್ರೂ ನಮ್ಗೆ ಸಂತೋಷ ಸಿಗುತ್ತೆ. ಅದಾದ್ಮೇಲೆ ಗುರಿಯನ್ನ ತಲುಪಿದಾಗ್ಲೂ ಸಹ ನಮ್ಗೆ ಆ ಸಂತೋಷ ಅನ್ನೋದು ಸಿಗುತ್ತೆ. ಇದೇ ಆಧ್ಯಾತ್ಮಿಕದಲ್ಲಿ ಇರುವಂತಹ ರಹಸ್ಯ ಅಲ್ವಾ. ಭೌತಿಕ ಪ್ರಪಂಚದಲ್ಲಿ ಆ ತರ ಅಲ್ಲ. ನಾವು ಆ ಗೆಲುವನ್ನ ಸಾಧಿಸಿದಾಗ ಅಷ್ಟೇ ನಮ್ಗೆ ಸಂತೋಷ. ಆ ಸಾಧನೆಯ ಒಂದು ಮಾರ್ಗ ಏನಿದೆ ಆ ಸಮಯದಲ್ಲಿ ನಮ್ಗೆ ಕಷ್ಟನೇ, ಅದು ತುಂಬಾ ದುಃಖದಲ್ಲಿ ನಾವು ಅದನ್ನ ಮಾಡ್ತೀವಿ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ನಮ್ಗೆ ಇಲ್ಲಿ ತುಂಬಾ ಮುಖ್ಯವಾಗಿ ಏನನ್ನ ತಿಳಿಸಿಕೊಡ್ತಿದ್ದಾರೆ ಅಂದ್ರೆ, ಚೈತನ್ಯ ಮಹಾಪ್ರಭುಗಳು ಈ ಭಕ್ತಿ ಸೇವೆಯನ್ನ ನಮ್ಗೆ ಒಂದು ಬೀಜಕ್ಕೆ ಹೋಲಿಸ್ತಾ ಇದ್ದಾರೆ. ಇವಾಗ ನಮ್ಗೆ ಏನು ಯಾವುದೋ ಒಂದು ಜನ್ಮದ ಪುಣ್ಯದಿಂದ ನಾವಿಲ್ಲಿ ಭೂಮಿಯಿಂದ ಮೇಲ್ಗಡೆ ಕೆಳಗಡೆ ಸುತ್ತಾನೇ ಇದೀವಿ. ನಾವು ಬ್ರಹ್ಮಾಂಡ ಭ್ರಮಿತೆ ಕೋನ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಭ್ರಮಿಸ್ತಾ ಇದೀವಿ ನಾವು. ಮೇಲೆ ಕೆಳಗಡೆ ಪುಣ್ಯ ಮಾಡಿದ್ರೆ ಮೇಲೆ ಹೋಗ್ತಾ ಇದೀವಿ, ಪಾಪ ಮಾಡಿದ್ರೆ ಕೆಳಗಡೆ ಬರ್ತಾ ಇದೀವಿ. ಈ ತರ ಬರ್ತಾ ಇದ್ದಾಗ ನಮ್ಮ ಒಂದು ಸುಕೃತಿಯಿಂದ ನಾವು ಯಾರ ಒಂದು ಸಂಪರ್ಕಕ್ಕೆ ಬಂದ್ಬಿಟ್ವಿ. ಈಗ ಇಸ್ಕಾನ್ ಸಂಸ್ಥೆ ಸಂಪರ್ಕಕ್ಕೆ ನಾವು ಬಂದಿದೀವಿ, ಭಕ್ತರ ಸಂಪರ್ಕಕ್ಕೆ ಬಂದಿದೀವಿ. ಈಗ ಏನಾಗಿದೆ, ಈಗ ನಮ್ಗೆ ನಮ್ಮ ಹೃದಯದಲ್ಲಿ ಆ ಭಕ್ತಿ ಅನ್ನೋ ಒಂದು ಬೀಜದ ಬಿತ್ತನೆ ಆಗ್ಬಿಟ್ಟಿದೆ. ನಾವಿವಾಗ ಅದನ್ನ ಪೋಷಣೆ ಮಾಡಿದ್ರೆ, ಅಂದ್ರೆ ಇವಾಗ ಒಂದು ಬೀಜವನ್ನ ಬಿತ್ತಿದಾಗ ನಾವು ಅದಕ್ಕೆ ಹೇಗೆ ನಾವು ಪೋಷಣೆ ಮಾಡ್ತೀವಿ,
ನೀರು, ಗೊಬ್ಬರ, ಬೆಳಕು ಅದೆಲ್ಲವನ್ನ ನಾವು ಕೊಡೋ ತರ ನೋಡ್ಕೋತೀವಿ. ಅವಾಗ ಏನಾಗುತ್ತೆ, ಆ ಬೀಜ ಮೊಳಕೆ ಹೊಡೆದು ಅದು ಒಂದು ಮರವಾಗಿ ಬೆಳೆಯುತ್ತೆ. ಅದೇ ತರನೇ ಇಲ್ಲಿ ಇವಾಗ ಭಕ್ತಿ ಅನ್ನೋದನ್ನ ಒಂದು ಬೀಜ, ಅದನ್ನ ಬೀಜಕ್ಕೆ ಹೋಲಿಸ್ತದೆ. ಅದನ್ನ ನಾವು ಇವಾಗ ಹೃದಯದಲ್ಲಿ ನಾವು ಬಿತ್ಕೊಂಡ್ಬಿಟ್ಟಿದೀವಿ. ಈಗ ನಾವು ಅದನ್ನ ಹೇಗೆ ಪೋಷಣೆ ಮಾಡ್ಬೇಕು? ಸ್ಮರಣಂ ಅಂದ್ರೆ ಏನು ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಆ ನವವಿಧ ಭಕ್ತಿಯಿಂದ ನಮ್ಗೆ ಯಾವ್ದ್ ಬೇಕೋ ಅದರಿಂದ ನಾವು ಆ ಒಂದು ಬೀಜವನ್ನ ನಾವು ಪೋಷಣೆ ಮಾಡ್ಬೇಕು. ಅವಾಗ ಏನಾಗುತ್ತೆ, ಆ ಬೀಜ ಬೆಳೆಯುತ್ತೆ. ಸೊ ಬೆಳೆಯುತ್ತೆ ಬೆಳೆಯುತ್ತೆ ಬೆಳೆಯುತ್ತೆ. ಎಷ್ಟು ಬೆಳೆಯುತ್ತೆ ಅಂತಂದ್ರೆ, ಈ ಒಂದು 14 ಲೋಕದ ಮೇಲ್ಗಡೆ ಇರುವಂತಹ ಲೋಕ, ಆ ಬ್ರಹ್ಮನ ಲೋಕ, ಅದನ್ನು ಛೇದಿಸ್ಕೊಂಡು ಅದು ದಾಟಿ ಅದು ಈ ಒಂದು ಬ್ರಹ್ಮಾಂಡಕ್ಕೆ 7 ಪದರಗಳಿದೆ. ಅದನ್ನು ದಾಟಿ ಆ ಬ್ರಹ್ಮ ಜ್ಯೋತಿಗೆ ಬರುತ್ತೆ. ಬ್ರಹ್ಮ ಜ್ಯೋತಿಯನ್ನು ಸಹ ದಾಟ್ಕೊಂಡು ಅದು ಗೋಲೋಕ ವೃಂದಾವನಕ್ಕೆ ಹೋಗುತ್ತೆ. ಗೋಲೋಕ ವೃಂದಾವನಕ್ಕೆ ಹೋಗಿ ಅಲ್ಲಿ ಅದರ ಒಂದು ಏನು ಹೂವು ಮತ್ತೆ ಹಣ್ಣುಗಳನ್ನ ಬಿಡ್ಲಿಕ್ಕೆ ಶುರು ಮಾಡುತ್ತೆ. ಅಂದ್ರೆ ಏನರ್ಥ? ಸೊ ನಮ್ಮ ಈ ಒಂದು ಭಕ್ತಿ ಲತಾ ಬೀಜ ಅದು ಬೆಳಿಬೇಕು. ಆ ಬೆಳೆಯನ್ನ ಬೆಳೆಯಲಿಕ್ಕೆ ಏನೆಲ್ಲ ಬೇಕೋ ಅದರ ಪೋಷಣೆ ನಾವು ಮಾಡ್ಬೇಕು. ಕೊನೆಗೆ ಅದೇನಾಗುತ್ತೆ, ಭಗವಂತನ ದಿವ್ಯ ಕಮಲದಲ್ಲಿ ಅದು ಕೊನೆಗೊಳ್ಳುತ್ತೆ. ಸೊ ಆಗ ನಾವು ಭಗವಂತನ ಪಾದ ಸೇವೆಯನ್ನ ನಾವು ಮಾಡಬಹುದು. ಸೊ ಅದನ್ನ ನಮ್ಗೆ ಇಲ್ಲಿ ಆ ಭಕ್ತಿ ಲತಾ ಬೀಜಕ್ಕೆ ನಮ್ಗೆ ಇಲ್ಲಿ ಹೋಲಿಸ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭು. ಇದನ್ನ ಚೈತನ್ಯ ಚರಿತಾಮೃತದಲ್ಲಿ ಅವರು ನಮ್ಗೆ ತಿಳಿಸಿಕೊಡ್ತಾರೆ. ಸೊ ಇವಾಗ ನಾವು ಪೂರ್ಣವಾಗಿ ಭಗವಂತನ ಭಕ್ತಿ ಪ್ರೇಮದಲ್ಲಿ ನಾವು ತನ್ಮಯರಾಗ್ಬೇಕು. ಹೇಗೆ ನಾವು ತನ್ಮಯರಾಗ್ಬೇಕು ಅಂತಂದ್ರೆ, ಇವಾಗ ನಾವು ಮೀನನ್ನ ನೋಡಿದೀವಿ. ಮೀನಿಗೆ ನೀರನ್ನ ಬಿಟ್ಟು ನೀವು ಹೊರಗಡೆ ಹಾಕಿದ್ರೆ, ನೀವು ಎಂತ ಒಂದು ಎನ್ವಿರಾನ್ಮೆಂಟ್ ಅನ್ನ ಕೊಡಿ, ಬಂಗಾರದ ಪಾತ್ರೆಯಲ್ಲಿ ಇಡಿ ಅಲ್ವಾ, ಆದ್ರೆ ಅದಕ್ಕೆ ಸಂತೋಷ ಆಗೋದಿಲ್ಲ. ಅದೇನ್ ಹೇಳುತ್ತೆ, ಫಸ್ಟ್ ನನ್ನನ್ನ ನೀರಲ್ಲಿ ಬಿಟ್ಬಿಡಿ ನೀವು ಅಂತ ಹೇಳ್ತಾರೆ ಅಲ್ವಾ, ಹೇಳುತ್ತೆ ಅದು ಮೀನು. ಅದೇ ತರನೇ ಸೊ ಇವಾಗ ಮೀನಿಗೆ ಹೇಗೆ ನೀರನ್ನ ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಇಲ್ವೋ, ಯಾವಾಗ ನಾವು ಈ ಭಕ್ತಿಯಲ್ಲಿ ನಾವು ಈ ತರ ಮುಂದೆ ಬರ್ತೀವೋ ಆಗ ನಾವು ಭಗವಂತನನ್ನ ಬಿಟ್ಟು ನಮ್ಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವಾಗ ನಾವು ನೋಡಿದ್ವಿ ಗೋಪಿಕಾಸ್ತ್ರೀಯರು, ಅವ್ರಿಗೆಲ್ಲರಿಗೂ ಸಹ ವಿರಹ ವೇದನೆ ಅಂದ್ರೆ ಭಗವಂತನ ಅಗಲಿ ಒಂದು ಕ್ಷಣನೂ ಸಹ ಅವರಿಗೆ ಇರ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ಕ್ಷಣನೂ ಸಹ ಅವ್ರಿಗೆ ಇರ್ಲಿಕ್ಕೆ ಆಗೋದಿಲ್ಲ. ಸೊ ಇಂತಹ ಸ್ಥಿತಿಯಲ್ಲಿ ಪರಮಪ್ರಭುವಿನೊಂದಿಗೆ ಸಂಪರ್ಕ ಪಡೆದ ಭಕ್ತನು ದಿವ್ಯ ಗುಣಗಳನ್ನ ಹೊಂದುತ್ತಾನೆ ಅಲ್ವಾ. ನಮ್ಗೆ ದೇವತೆಗಳಿರುವಂತಹ ಆ ಎಲ್ಲ 26 ಗುಣಗಳು ಸಹ ತಾವೇ ಅದು ಪ್ರಕಟವಾಗ್ಬಿಡುತ್ತೆ. ನಾವು ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಪ್ರಯತ್ನವನ್ನ ಪಡೋದು ಬೇಕಾಗಿಲ್ಲ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ನಾವಿವಾಗ ಭಗವಂತನ ಜೊತೆ ನಾವು ಇವಾಗ ಒಂದು ಸಂಬಂಧವನ್ನ ನಾವು ಇಟ್ಕೋಬಹುದು. ಆ ಸಂಬಂಧ ಯಾವ್ದ್ ಬೇಕಾದ್ರೂ ಇರ್ಬೋದು. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ, ಯಾವುದೇ ಒಂದು ರಸದಲ್ಲಿ ನಾವು ಅದನ್ನ ಇಟ್ಕೋಬಹುದು. ಸೊ ಅದಕ್ಕೆ ಇಲ್ಲಿ ಈ ಭಾಗವತದಲ್ಲಿ ಇರೋದು ಅದೇನೆ. ಶ್ರೀಮದ್ ಭಾಗವತದಲ್ಲಿ ಬೇರೆ ಏನೋ ವಿಷಯ ಇಲ್ಲ ನಮ್ಗೆ. ಇಲ್ಲಿ ರಾಜಕೀಯ ಆಗ್ಲಿ ಅಥವಾ ಇನ್ಯಾವುದೋ ವಿಷಯಗಳೆಲ್ಲ ಅದ್ರಲ್ಲಿ ತೋರ್ಸೇ ಇಲ್ಲ ಅವರು. ಸೊ ಅಲ್ಲಿ ಅದು ತುಂಬಾ ಅಮಲ ಪುರಾಣ ಅಂತ ಕೇಳ್ತಾರೆ. ಮಲ ಅಂತಂದ್ರೆ ಗಲೀಜು ಅಲ್ವಾ. ಆದ್ರೆ ಶ್ರೀಮದ್ ಭಾಗವತ ಅಮಲ ಪುರಾಣ, ಅದರಲ್ಲಿ ಮಲ ಅನ್ನೋದೇ ಇಲ್ಲ ಅದು. ಸೊ ಅಲ್ಲಿ ಏನಿದೆ ಅಂತಂದ್ರೆ, ಭಗವಂತ ಇದ್ದಾರೆ, ಅವ್ರ ಭಕ್ತ ಇದ್ದಾರೆ, ಅವರಿಬ್ರು ನಡುವೆ ಇರುವಂತಹ ಒಂದು ಸಂಬಂಧ ಇದೆ ಅಲ್ಲಿ. ಸೊ ಅದು ಪರಿಪೂರ್ಣವಾಗಿದೆ. ಭಗವಂತ, ಭಕ್ತ ಮತ್ತೆ ಅವರಿಬ್ರು ನಡುವೆ ಇರುವಂತಹ ಸಂಬಂಧ, ಆ ಮೂರನೇ ಭಗವದ್ಗೀತೆಯಲ್ಲಿ ಇರೋದು. ಅದಕ್ಕೆ ಇಲ್ಲಿ ಏನನ್ನ ಹೇಳ್ತಿದ್ರೆ, ಶ್ರೀಮದ್ ಭಾಗವತಂ ಪುರಾಣಂ ಅಮಲಂ ಯದ್ ವೈಷ್ಣವಾನಾಂ ಪ್ರಿಯಂ ಅಲ್ವಾ. ಅದು ಅಮಲ ಪುರಾಣ ಶ್ರೀಮದ್ ಭಾಗವತ, ಅದು ವೈಷ್ಣವರಿಗೆ ತುಂಬಾ ಪ್ರಿಯವಾದದ್ದು. ಸೊ ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಇವಾಗ ಅಕಸ್ಮಾತ್ ನಾವೇನಾದ್ರೂ ನೀರಲ್ಲಿ ಇವಾಗ ಫ್ಲಡ್ ಬಂದ್ಬಿಡುತ್ತೆ, ನಾವು ನೀರಲ್ಲಿ ಮುಳುಗ್ತೀವಿ ಅಂದಾಗ ನಾವು ನಮ್ಮ ಎಲ್ಲಾ ಅಮೂಲ್ಯ ವಸ್ತುಗಳೆಲ್ಲ ನಾವು ಎತ್ಕೊಂತೀವಿ ಅಲ್ವಾ, ಅದನ್ನೆಲ್ಲ ರಕ್ಷಣೆ ಮಾಡ್ಬೇಕು ಅಂತ. ಸೊ ಇವಾಗ ನಮ್ಗೆ ನೀರು ತುಂಬಾ ಮಟ್ಟ ಜಾಸ್ತಿ ಆಗ್ತಾ ಇದೆ. ಇವಾಗ ನಮ್ಮಲ್ಲಿ 3 ಬುಕ್ಕು ತುಂಬಾ ಮುಖ್ಯವಾಗಿರೋದು. ಸೊ ಶ್ರೀಮದ್ ಭಗವದ್ಗೀತಾ, ಭಾಗವತಮು ಮತ್ತೆ ಚೈತನ್ಯ ಚರಿತಾಮೃತ ಅಲ್ವಾ. ಸೊ ಅವಾಗ ಅದಕ್ಕೆ ನಮ್ಗೆ ಏನನ್ನ ಹೇಳ್ತಾರೆ ಆಚಾರ್ಯ, ಇವಾಗ ಅಕಸ್ಮಾತ್ ನಾನು ಮುಳುಗ್ತಾ ಇದ್ರೆ 3 ಬುಕ್ ಮುಳುಗ್ತಾ ಇದೀನಿ, ಅವಾಗ ಏನಾಗುತ್ತೆ, ಒಂದು ಬುಕ್ ಅನ್ನ ನಾನು ಬಿಟ್ರೆ ಒಂದ್ ಸ್ವಲ್ಪ ನಾನು ಮೇಲ್ಗಡೆ ಬರ್ಬೋದು ಅಂತ ಅನ್ಸುತ್ತೆ, ತುಂಬಾ ಮುಳುಗೋ ತರ ಆಗೋದಿಲ್ಲ ಅನ್ಸುತ್ತೆ. ಅವಾಗ ಏನಾಗುತ್ತೆ, ಯಾವ ಬುಕ್ ಅನ್ನ ಬಿಡಿ ಅಂತಾರೆ. ಸೊ ಅವಾಗ ನೀವು ಭಗವದ್ಗೀತೆಯನ್ನ ಬಿಡಿ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ನೀವು ಇನ್ನ ನೀರ್ ಜಾಸ್ತಿ ಆಗ್ತದೆ ಮಟ್ಟ, ನಿಮ್ಗೆ ನೀವು ಅದೆಲ್ಲ ಬುಕ್ ಇಟ್ಕೊಂಡ್ರೆ ನಿಮ್ಗೆ ಇನ್ನ ಮುಳುಗೋ ತರ ಆಗ್ತಿದೆ. ಸೊ ಅವಾಗ ಇನ್ನೊಂದು ಬುಕ್ ಅನ್ನ ಬಿಡ್ಬೇಕು. ಸೊ ಇನ್ನೊಂದು ಬುಕ್ ಅನ್ನ ಯಾವ್ದು ಬಿಡ್ತಾ ಇದೀವಿ, ಸೊ ಅವಾಗ ಶ್ರೀಮದ್ ಭಾಗವತವನ್ನ ನೀವು ಬಿಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಇನ್ನ ನೀರಿನ ಮಟ್ಟ ಜಾಸ್ತಿ ಆಗ್ತಿದೆ, ಆ 3ನೇ ಬುಕ್ ಚೈತನ್ಯ ಚರಿತಾಮೃತವನ್ನು ನಾವು ಇಟ್ಕೊಳ್ಲಿಕ್ಕೆ ಆಗಿಲ್ಲ ಅಂತಂದ್ರೆ, ಅವಾಗ ಆಚಾರ್ಯರು ಏನ್ ಹೇಳ್ತಾರೆ, ನೀವು ಬದುಕಿದ್ದು ಏನ್ ಪ್ರಯೋಜನ ಅಲ್ವಾ. ಅಟ್ಲೀಸ್ಟ್ ನಿಮ್ಮ ಹತ್ರ ಚೈತನ್ಯ ಚರಿತಾಮೃತನಾದ್ರೂ ಇರ್ಬೇಕು, ಅದ್ರಲ್ಲಿ ಎಲ್ಲವೂ ಇದೆ. ಭಗವದ್ಗೀತೆ, ಭಾಗವತ ಎಲ್ಲವೂ ಸಹ ಚೈತನ್ಯ ಚರಿತಾಮೃತದಲ್ಲಿದೆ, ಶುದ್ಧ ಭಕ್ತಿಯಲ್ಲಿ ಇರೋದು ಅಲ್ವಾ. ಅದೂ ಇಲ್ಲ ಅಂದ್ಮೇಲೆ ನೀವು ಬದುಕಿ ಏನ್ ಪ್ರಯೋಜನ, ನೀವು ಮುಳುಗ್ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ನಮ್ಗೆ ಇದರಿಂದ ಏನ್ ಗೊತ್ತಾಗ್ತದೆ, ಸೊ ಈ ಧರ್ಮ ಗ್ರಂಥಗಳೇನಿದೆ ಅದು ಅಷ್ಟು ಅಮೂಲ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಶ್ರೀಮದ್ ಭಾಗವತಂ ಪುರಾಣಂ ಅಮಲಂ ಯದ್ ವೈಷ್ಣವಾನಾಂ ಪ್ರಿಯಂ. ಇದನ್ನ ಓದಿದ್ರೆ ಎಷ್ಟು ಖುಷಿ ಅಂತಂದ್ರೆ, ಈಗ ಇಬ್ರು ಲವರ್ಸ್ ಇದ್ದಾಗ, ಆ ತರುಣಿಯರು ಇದ್ದಾಗ ಅವ್ರು ಹೇಗೆ ಅವರು ಬರೇ ಅವರು ಕುಚು ಏನೋ ಮಾತಾಡ್ಕೊತಿರ್ತಾರೆ, ಎಷ್ಟು ಸಂತೋಷವನ್ನ ಅನುಭವಿಸ್ತಾರೆ
ಅಲ್ಲಿ ಏನಿರುತ್ತೆ ಮಾತುಕತೆ ಏನು ಇರಲ್ಲ ಅಂತದ್ದು ಅವ್ರಿಗೆ, ಆದ್ರೆ ಅದೇ ಸಂತೋಷವನ್ನ ತಂದ್ಕೊಡುತ್ತೆ. ಅದೇ ತರನೇ ಇಲ್ಲಿ ಶ್ರೀಮದ್ ಭಾಗವತವನ್ನ ಓದಿದ್ರೆ, ಸೊ ಇಂತ ಆಧ್ಯಾತ್ಮಿಕ ಸಾಹಿತ್ಯವನ್ನ ಓದಿದ್ರೆ ಅಥವಾ ಕೇಳಿದ್ರೆ ತುಂಬಾ ಸಂತೋಷವನ್ನ ಪಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಬಹು ಆನಂದವನ್ನ, ತೃಪ್ತಿಯನ್ನ ಅವರು ಪಡೀತಾರೆ, ಅವರ ಹೃದಯದಲ್ಲಿ ಅಷ್ಟು ಆನಂದ ಸಿಗುತ್ತೆ ಅವರಿಗೆ ಅಂತ ಹೇಳ್ತಾರೆ. ಸೊ 10ನೇ ಶ್ಲೋಕಕ್ಕೆ ಹೋಗೋಣಂತೆ. ಯಾರಾದ್ರೂ ಓದಿ ಇದನ್ನ. ಯೇಷಾಂ ಸತತಂ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿ ತೇ. ಅನುವಾದ: ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಹರೇ ಕೃಷ್ಣ. ಧನ್ಯವಾದಗಳು. ಅಲ್ಲ ನೋಡಿ, ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಯಾರು ಭಗವಂತನಲ್ಲಿ ಅವರು ಪ್ರೀತಿಯಿಂದ ಅವರು ಭಗವಂತನಿಗೆ ಸೇವೆಯನ್ನ ಮಾಡ್ತಾರೆ ಅಲ್ವಾ, ಅವ್ರಿಗೆ ಏನನ್ನ ಕೊಡ್ತಾರೆ ಭಗವಂತ? ಬುದ್ಧಿ ಯೋಗ ಅಂತ ಹೇಳ್ತಾ ಇದಾರೆ ಇಲ್ಲಿ ಅಲ್ವಾ. ಸೊ ಇವಾಗ ನಮ್ಗೇನು ಅಷ್ಟೈಶ್ವರ್ಯ, ಅಧಿಕಾರ, ಹಣ, ಅಂತಸ್ತು ಅದನ್ನ ಕೊಡ್ತೀನಿ ಅಂತ ಅವರು ಹೇಳಲ್ಲ, ಆದ್ರೆ ಅದನ್ನು ಕೊಡ್ತಾರೆ. ಆದ್ರೆ ತುಂಬಾ ಮುಖ್ಯವಾಗಿ ಏನನ್ನ ಕೊಡ್ತಾರೆ ಅವರು? ಬುದ್ಧಿ ಯೋಗ. ಎಂತಹ ಬುದ್ಧಿಯನ್ನ ಕೊಡ್ತಾರೆ ಅವ್ರು ನಮ್ಗೆ? ನಾವು ಕೃಷ್ಣನಲ್ಲಿಗೆ ಮರಳಿ ಹೋಗ್ಲಿಕ್ಕೆ ಬೇಕಾಗಿರುವಂತಹ ಬುದ್ಧಿಯನ್ನ ಕೊಡ್ತಾರೆ ಅವರು. ಸೊ ಅಂತಹ ಬುದ್ಧಿ ಯೋಗವನ್ನ ಅವ್ರು ನಮ್ಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಬುದ್ಧಿ ಯೋಗ ಅನ್ನೋದು ತುಂಬಾ ಮುಖ್ಯವಾಗಿರುವಂತಹ ಪದ. ಸೊ ಬುದ್ಧಿ ಯೋಗ ಅಂತಂದ್ರೆ ಏನು? ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡೋದು. ಸೊ ಅದೇ ತುಂಬಾ ಬುದ್ಧಿವಂತಿಕೆ ಅಲ್ವಾ. ಇಲ್ಲಾಂದ್ರೆ ನಮ್ಗೆ ಏನಾಗುತ್ತೆ? ಸೊ ನಾವೇನಾದ್ರೂ ಕರ್ಮ ವಿಕರ್ಮವನ್ನ ಮಾಡಿದಾಗ ನಮ್ಮ ಅಕೌಂಟ್ ಅಲ್ಲಿ ಪುಣ್ಯ ಪಾಪ ಬಂದ್ಬಿಡುತ್ತೆ. ಅವಾಗ ಅದನ್ನ ಅನುಭವಿಸ್ಲಿಕ್ಕೆ ನಾವು ಮತ್ತೊಂದು ಶರೀರವನ್ನ ನಾವು ಪಡಿಬೇಕಾಗತ್ತೆ. ಆದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯವನ್ನ ಮಾಡಿದ್ರೆ ಏನಾಗುತ್ತೆ? ಸೊ ನಮ್ಮ ಅಕೌಂಟ್ ಅಲ್ಲಿ ಯಾವುದೇ ಒಂದು ಪುಣ್ಯ ಪಾಪ ಇರೋದಿಲ್ಲ. ಅಕೌಂಟ್ ನಿಲ್ ಇರುತ್ತೆ. ನಿಲ್ ಬ್ಯಾಲೆನ್ಸ್ ಇದ್ದ ತಕ್ಷಣ ನಾವು ಭಗವಂತನ ಲೋಕಕ್ಕೆ ನಾವು ಹೋಗೋ ಒಂದು ಅರ್ಹತೆನ ನಾವು ಪಡಿತೀವಿ. ಸೊ ಅದಕ್ಕೆ ಇಲ್ಲಿ ಏನ್ ಹೇಳ್ತಿದ್ರೆ, ಬುದ್ಧಿಯೋಗ ಅಂದ್ರೆ ಏನಂತ ಹೇಳ್ತಾ ಇರ್ಲಿ ಪ್ರಭುಪಾದ್ರು? ಬುದ್ಧಿ ಯೋಗವು ಮನುಷ್ಯನು ಈ ಜಗತ್ತಿನ ಗೋಜಿನಿಂದ ಪಾರಾಗುವ ಕ್ರಿಯೆ. ಅಂದ್ರೆ ನಾವು ಭಗವಂತನ ಲೋಕಕ್ಕೆ ಮರಳಿ ಹೋಗ್ಲಿಕ್ಕೆ ಸಹಾಯ ಮಾಡೋ ಅಂತದ್ದು ಈ ಬುದ್ಧಿಯೋಗ ಅಂತಂದ್ರೆ. ಅಂದ್ರೆ ಬುದ್ಧಿಯೋಗ ಅಂದ್ರೆ ಇವಾಗ ಅದು ಭಕ್ತಿ ಯೋಗ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಾವಿವಾಗ ತುಂಬಾ ಯಶಸ್ಸನ್ನ ಪಡೆದಿದೀವಿ ನಮ್ಮ ಜೀವನದಲ್ಲಿ ಅಂತಂದ್ರೆ ನಾವು ಕೃಷ್ಣನನ್ನ ಪಡಿಬೇಕು, ಕೃಷ್ಣನ ಪ್ರೇಮವನ್ನ ಪಡಿಬೇಕು. ಅದು ಒಬ್ಬ ವ್ಯಕ್ತಿಯ ಕಟ್ಟ ಕಡೆಯ ಗುರಿ ಆಗಿರ್ಬೇಕು. ಆದ್ರೆ ಜನಕ್ಕೆ ನೋಡಿ ಪಾಪ ಅವ್ರಿಗೆ ತಿಳಿದೇ ಇಲ್ಲ. ನೋಡಿ ನಮಗೂ ಸಹ ತಿಳಿದೇ ಇರ್ಲಿಲ್ಲ ಅಲ್ವಾ. ನೋಡಿ ನಾವ್ ಏನ್ ಅನ್ಕೊಂಡ್ವಿ, ಈ ಯಶಸ್ವಿ ಆಗೋದು ಒಬ್ಬ ವ್ಯಕ್ತಿ ಅಂತಂದ್ರೆ ಹೆಚ್ಚು ಹಣವನ್ನ ಸಂಪಾದನೆ ಮಾಡೋದು, ಹೆಚ್ಚು ಆಸ್ತಿ ಪಾಸ್ತಿ ಮಾಡೋದು, ಮತ್ತೆ ಒಂದು ಅಧಿಕಾರವನ್ನ ಪಡೆಯೋದು, ಮೋಜು ಮಸ್ತಿ ಮಾಡೋದು, ಅವಾಗ್ಲೇ ಯಶಸ್ವಿ ಅಂತ ಅನ್ಕೊಂಡ್ವಿ. ಫಾರಿನ್ ಟ್ರಿಪ್ಸ್ ಹೋಗೋದು ಇದೇ ಯಶಸ್ಸು ಅಂತ ಅನ್ಕೊಂಡ್ವಿ ಅಲ್ವಾ. ಆದ್ರೆ ನೋಡಿ ನಮ್ಗೆ ಈಗ ಗೊತ್ತಾಗ್ತಿದೆ, ಮನುಷ್ಯ ಜನ್ಮ ಇರೋದು ಅದಕ್ಕಲ್ಲ. ಇದನ್ನ ಒಂದು ಹಂದಿ, ನಾಯಿ ಅದನ್ನು ಸಹ ಮಾಡುತ್ತೆ. ಈ ತರ ಒಂದು ಸಂತೋಷವನ್ನ ಅವನು ಪಡೆಯುತ್ತೆ ಅಲ್ವಾ. ಮನುಷ್ಯ ಜನ್ಮ ಇರೋದು ಆ ಕೃಷ್ಣ ಪ್ರೇಮವನ್ನ ಪಡಿಲಿಕ್ಕೆ ಅಲ್ವಾ. ಅದನ್ನ ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ. ಇದು ಪಾಪ ಜನಕ್ಕೆ ತಿಳಿದು, ನಮಗೂ ತಿಳಿದಿರ್ಲಿಲ್ಲ, ಜನಕ್ಕೆ ಇದು ತಿಳಿಯೋದು. ಆದ್ರಿಂದ ಭಕ್ತರ ಮತ್ತು ಅದಕ್ಕೆ ಯಾರ ಸಹವಾಸ ತುಂಬಾ ಮುಖ್ಯ ನಮ್ಗೆ? ನಮ್ಮ ಈ ಗುರುಗಳ ಸಹವಾಸ, ಭಕ್ತರ ಸಹವಾಸ, ಈ ಗ್ರಂಥಗಳ ಸಹವಾಸ ತುಂಬಾ ಮುಖ್ಯ. ಸೊ ಅವಾಗ ನಾವು ಕೃಷ್ಣನೇ ಗುರಿ ಅಂತ ತಿಳ್ಕೊತೀವಿ. ಆ ನಮ್ಗೆ ಗುರಿ ಇದ್ದಾಗ ಏನಾಗತ್ತೆ, ನಮ್ಗೆ ಅದನ್ನ ತಲುಪಬೇಕು ಅನ್ನೋದಕ್ಕೆ ನಮ್ಗೆ ಒಂದು ಏನು ಪ್ರೋತ್ಸಾಹ ಇರುತ್ತೆ, ಒಂದು ಮಾರ್ಗದರ್ಶನ ಇರುತ್ತೆ. ಅಥವಾ ನಮ್ಗೆ ಗುರಿನೇ ಇಲ್ಲ ಅಂತಂದ್ರೆ ಸೊ ನಾವ್ ಯಾವ್ದೇ ಒಂದು ಯಶಸ್ಸನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ ಜೀವನದಲ್ಲಿ ಅಲ್ವಾ. ಇವಾಗ ವಿದ್ಯಾರ್ಥಿಗಳಿಗೆ ಒಂದು ವರ್ಷದ ಕೊನೆಯಲ್ಲಿ ಫೈನಲ್ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಹೋಗ್ಬೋದು ಅಂತ ಒಂದು ಗುರಿ ಇದೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ? ಕಷ್ಟಪಟ್ಟು ಓದ್ತಾರೆ ಅಲ್ವಾ. ಇವಾಗ ನಮ್ಗೆ ಏನು ಗುರಿನೇ ಇಲ್ಲ ಅಂದಾಗ ನಾವು ಪ್ರಯತ್ನವನ್ನೇ ಪಡೋದಿಲ್ಲ ಅಲ್ವಾ. ನಾವು ತುಂಬಾ ಸಲೀಸ್ ಆಗಿ ನಾವು ಈ ಜೀವನವನ್ನ ನಾವು ತಗೊಂಡ್ಬಿಡ್ತೀವಿ. ಅದೇ ತರ ನಾವು ಕಳೆದ್ ಬಿಡ್ತೀವಿ ಕೂಡ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ನಮ್ಗೆ ಇವಾಗ ಗುರಿ ಗೊತ್ತಾಯ್ತು. ಸೊ ಮತ್ತೆ ನಮ್ಗೆ ಮಾರ್ಗದರ್ಶಕರು ಇದ್ದಾರೆ. ಯಾರು? ಆ ಸದ್ಗುರುಗಳಿದ್ದಾರೆ, ಅಂದ್ರೆ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಗುರುಗಳು ಇದ್ದಾರೆ. ಈಗ ನಮ್ಗೆ ಏನಾಗುತ್ತೆ? ಎಷ್ಟು ಈಸಿ ಆಗುತ್ತೆ. ಮತ್ತೆ ನಮ್ಗೆ ಮನುಷ್ಯ ಶರೀರ ಸಿಕ್ಕಿದೆ ಅಲ್ವಾ. ಈ ಮನುಷ್ಯ ಶರೀರದಲ್ಲಿ ಅಷ್ಟೇ ನಾವು ಭಕ್ತಿನ ಮಾಡ್ಲಿಕ್ಕೆ ಸಾಧ್ಯ. ಇವಾಗ ನಮ್ಮ ನಾಯಿಗೆ ಎಷ್ಟೇ ಹೇಳಿದ್ರು ಸಹ ಹರೇ ಕೃಷ್ಣ ಹೇಳಪ್ಪ ಅಂತಂದ್ರೆ, ಎಷ್ಟೇ ಟ್ರೈನಿಂಗ್ ಕೊಟ್ರು ಹರೇ ಕೃಷ್ಣ ಹೇಳಿಕ್ ಸಾಧ್ಯ ಇಲ್ಲ. ಅದಕ್ಕೆ ದೇವರ ಪೂಜೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ನಾಯಿಗೆ ಆಗ್ಲಿ, ಹಂದಿಗೆ ಆಗ್ಲಿ, ಯಾವುದೇ ಒಂದು ಪ್ರಾಣಿ ನೀವು ಸಾಕಿದ್ರು ಸಹ ಅದಕ್ಕೆ ನೀವು ಟ್ರೈನಿಂಗ್ ಕೊಟ್ರು ದೇವರ ಪೂಜೆನ ಅದಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಇದು ಮನುಷ್ಯ ಜನ್ಮ, ಮನುಷ್ಯ ಶರೀರ ಮಾತ್ರನೇ ಈ ಭಗವಂತನ ಭಕ್ತಿಯನ್ನ ಮಾಡ್ಲಿಕ್ಕೆ ಅದು ಪರ್ಫೆಕ್ಟ್ ಆಗಿದೆ. ಆದ್ರೆ ನಾವು ಅಂತಹ ಪರ್ಫೆಕ್ಟ್ ಆಗಿರುವಂತಹ ಶರೀರವನ್ನ ನಾವ್ ಇಂದ್ರಿಯ ಸುಖಕ್ಕೋಸ್ಕರ ನಾವು ಉಪಯೋಗಿಸ್ತಾ ಇದೀವಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ? ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ ಅಂದ್ರೆ ಏನು ಅಂತ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದಾರೆ. ಕರ್ಮಯೋಗ ಅಂದ್ರೆ ಏನಂತಂದ್ರೆ ಅವರಿಗೆ ಬದುಕಿನ ಗುರಿ ಏನು ಅಂತ ಗೊತ್ತು. ಆ ದೇವೋತ್ತಮ ಪರಮ ಪುರುಷನ ಬಳಿಗೆ ಹೋಗೋದು ಅಂತ ಗೊತ್ತು. ಆದ್ರೆ ಅವ್ರಿಗೆ ಯಾವುದೇ ಒಂದು ಕರ್ಮವನ್ನ ಮಾಡಿದ್ರು ಅದರ ಫಲಾಸಕ್ತಿ ಮೇಲೆ ಅವರಿಗೆ ಇನ್ನ ಇಚ್ಛೆ ಇದೆ. ಸೊ ಅಂತಹ ವ್ಯಕ್ತಿಯನ್ನ ಅವನು ಕರ್ಮಯೋಗದಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಮತ್ತೆ ಜ್ಞಾನ ಯೋಗದಲ್ಲಿ ಇರೋರು ಏನ್ ಮಾಡ್ತಾರೆ? ಅವ್ರಿಗೂ ಗೊತ್ತು ಈ ಒಂದು ಬದುಕಿನ ಗುರಿ ಏನು ಅಂತ, ಭಗವಂತನನ್ನ ಪಡಿಬೇಕು, ಭಗವಂತನ ಪ್ರೇಮವನ್ನ ಅಂತ. ಆದ್ರೆ ಅವರು
ಊಹಾಪೋಹ ಮಾಡ್ತಿರ್ತಾರೆ, ಕಲ್ಪನೆ ಮಾಡ್ತಿರ್ತಾರೆ. ಓ ಈ ತರ ಆ ತರ ಈ ತರ ಇರಬಹುದು, ಈ ತರ ಇರಬಹುದು ಅಂತ. ಆದ್ರೆ ಕಲ್ಪನೆನ ಮಾಡೋ ಹಾಗಿಲ್ಲ ನಾವು. ನಮ್ಮ ವೇದದಲ್ಲಿ ಏನನ್ನ ಹೇಳಿದರೆ ಅದನ್ನ ಒಪ್ಕೋಬೇಕು. ಇವಾಗ ನಮ್ಗೆ ಏನ್ ಹೇಳಿದ್ರು ವೇದದಲ್ಲಿ, ಆ ಸಗಣಿ ತುಂಬಾ ಪವಿತ್ರವಾದದ್ದು ಅಂತ. ಅದನ್ನ ನಾವು ಭಗವಂತನ ಪೂಜೆಗೆ ನಾವು ಉಪಯೋಗಿಸ್ತೀವಿ, ಮನೆ ಸಾರಿಸ್ಲಿಕ್ಕೆ ಉಪಯೋಗಿಸ್ತೀವಿ. ಆದ್ರೆ ನಮ್ಗೆ ಬ್ರಿಟಿಷರು ಬಂದು ಏನ್ ಹೇಳ್ಕೊಟ್ಬಿಟ್ರು, ಅಯ್ಯೋ ತೂಚಿ ಏನಿದು, ಬೇರೆ ಒಂದು ಪ್ರಾಣಿಯ ಮಲವನ್ನ ತಗೊಂಡು ನೀವ್ ಯಾರಾದ್ರೂ ನೆಲನ ಸಾರಿಸೋದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೆ ನಾವೇನ್ ಮಾಡ್ಬಿಟ್ವಿ, ಅದನ್ನ ಬೇಡ ಅಂತ ಬಿಟ್ಬಿಟ್ವಿ. ಆಮೇಲೆ ಕೊನೆಗೆ ಏನ್ ಮಾಡಿದ್ರು ಅವರು, ಎಷ್ಟೊಂದು ವರ್ಷಗಳಾದ್ಮೇಲೆ ಕಂಡಿಡಿದ್ರು ಮತ್ತೆ. ಅಲ್ವಾ, ಹೌದು, ಆ ಒಂದು ಹಸುವಿನ ಸಗಣಿ ಮಾಮೂಲಿ ಒಂದು ಮಲ ತರ ಅಲ್ಲ, ಅದ್ರಲ್ಲಿ ಆಂಟಿಸೆಪ್ಟಿಕ್ ಗುಣ ಇದೆ, ಅದು ನಮ್ಮನ್ನ ರೋಗ ದಿಂದ ನಮ್ಮನ್ನ ರಕ್ಷಣೆ ಕೊಡುತ್ತೆ ಅಂತ ಕಂಡಿಡಿದ್ರು. ಅದನ್ನ ವೇದದಲ್ಲಿ ಮೊದಲೇ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಜೀವನವನ್ನ ವ್ಯಯಿಸೋದು ಬೇಕಾಗಿಲ್ಲ, ಅದಕ್ಕೋಸ್ಕರ ಶ್ರಮ ಪಡೋದು ಬೇಕಾಗಿಲ್ಲ. ವೇದಗಳಲ್ಲಿ ಏನೇನ್ ಹೇಳಿದ್ದಾರೆ ಅದನ್ನ ನಾವು ಯಥಾವತ್ತಾಗಿ ಒಪ್ಕೊಳ್ಳೋದಷ್ಟೇ. ಒಪ್ಕೊಳ್ಳೋದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯೋದು ಅಷ್ಟೇ ನಮ್ಮ ಕೆಲಸ ಇರೋದು ಅಲ್ವಾ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ, ನಮ್ಗೆ ಒಬ್ಬ ಮಾರ್ಗದರ್ಶಕ ಇದ್ದಾರೆ, ಅದೇ ನಮ್ಗೆ ಗ್ರಂಥಗಳಿದೆ. ಸೊ ನಾವ್ ಇವಾಗ ಗುರಿನೂ ಇದೆ. ಸೊ ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಮುಂದೆ ಸಾಕ್ತಾ ನಾವು ಹೋಗ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆದ್ರೆ ಇಲ್ಲಿ ಜ್ಞಾನಿಗಳು ಏನ್ ಮಾಡ್ತಾರೆ, ಊಹಾಪೋಹ ಮಾಡ್ತಾರೆ. ಅವರು ವೇದಗಳನ್ನ ನಂಬೋದಿಲ್ಲ, ಅವರೇ ಯೋಚನೆ ಮಾಡ್ತಾರೆ. ಓ ಈ ತರ ಇರ್ಬೋದು, ಆ ತರ ಇರ್ಬೋದು ಅಂತ ಯೋಚನೆ ಮಾಡ್ತಾರೆ. ಅದಕ್ಕೆ ಅದನ್ನು ಸಹ ಪರಿಪೂರ್ಣ ಅಲ್ಲ, ಜ್ಞಾನ ಯೋಗನು ಸಹ ಪರಿಪೂರ್ಣ ಅಲ್ಲ. ಅದಕ್ಕೇನೆ ಈ ಬುದ್ಧಿ ಯೋಗದಲ್ಲಿ ಇದ್ರೆ ಮಾತ್ರನೇ ಅವರು ಆ ಗುರಿ, ಏನ್ ಗುರಿ ಅಂತ ಗೊತ್ತಾಗಿದೆ ಅದನ್ನ ಮುಟ್ಲಿಕ್ಕೆ ಅವರು ಸಾಧ್ಯ ಅಂತ ಹೇಳಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಲಿ ಮತ್ತು ಭಕ್ತಿ ಸೇವೆಯಲ್ಲಿ ಕೃಷ್ಣನನ್ನು ಅರಸುತ್ತಿದ್ದರೆ ಆತನು ಭಕ್ತಿ ಯೋಗದಲ್ಲಿ ಅಥವಾ ಬುದ್ಧಿ ಯೋಗದಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅರ್ಥ. ಇದೆ ಪೂರ್ಣ ಯೋಗ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಬುದ್ಧಿ ಯೋಗ ಬೇರೆ ಅಲ್ಲ, ಈ ಭಕ್ತಿ ಯೋಗ ಬೇರೆ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವ್ ಇವಾಗ ಪೂರ್ಣ ಯೋಗ ಯಾವುದು, ಪರಿಪೂರ್ಣ ನಮ್ಗೆ ಪರಿಪೂರ್ಣತೆಯನ್ನ ಕೊಡೋದೇ ಭಕ್ತಿ ಯೋಗ. ಸೊ ಅದೇನೆ ಇದು ಬದುಕಿನ ಅತ್ಯಂತ ಪರಿಪೂರ್ಣತೆಯ ಹಂತ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಇನ್ನ ಒಂದು ಏನನ್ನ ವಿಷಯ ತಿಳಿಸಿ ಕೊಡ್ತಿದ್ದಾರೆ ಅಂತಂದ್ರೆ, ನಮ್ಗೊಬ್ಬ ಗುರುನು ಇರಬಹುದು. ಆದ್ರೆ ಇವಾಗ ಎಷ್ಟೊಂದ್ ಜನಕ್ಕೆ ಏನಾಗತ್ತೆ, ಅವ್ರಿಗೆ ಅಷ್ಟೊಂದು ಬುದ್ಧಿ ಇರೋದಿಲ್ಲ, ಅವ್ರಿಗೆ ಹೇಗೆ ಹೋಗ್ಬೇಕು ಈಗ ಭಕ್ತಿ ಮಾರ್ಗದಲ್ಲಿ ಅಂತ ಗೊತ್ತಿರೋದಿಲ್ಲ. ಆದ್ರೆ ಭಗವಂತ ಏನ್ ಮಾಡ್ತಾನೆ, ಅವ್ರನ್ನ ಬಿಡೋದಿಲ್ಲ, ಕೈ ಬಿಡೋದಿಲ್ಲ. ನಾವ್ ಒಂದ್ಸ ಭಕ್ತಿ ಮಾರ್ಗಕ್ಕೆ ಬಂದಿದ ತಕ್ಷಣನೇ ಭಗವಂತ ಒಳಗಡೆ ಹೃದಯದಿಂದ ನಮ್ಗೆ ಅವ್ರು ಹೇಳ್ಕೊಡ್ತಾರೆ, ಮಾರ್ಗವನ್ನ ತೋರಿಸ್ತಾರೆ. ಈ ತರ ನೀವು ನಡೀರಿ, ಆಗ ನಿಮ್ಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ, ಇವಾಗ ಮನುಷ್ಯನಿಗೆ ಒಬ್ಬ ಸದ್ಗುರು ಇರಬಹುದು, ಆದ್ರೆ ಅವನಿಗೆ ತುಂಬಾ ಬುದ್ಧಿವಂತಿಕೆ ಇಲ್ಲ. ಅವಾಗೇನಾಗುತ್ತೆ, ಭಗವಂತ ಏನ್ ಮಾಡ್ತಾನೆ, ಒಳಗಿನಿಂದ ಕೃಷ್ಣನು ಆತನು ಕಷ್ಟವಿಲ್ಲದೆ ಕಡೆಗೆ ಹೇಗೆ ತನ್ನ ಬಳಿಗೆ ಬರಬಹುದು ಎಂಬುದು ದಾರಿನ ತೋರಿಸ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಇದಕ್ಕೆ ಬೇಕಾಗಿರೋ ಒಂದು ಅರ್ಹತೆ ಏನು, ಕೃಷ್ಣ ನಮ್ಗೆ ಈ ತರ ಒಂದು ಮಾರ್ಗದರ್ಶನವನ್ನ ತೋರಿಸ್ಬೇಕು, ಸ್ವತಃ ಕೃಷ್ಣನೇ ನಮ್ಗೆ ಮಾರ್ಗದರ್ಶನವನ್ನ ತೋರಿಸ್ಬೇಕು ಅಂತಂದ್ರೆ ನಮ್ಮಲ್ಲಿ ಇರಬೇಕಾದಂತಹ ಅರ್ಹತೆ ಏನು ಅಂತಂದ್ರೆ, ನಮ್ಗೆ ಆ ಒಂದು ಪ್ರೀತಿ ಮತ್ತು ಭಕ್ತಿ ಇರ್ಬೇಕು. ಭಗವಂತನಿಗೆ ನಾವು ಪ್ರೀತಿಯುತ ಸೇವೆನ ನಾವು ಮಾಡ್ಬೇಕು. ಅಷ್ಟನ್ನ ಮಾಡಿದ್ರೆ ಸಾಕು. ಭಗವಂತ ನಮ್ಗೆ ಒಳಗಿಂದನೇ, ಅವರು ಚೈತ್ಯ ಗುರು ಅಂತ ಕರಿತೀವಿ ನಾವು, ಒಳಗಿಂದ ನಮ್ಗೆ ಮಾರ್ಗದರ್ಶನವನ್ನ ತೋರಿಸುತ್ತೆ, ಅವ್ರನ್ನ ಚೈತ್ಯ ಗುರು ಅಂತ ಕರಿತೀವಿ. ಸೊ ಚೈತ್ಯ ಗುರುವಾಗಿ ನಮ್ಗೆ ಮಾರ್ಗದರ್ಶನವನ್ನ ಕೊಡ್ತಾರೆ. ನೋಡಿ, ಕೃಷ್ಣ ನಮ್ಗೆ ಎಷ್ಟೆಲ್ಲ ಸಹಾಯ ಮಾಡ್ತಾ ಇದ್ರೆ, ಒಳಗಿಂದ ಹೊರಗಡೆಯಿಂದ, ಪುಸ್ತಕ ರೂಪದಲ್ಲಿ, ಮತ್ತೆ ಗುರುಗಳ ರೂಪದಲ್ಲಿ, ಎಷ್ಟು ತರ ಅವರು ನಮ್ಗೆ ಆ ಒಂದು ಬುದ್ಧಿ ಯೋಗ ಅಂದ್ರೆ ಮಾರ್ಗಕ್ಕೆ ಅವರು ನಾವು ಹೋಗ್ಬೇಕು, ಆ ಒಂದು ಗುರಿಯನ್ನ ತಲುಪಬೇಕು ಅನ್ನೋದಕ್ಕೆ ನಮ್ಗೆ ಅಷ್ಟೆಲ್ಲ ಸಹಾಯವನ್ನ ಅವರು ಮಾಡ್ತಾ ಇದ್ದಾರೆ. ಇವಾಗ 11ನೇ ಶ್ಲೋಕ ಚತುಶ್ಲೋಕಿ ಭಗವದ್ಗೀತೆಯಲ್ಲಿ ಇವಾಗ ಇದನ್ನ ನೋಡೋಣಂತೆ ಏನಂತ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ, ಓದಿ ಮತ್ತೆ. ತೇಷಾಂ ಏವ ಅನುಕಂಪಾ ಅರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥಃ ಜ್ಞಾನ ದೀಪೇನ ಭಾಸ್ವತ. ಶ್ರೀಲ ಪ್ರಭುಪಾದರಿಂದ ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ವಾ, ಇಲ್ಲಿ ಏನನ್ನ ಹೇಳ್ತಾ ಇದ್ರೆ ನೋಡಿ, ಅವ್ರಿಗೆ ಇವಾಗ ಯಾರು ಭಕ್ತಿ ಮಾರ್ಗದಲ್ಲಿ ಬಂದ್ರೆ ಅವ್ರಿಗೆ ಇವಾಗ ನಾವ್ ಯಾವ್ದೋ ಒಂದು ಇವಾಗ ಭೌತಿಕ ಪ್ರಪಂಚದಲ್ಲಿ ಒಂದು ಕೋರ್ಸ್ ಅನ್ನ ಮಾಡ್ಬೇಕಂದ್ರೆ ನಮ್ಗೊಂದು ಅರ್ಹತೆ ಇರ್ಬೇಕು. ಆದ್ರೆ ನೋಡಿ, ಭಕ್ತಿ ಮಾರ್ಗಕ್ಕೆ ಆತರ ಅಲ್ಲ. ಚಿಕ್ಕವರು ದೊಡ್ಡವರು, ಅವ್ರಿಗೆ ಏನು ಬುದ್ಧಿ ಇದೆಯಾ ಇಲ್ವಾ, ಅಕ್ಷರಸ್ತ್ರ ಅನಕ್ಷರಸ್ತ್ರ, ಬೆಳ್ಳಗಿದಾರ ಕಪ್ಪಗಿದಾರ ಕುಳ್ಳಗಿದಾರ, ಯಾವುದೇ ಒಂದು ಅದಕ್ಕೆ ಏನು ಜಾತಿ ಭೇದ ಮತ ಕುಲ ಏನು ಇಲ್ಲ, ಯಾರು ಬೇಕಾದ್ರೂ ಸಹ ಭಕ್ತಿ ಮಾರ್ಗಕ್ಕೆ ಅವರು ಬರ್ಬೋದು. ಸೊ ಭಕ್ತಿ ಮಾರ್ಗಕ್ಕೆ ಬಂದಿದ್ರೆ ಸಾಕು, ಭಗವಂತ ಏನ್ ಮಾಡ್ತಾರೆ, ಅವರು ಇವ್ರಿಗೆ ಅರ್ಹತೆ ಇದೆಯಾ ಅಂತ ನೋಡೋದಿಲ್ಲ, ಅವರು ಒಂದು ವಿಶೇಷವಾದಂತಹ ಒಂದು ಕೃಪೆಯನ್ನ ತೋರ್ತಾರೆ. ಅವರೇ ಸ್ವತಃ ಅವರ ಹೃದಯದಲ್ಲಿ ಇಟ್ಕೊಂಡು ಅವರಲ್ಲಿ ಇರುವಂತಹ ಅಜ್ಞಾನವನ್ನೆಲ್ಲ ಹೋಗ್ಲಾಡ್ಸಿ ಜ್ಞಾನವೆಂಬ ದೀಪವನ್ನ ಅವ್ರು ಹಚ್ತಾರೆ. ಇದಕ್ಕಿನ ನಮ್ಗೆ ಏನಾದ್ರು ಬೇಕಾ ಸಹಾಯ? ಯಾರು ಮಾಡ್ತಾರೆ ಅಲ್ವಾ? ಭಗವಂತ ಅವರು ಸಾಮಾನ್ಯರಾದವರಲ್ಲ. ನಾವ್ ನೋಡಿದ್ವಿ ಅಲ್ವಾ, ಇವಾಗ ಇಲ್ಲೇ ಭೌತಿಕ ಪ್ರಪಂಚದಲ್ಲಿ ಯಾರಿಗಾದ್ರೂ ತುಂಬಾ ಆಸ್ತಿ ಪಾಸ್ತಿ ಇದ್ರೆ ಅವ್ರನ್ನ ಹಿಡಿಯಲಿಕ್ಕಾಗಲ್ಲ.
ಅಲ್ವಾ? ಅವ್ರು ಎಷ್ಟು ಗರ್ವದಲ್ಲಿ ಇರ್ತಾರೆ. ಆದ್ರೆ ಭಗವಂತ ಒಂದಲ್ಲ ಎರಡಲ್ಲ ಕೋಟ್ಯಾಂತರ ಬ್ರಹ್ಮಾಂಡಗಳ ಒಡೆಯ ಅಲ್ವಾ? ಬರೇ ಈ ಭೌತಿಕ ಪ್ರಪಂಚ ಅಲ್ಲ, ಆಧ್ಯಾತ್ಮಿಕ ಪ್ರಪಂಚದ ಒಡೆಯ. ನೋಡಿ ಅವ್ರು ನಮ್ಗೆ ಏನ್ ಮಾಡ್ತಾ ಇದಾರೆ ಅಲ್ವಾ? ಅಯ್ಯೋ ಈ ಮಗು ನನ್ ಬಳಿಗೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರೇನೆ ನಮ್ಗೆ ವಿಶೇಷ ಅನುಕಂಪವನ್ನ ತೋರಿ ಅವರ ಬಳಿಗೆ ಬರ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಮಾರ್ಗವನ್ನ ಅವ್ರು ತೋರಿಸ್ತಾರೆ. ವಿಶೇಷ ಅನುಕಂಪವನ್ನ ಅವ್ರು ನಮ್ಗೆ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಜ್ಞಾನದ ದೀಪವನ್ನ ಅವ್ರು ಹಚ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಏನನ್ನ ಅರ್ಥ ಮಾಡಿಸ್ತಿದ್ದಾರೆ ಅಂದ್ರೆ ಯೂಶಲಿ ಏನಾಗತ್ತಂದ್ರೆ ಭಕ್ತಿ ಮಾರ್ಗಕ್ಕೆ ಬರೋರು ಸಾಮಾನ್ಯ ಜನರಲ್ಲಿ ತಿಳುವಳಿಕೆ ಏನು ಅಂತಂದ್ರೆ, ಯಾರಿಲ್ಲಿ ಭಕ್ತಿ ಮಾರ್ಗಕ್ಕೆ ಬರ್ತಾರೆ ಅಂತಂದ್ರೆ ಅವ್ರಿಗೆ ಯಾರಿಗೆ ಅಷ್ಟೊಂದು ಬುದ್ಧಿ ಇಲ್ಲ, ಅವರು ಭಕ್ತಿ ಮಾರ್ಗಕ್ಕೆ ಬರ್ತಾರೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಅವ್ರು ಬರೇ ಭಾವುಕತೆ ಅಷ್ಟೇ, ಸೆಂಟಿಮೆಂಟಲ್ ಫೂಲ್ ಅಂತ ಹೇಳ್ತೀವಲ್ಲ, ಆತರ ಸೆಂಟಿಮೆಂಟ್ ಇರೋರೆಲ್ಲರೂ ಭಕ್ತಿ ಮಾರ್ಗಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅದು ಸಾಮಾನ್ಯ ಜನರಲ್ಲಿ ಇರುವಂತಹ ತಿಳುವಳಿಕೆ. ಅವ್ರಿಗೆ ಏನಂತಂದ್ರೆ ಜ್ಞಾನವೇ ಶ್ರೇಷ್ಠ, ಯಾರಿಗೆ ವೇದಗಳನ್ನ ಹೇಳಲಿಕ್ಕೆ ಬರುತ್ತೆ ಅದೇ ಶ್ರೇಷ್ಠ ಅಂತ ಹೇಳ್ತಾರೆ. ನಾವ್ ಇದಕ್ಕೆ ಮುಂಚೆ ಒಂದು ಕಥೆನ ನೋಡಿದ್ವಿ ಅಲ್ವಾ? ಆ ಬ್ರಾಹ್ಮಣರ ಪತ್ನಿಯರು ಪುಣ್ಯವಂತರು ಅಲ್ವಾ? ಅವರ ಗಂಡಂದ್ರೆಲ್ಲರೂ ಸಹ ವೇದಗಳನ್ನ ಪಠಿಸ್ತಾರೆ. ಆದ್ರೆ ಆ ಗೋಪಬಾಲಕರು ಬಂದು ಕೃಷ್ಣ ಬಲರಾಮರಿಗೆ ಹೊಟ್ಟೆ ಹಸಿವಾಗ್ತಿದೆ, ನಮ್ಗೆ ಏನಾದ್ರು ಕೊಡಿ ತಿನ್ಲಿಕ್ಕೆ ಅಂತಂದ್ರೆ ಅವ್ರು ಕೊಡ್ಲಿಕ್ಕೆ ರೆಡಿ ಇಲ್ಲ. ಆದ್ರೆ ಈ ಯಾರು ಅವರ ಪತ್ನಿಯರು ಅವ್ರಿಗೆ ಆ ಕೃಷ್ಣ ಬಲರಾಮ ಅಂದ್ರೆ ಅವ್ರಿಗೆ ಅವರ ಬಾಲಲೀಲೆಗಳನ್ನೆಲ್ಲ ಕೇಳಿ ಅವ್ರಿಗೆ ಗೊತ್ತಾಗಿದೆ, ಇವರು ಸಾಮಾನ್ಯರಲ್ಲ, ದೇವೋತ್ತಮ ಪರಮ ಪುರುಷ ಇಲ್ಲಿ ಅವತಾರ ಎತ್ತಿ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಸ್ವತಃ ಅವರೇ ಹೋಗಿ ಕೈಯಾರೆ ಭಗವಂತನಿಗೆ ಅವ್ರು ಮಾಡಿರುವಂತಹ ಅಡಿಗೆಯನ್ನ ಅವರು ಏನು ತಿನ್ನಿಸ್ತಾರೆ ಅಲ್ವಾ? ಅಂದ್ರೆ ಇವಾಗ ಇಲ್ಲಿ ಯಾರು ಶ್ರೇಷ್ಠರಾದ್ರು ಅಲ್ವಾ? ಭಕ್ತಿ ನಮ್ಗೆ ಇವಾಗ ಅವ್ರಿಗೇನು ಬರಲ್ಲ, ಅವ್ರಿಗೆ ವೇದಗಳು ಬರೋದಿಲ್ಲ ಅವರ ಹೆಂಡತಿರಿಗೆ ಅಲ್ವಾ? ಅವ್ರಿಗೆ ಏನು ಒಂದು ಸಂಸ್ಕೃತವನ್ನು ಕಲ್ತಿಲ್ಲ, ಅವ್ರಿಗೆ ಏನು ಜ್ಞಾನ ಇಲ್ಲ. ಆದ್ರೆ ಇಲ್ಲಿ ಇವ್ರಿಗೆ ವೇದಗಳ ಜ್ಞಾನ ಇದೆ, ಎಲ್ಲವನ್ನು ಸಹ ತುಂಬಾ ಸುಶ್ರಾವ್ಯವಾಗಿ ಪಟಪಟ ಅವ್ರು ಏನೇ ಒಂದು ತಪ್ಪಿಲ್ದರೆ ಅವರು ಹೇಳ್ತಾರೆ ಅಲ್ವಾ? ಆದ್ರೆ ಇಲ್ಲಿ ಆ ಭಕ್ತಿ ಅನ್ನೋದು ತುಂಬಾ ಶ್ರೇಷ್ಠ ಅಂತ ನಮ್ಗೆ ಇದರಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿ ಸಾಮಾನ್ಯ ಜನರು ಏನ್ ಮಾಡ್ತಾರೆ, ಜ್ಞಾನವೇ ಶ್ರೇಷ್ಠ ಅಂತ ಹೇಳ್ತಾರೆ. ಅದೇ ತರ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅವರು ವಾರಣಾಸಿ ಅಂದ್ರೆ ಕಾಶಿಗೆ ಬಂದಾಗ ಅವರಿಂದ ಎಲ್ಲರೂ ಪ್ರಭಾವಿತರಾಗ್ಬಿಡ್ತಿದ್ರು. ಅವರು ಬೇರೆ ಯಾರು ಅಲ್ಲ, ದೇವೋತ್ತಮ ಪರಮ ಪುರುಷ ಅಲ್ವಾ? ಕೃಷ್ಣ ಅಂದ್ರೆ ಏನು, ಸರ್ವಾಕರ್ಷಣೀಯ, ಎಲ್ಲರೂ ಅವರಿಂದ ಆಕರ್ಷಿತರಾಗ್ತಾರೆ. ಚೈತನ್ಯ ಮಹಾಪ್ರಭುಗಳು ಆ ಕೃಷ್ಣನೇ ಅಲ್ವಾ? ಅವರು ರಾಧೆಯ ಭಾವದಲ್ಲಿ, ರಾಧೆಯ ಒಂದು ಮೈಬಣ್ಣದಲ್ಲಿ ಅವರು ಬಂದಿದ್ದಾರೆ, ಭಕ್ತನ ರೂಪದಲ್ಲಿ ಅವರು ಬಂದಿದ್ದಾರೆ. ಎಲ್ಲರೂ ಸಹ ಅವರಿಂದ ಆಕರ್ಷಿತರಾಗ್ತಾರೆ. ಅವ್ರು ಹರೇ ಕೃಷ್ಣ ಹೇಳ್ಕೊಂಡು ಅವರು ದಾರಿಯಲ್ಲಿ ಹೋಗ್ತಿದ್ರೆ ಅವ್ರನ್ನ ನೋಡಿದವ್ರು ಎಲ್ಲರೂ ಸಹ ಆಕರ್ಷಿತರಾಗಿ ಅವರು ಸಹ ಆ ಹರಿಭಕ್ತರಾಗ್ಬಿಡ್ತಾ ಇದ್ರು ಅಲ್ವಾ? ಇದನ್ನ ನೋಡಿದಾಗ, ಇದನ್ನ ಕೇಳಿಸ್ಕೊಂಡಾಗ ಆ ಪ್ರಕಾಶಾನಂದ ಸರಸ್ವತಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಓ ಇವ್ರು ಯಾರೋ ಸೆಂಟಿಮೆಂಟಲ್ ಫೂಲ್ ಅನ್ನೋ ತರ ಅವ್ರು ಹೇಳ್ತಾರೆ. ಅಂದ್ರೆ ಅತಿ ಭಾವುಕ ಅಂತ ಹೇಳ್ಬಿಟ್ಟು ಅವರು ಹಾಸ್ಯ ಮಾಡ್ತಾರೆ. ಆದ್ರೆ ಆ ಭಗವಂತ ಅವರು ತನ್ನ ಭಕ್ತನಿಗೆ ತನ್ನ ಬಳಿಗೆ ಬರ್ಲಿಕ್ಕೆ ಬೇಕಾಗಿರುವಂತಹ ಬುದ್ಧಿಯೋಗವನ್ನ ಕೊಡ್ತಾರೆ. ಅದಕ್ಕಿಂತ ನಮ್ಗೆ ಏನ್ ಬೇಕು ಅಲ್ವಾ? ನಮ್ಗೆ ಈ ಯಾವ್ದೇ ಒಂದು ಜ್ಞಾನ ನಮಗೆ ಬೇಕಾಗಿಲ್ಲ. ನಮ್ಮ ಜೀವನವನ್ನ ಉದ್ಧಾರ ಮಾಡ್ಕೊಳ್ಳಿಕ್ಕೆ ಏನ್ ಬೇಕೋ ಆ ಜ್ಞಾನ ಭಗವಂತ ಕೊಡ್ತಾ ಇದ್ದಾರೆ ಅಲ್ವಾ? ಅದಕ್ಕೆ ಏನ್ ಹೇಳ್ತಾರೆ, ಕೃಷ್ಣ ಭಕ್ತ ಬಡ ಚತುರ ಅಲ್ವಾ? ಕೃಷ್ಣ ಭಕ್ತ ಅವನು ಏನು ಏನ್ ಹೇಳ್ತಾರೆ, ಅವನು ತುಂಬಾ ಚತುರನಾಗಿರ್ತಾನೆ. ಅವನು ಬುದ್ಧಿ ಅಂದ್ರೆ ಏನ್ ಹೇಳ್ತಾರೆ, ನನಗೆ ಅದ್ರ ಆಪೋಸಿಟ್ ವರ್ಡ್ ನಂಗೆ ಬರ್ತಾ ಇಲ್ಲ. ಸೊ ಇವಾಗ ನಾವು ಅವ್ರನ್ನ ಏನು ಅಜ್ಞಾನಿಗಳು ಅಂತ ಹೇಳ್ಕೊಳಂಗೆ ಇಲ್ಲ. ಏನ್ ಬೇಕೋ ಆ ಜ್ಞಾನ ನಮ್ಗೆ ಕೃಷ್ಣನಿಂದಲೇ ನಮ್ಗೆ ಸಿಗ್ತಾ ಇದೆ. ಬಡಿ ಚತುರ ಅವನು. ಸೊ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಸೊ ವಾಸ್ತವವಾಗಿ ಇದಲ್ಲ, ಇದು ಸರಿಯಲ್ಲ. ಯಾಕಂದ್ರೆ ಅವ್ರಿಗೆ ಏನ್ ಬೇಕೋ ಜ್ಞಾನ ಅದಿದೆ. ನೀವ್ ಇನ್ನ ಒಂದು ಕಥೆನೂ ಸಹ ನೀವು ಕೇಳಿದ್ರ ಅಲ್ವಾ? ಆ ಒಂದು ಶ್ರೀರಂಗಮಲ್ಲಿ ಚೈತನ್ಯ ಮಹಾಪ್ರಭುಗಳು ಹೋದಾಗ ಒಬ್ಬ ಅನಕ್ಷರಸ್ಥ ಅವನು ಭಗವದ್ಗೀತೆನ ಇಟ್ಕೊಂಡು ಓದ್ಲಿಕ್ಕೆ ಆಗ್ದಲೇ ಕಷ್ಟ ಪಡ್ತಿದ್ದಾನೆ. ಯಾಕಂದ್ರೆ ಅವನಿಗೆ ಅಕ್ಷರ ಜ್ಞಾನ ಇಲ್ಲ. ಆದ್ರೆ ಅವರ ಗುರುಗಳು ಹೇಳಿರ್ತಾರೆ, ನೀನು ದಿನ ಭಗವದ್ಗೀತೆ ಓದ್ಬೇಕು ಅಂತ. ಆದ್ರೆ ಅವನು ದಿನಾ ದುಃಖ ಪಡ್ತಾ ಇರ್ತಾನೆ. ಆಗ ಚೈತನ್ಯ ಮಹಾಪ್ರಭುಗಳು ಮಾತಾಡಿಸಿದಾಗ ಅವ್ರು ಏನ್ ಹೇಳ್ತಾರೆ, ನನಗೆ ಅಕ್ಷರ ಜ್ಞಾನ ಇಲ್ಲ, ಆದ್ರೆ ನನಗೆ ಗುರುಗಳು ಇದನ್ನ ಓದ್ಬೇಕು ಅಂತ ಹೇಳ್ತಾ ಇದಾರೆ ಅಂತ. ಆದ್ರೆ ಅವರು ಅಳ್ತಾ ಇದಾರೆ. ಅದಕ್ಕೆ ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ, ನನಗೆ ಈ ಕೃಷ್ಣ ಸಾರಥ್ಯವನ್ನ ವಹಿಸಿರೋದನ್ನ ನೋಡಿದ್ರೆ ನನಗೆ ತುಂಬಾನೇ ಆ ಕೃಷ್ಣನ ಆ ಒಂದು ಭಕ್ತವತ್ಸಲ ಆ ಒಂದು ಗುಣಲಕ್ಷಣವನ್ನ ನೋಡಿದಾಗ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಎಂತಹ ದೇವೋತ್ತಮ ಪರಮ ಪುರುಷ ಆ ಸಾರಥಿಯಾಗಿ ಒಬ್ಬ ಭಕ್ತನಿಗೆ ಕೆಲಸ ಮಾಡೋದಾ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ದುಃಖ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ, ನೀನ್ ಏನನ್ನೂ ಓದೋದ್ ಬೇಕಾಗಿಲ್ಲ. ಈ ಭಗವದ್ಗೀತೆಯನ್ನ ಓದಿ ಏನನ್ನ ತಿಳ್ಕೊಬೇಕು ಅದನ್ನ ನೀನ್ ತಿಳ್ಕೊಂಡ್ಬಿಟ್ಟಿದ್ಯಾ. ನಿನಗೆ ಅಕ್ಷರಾಭ್ಯಾಸ ಅಂದ್ರೆ ಅಕ್ಷರ ಜ್ಞಾನ ಇಲ್ಲ ಅಂತ ನೀನು ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ? ಅದಕ್ಕೆ ಇದು ನಿಜವಾದದ್ದಲ್ಲ. ಅವ್ರು ಏನ್ ಅರ್ಥ ಮಾಡ್ಕೊಂಡಿದ್ದಾರೆ, ಬೇರೆಯವರೆಲ್ಲ ಸಾಮಾನ್ಯ ಜನರು ಈ ಭಕ್ತಿ ಮಾರ್ಗದಲ್ಲಿ ಇರೋರು ಅಷ್ಟು ಬುದ್ಧಿವಂತರಲ್ಲ ಅಂತ, ಅವ್ರಿಗೆ ಜ್ಞಾನ ಅನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಏನ್ ಅನ್ಕೊಂಡಿದಾರೋ ಅದು ವಾಸ್ತವವಾಗಿ ಸರಿಯಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಭಕ್ತಿ ಸೇವೆಯಲ್ಲಿ ಯಾರಾದ್ರೂ ಪ್ರಾಮಾಣಿಕರಾಗಿ ಇದ್ರೆ ಅವನ ಹೃದಯದಲ್ಲಿ ಕೃಷ್ಣನೇ ಅವನಿಗೆ ನೆರವಾಗ್ತಾರೆ. ಹೃದಯದಲ್ಲಿರುವ ಕೃಷ್ಣನೇ ಅವರಿಗೆ
ಸಹಾಯವನ್ನ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಯಾವುದೇ ಕೃಷ್ಣ ಪ್ರಜ್ಞೆ ಇರುವಂತಹ ಭಕ್ತ ಅವನು ಜ್ಞಾನಹೀನನಾಗಿರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದಾರೆ. ಏನ್ ಬೇಕೋ ಆ ಜ್ಞಾನ ಇದೆ, ಅವನು ಜ್ಞಾನಹೀನನಾಗಿರೋದಿಲ್ಲ. ಸೊ ಸೊ ಇಂತಹ ಆ ಒಂದು ಸ್ಥಾನಕ್ಕೆ ನಾವು ಬರಬೇಕು, ಭಗವಂತನಿಂದನೇ ನಾವು ಮಾರ್ಗದರ್ಶನವನ್ನ ಪಡಿಬೇಕು ಅಂತಂದ್ರೆ ನಮ್ಗೆ ಏನೋ ಒಂದು ಅರ್ಹತೆ ಇರ್ಬೇಕು ಅಂತಂದ್ರೆ ನಾವು ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಭಕ್ತಿ ಸೇವೆ ಮಾಡಿದ್ರೆ ಸಾಕು. ಸೊ ನಾವು ಭಗವಂತನಿಗೆ ಪ್ರೀತಿಯಿಂದ ನಾವು ಅವ್ರಿಗೆ ಒಂದು ಹೂವ, ಒಂದು ಹಣ್ಣು, ಒಂದು ಸ್ವಲ್ಪ ನೀರನ್ನ ನಾವು ಅರ್ಪಿಸಿದ್ರೆ ಸಾಕು, ಭಗವಂತನ ಬಗ್ಗೆ ಕೇಳಿಸ್ಕೊಂಡ್ರೆ ಸಾಕು, ಭಗವಂತನ ನಾಮಸ್ಮರಣೆಯನ್ನ ನಾವು ಮಾಡಿದ್ರೆ ಸಾಕು ಅಲ್ವಾ. ಸೊ ಇದನ್ನ ಮಾಡಿದ್ರೆ, ಈ ನವವಿಧ ಭಕ್ತಿಯನ್ನ ಮಾಡಿದ್ರೆ ಸಾಕು, ಅವಾಗ ಏನಾಗುತ್ತೆ, ಭಗವಂತನ ನಮ್ಗೆ ಆ ಜ್ಞಾನವನ್ನ ಅವ್ರು ನಮ್ಗೆ ಕೊಡ್ತಾರೆ. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಭಕ್ತಿ ಸೇವೆಯಲ್ಲಿ ನಿರತನಾಗಿರೋರಿಗೆ ಶಿಕ್ಷಣ ಇಲ್ದಲೇ ಇರಬಹುದು, ವೇದಗಳ ಬಗ್ಗೆ ಅವ್ರಿಗೆ ಏನೂ ತಿಳಿವಳಿಕೆ ಇಲ್ದಲೇ ಇರಬಹುದು, ಆದ್ರೆ ಪರಮಪ್ರಭು ಅವರಿಗೆ ಸಹಾಯ ಮಾಡ್ತಾರೆ. ಇದೇ ವಿಶೇಷ ಅನುಕಂಪವನ್ನ ಭಗವಂತ ಕೊಡ್ತಾ ಇರೋದು. ಆದ್ರೆ ಈಗ ಯಾರು ಜ್ಞಾನಿಗಳಾಗಿರ್ತಾರೆ, ಅವರು ಕೋಟ್ಯಾಂತರ ವರ್ಷಗಳ ಕಾಲ ಜ್ಞಾನವನ್ನ ಪಡ್ಕೊಂಡು ಆ ವೇದಗಳನ್ನ ಪಠನೆ ಮಾಡೋದನ್ನ ಅಷ್ಟೇ ತಿಳ್ಕೊಂಡು ಅವ್ರು ಊಹಾಪೋಹ ಮಾಡ್ಕೊಂಡು ಕೋಟ್ಯಾಂತರ ವರ್ಷಗಳು ಅವರು ತಮ್ಮ ಏನು ಜೀವನವನ್ನ ವ್ಯಯಿಸಿದ್ರು ಸಹ ಅವ್ರಿಗೆ ಭಗವಂತ ಸಿಕ್ಕೋದಿಲ್ಲ. ಯಾಕಂದ್ರೆ ಅವ್ರಿಗೆ ಭಕ್ತಿ ಅನ್ನೋದೇ ಇಲ್ಲ ಭಗವಂತನ ಬಗ್ಗೆ ಅಲ್ವಾ. ಅಂತವ್ರಿಗೆ ಭಗವಂತ ಸಿಕ್ಕೋದಿಲ್ಲ, ಭಗವಂತನ ಆ ಒಂದು ಸ್ಥಾನ ಅವ್ರಿಗೆ ಅರ್ಥ ಆಗೋದಿಲ್ಲ. ಭಗವಂತನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆ ಒಂದು ಶುದ್ಧ ಭಕ್ತಿ ಸೇವೆಯಿಂದನೇ ಮಾತ್ರನೇ ಸಾಧ್ಯ ಅಂತ ಹೇಳ್ತಾರೆ. ಸೊ ಇವಾಗ ನಮ್ಗೆ ಭಗವಂತ ನಮ್ಮ ಜೀವನದಲ್ಲಿ ಎಂಟರ್ ಆಗಿದ ತಕ್ಷಣ ಏನ್ ಅರ್ಥ, ಇವಾಗ ಸೂರ್ಯ ಇದ್ರೆ ಏನಾಗತ್ತೆ, ಅಲ್ಲಿ ಕತ್ಲು ಅನ್ನೋದಿಲ್ಲ ಅಲ್ವಾ, ಯಾವಾಗ್ಲೂ ಬೆಳಕಿರತ್ತೆ. ಅದೇ ತರನೇ ಕೃಷ್ಣ ನಮ್ಮ ಜೀವನದಲ್ಲಿ, ನಮ್ಮ ಹೃದಯದಲ್ಲಿ ಇದ್ದಾನೆ ಅಂತಂದ್ರೆ ಅಲ್ಲಿ ಅಜ್ಞಾನ ಅನ್ನೋದೇ ಇಲ್ಲ, ಅಲ್ಲಿ ಯಾವಾಗ್ಲೂ ಜ್ಞಾನ ಇರುತ್ತೆ. ಅದು ನಮ್ಗೆ ಯಾವಾಗ ಅಜ್ಞಾನ ಇರುತ್ತೋ ಅವಾಗ್ಲೇ ನಮ್ಗೆ ಭಯ, ಆತಂಕ ಇರೋದು. ಅದೇ ಯಾವಾಗ ನಮ್ಗೆ ಜ್ಞಾನ ಬರುತ್ತೋ ಅವಾಗ ನಮ್ಗೆಲ್ಲ ಆತಂಕ, ಭಯ ಅನ್ನೋದು ಹೊರಟೋಗುತ್ತೆ, ನಮ್ಗೆ ಆ ನಿಜವಾದ ಶಾಂತಿ, ಸಂತೋಷ ಅನ್ನೋದು ಸಿಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಾ ಇದಾರೆ, ಸೊ ನಮ್ಗೆ ಇವಾಗ ಒಂದಲ್ಲ ಎರಡಲ್ಲ ಕೋಟ್ಯಾಂತರ ಜನ್ಮಗಳನ್ನ ನಾವು ಕಳ್ಕೊಂಡ್ ಬಂದಿದೀವಿ. ಆ ಎಲ್ಲ ಜನ್ಮಗಳ ಧೂಳು, ಅದು ಕಲ್ಮಶ ಎಲ್ಲ ನಮ್ಮ ಹೃದಯದಲ್ಲಿ ಅದು ಕುತ್ಕೊಂಡಿದೆ. ನಾವು ಹರಿಕೃಷ್ಣ ಸಂಕೀರ್ತನೆ ಮಾಡಿದ್ರೆ ಅಷ್ಟೇನೆ ಆ ಧೂಳೆಲ್ಲ ಹೊರಟೋಗಿ ನಾವು ಪರಿಶುದ್ಧರಾಗ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಮ್ಗೆ ಆ ಪರಿಶುದ್ಧರಾದಾಗ ಏನಾಗುತ್ತೆ, ನಮ್ಗೆ ಭಗವಂತ ನಮ್ಗಲ್ಲಿ ನೆಲೆಸ್ತಾರೆ. ಸೊ ಭಗವಂತ ನಮ್ಗೆ ಹೃದಯದಿಂದ ಅವ್ರೇನ್ ಮಾಡ್ತಾರೆ, ನಮ್ಗೆ ಇನ್ನ ಈ ಭಕ್ತಿ ಮಾರ್ಗದಲ್ಲಿ ಮುನ್ನಡಿಲಿಕ್ಕೆ ಅವರು ನಮ್ಗೆ ಮಾರ್ಗದರ್ಶನವನ್ನ ಅವ್ರು ನಮ್ಗೆ ಕೊಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಕೇಳಿದ್ಮೇಲೆ ಅರ್ಜುನನಿಗೆ ಏನ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು, ಈಗ ಚತುಶ್ಲೋಕಿ ಭಗವದ್ಗೀತೆನ ಕೇಳಿದ್ಮೇಲೆ ಅರ್ಜುನನ ಮನಸ್ಥಿತಿ ಏನು ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡೋಣಂತೆ. ಯಾರಾದ್ರೂ ಓದಿ ಇದನ್ನ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಂ ಭವಾನ್ ಪುರುಷಂ ಶಾಶ್ವತಂ ದೇವಮಜಂ ವಿಭುಂ ಆಹುಸ್ತ್ವಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅದಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಅನುವಾದ. ಸ್ಕ್ರಾಲ್ ಮಾಡಿ ಮಾತಾಜಿ. ಅನುವಾದ. ಶ್ರೀಲ ಪ್ರಭುಪಾದರು ಹೇಳುವಂತೆ, ಶ್ರೀಲ ಪ್ರಭುಪಾದರ ದೇವಾಗಲಿ, ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮ ಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ, ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹೇಳ್ತಾ ಇದ್ರೆ ಇದನ್ನೆಲ್ಲ ಕೇಳಿದ್ಮೇಲೆ ಧನ್ಯವಾದಗಳು ಪ್ರಭುಜಿ. ಇದನ್ನೆಲ್ಲ ಕೇಳಿದ್ಮೇಲೆ ಅರ್ಜುನನಿಗೆ ಏನ್ ಅನಿಸ್ತು ನೋಡಿ, ಅವ್ರು ಒಪ್ಕೋತಾ ಇದ್ದಾರೆ ಇಲ್ಲಿ ದೇವೋತ್ತಮ ಪರಮಪುರುಷನ ಸರ್ವೋಚ್ಚ ಸ್ಥಾನವನ್ನ ಒಪ್ಕೋತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ, ನೀನೇ ಪರಮ ಪುರುಷ, ಪರಂಧಾಮ, ನೀನು ಪವಿತ್ರನಾದವನು, ಪರಿಪೂರ್ಣನಾದ ಸತ್ಯ, ನೀನು ನಿತ್ಯ ಶಾಶ್ವತನಾಗಿರೋನು, ದಿವ್ಯನು, ನೀನು ಆದಿಪುರುಷ, ನಿನ್ಗೆ ಹುಟ್ಟಿಲ್ಲ, ನೀನು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಿದ್ದಾರೆ. ಮತ್ತೆ ಇದನ್ನ ಬರೇ ನಾನ್ ಮಾತ್ರ ಹೇಳ್ತಾ ಇಲ್ಲ, ಎಲ್ಲಾ ಶ್ರೇಷ್ಠರಾದಂತಹ ಋಷಿ ಮುನಿಗಳೆಲ್ಲ, ಮಹರ್ಷಿಗಳೆಲ್ಲ ನಿನ್ನ ಬಗ್ಗೆ ಇದನ್ನೇ ಹೇಳಿರೋದು. ನಾರದ, ಅಸಿತ, ದೇವಲ, ವ್ಯಾಸಂತ ಮಹರ್ಷಿಗಳು ಸಹ ಇದನ್ನೇ ಹೇಳಿರೋದು. ಅಂದ್ರೆ ನೀನೇ ಪರಮ ಸತ್ಯ ಅಂತ ಹೇಳ್ಬಿಟ್ಟು, ನಾನ್ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ಇವರೆಲ್ಲ ಹೇಳಿದ್ದಾರೆ. ಈಗ ನೀನು ಸಹ ಅದನ್ನೇ ಹೇಳ್ತಾ ಇದೀಯ ಅಂತ ಹೇಳ್ತಿದ್ದಾರೆ ಅಲ್ವಾ. ಈಗ ಅರ್ಜುನ ಹೇಳ್ತಾ ಇದ್ದಾನೆ, ಮತ್ತೆ ನಮ್ಮ ಗ್ರಂಥಗಳು ಹೇಳ್ತಾ ಇದೆ, ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಈಗ ಭಗವಂತನೇ ಸ್ವತಃ ಹೇಳ್ತಾ ಇದ್ದಾರೆ, ನಾನೇ ಎಲ್ಲದರ ಮೂಲ, ಪರಮಶ್ರೇಷ್ಠ ನಾನೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ಅರ್ಜುನನು ಸಹ ಅದನ್ನ ಅವರ ಸರ್ವೋಚ್ಚ ಸ್ಥಾನವನ್ನು ಒಪ್ಕೋತಾ ಇದ್ದಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಅರ್ಜುನನಿಗೂ ಮತ್ತೆ ಕೃಷ್ಣನಿಗೂ ನಡುವೆ ಇದ್ದಿದ್ದ ಸಂಬಂಧ ಏನು, ಸ್ನೇಹ ಸಂಬಂಧ. ಕೊನೆಗೆ ಏನಾಯ್ತು, ಅದು ಶಿಷ್ಯ ಸಂಬಂಧವಾಗ ಆಯ್ತು. ಅವರು 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಅವ್ರು ಏನ್ ಹೇಳ್ತಾರೆ, ಶಿಷ್ಯಸ್ತೇಹಾಂ ಶಾದಿಮಾಂ ಸ್ವಾಂ ಪ್ರಪನ್ನಂ, ನೀ ನನ್ನ ಶಿಷ್ಯನನ್ನಾಗಿ ಸ್ವೀಕರಿಸು ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ರು. ಅಲ್ಲಿ ಏನಾಯ್ತು, ಗುರು ಶಿಷ್ಯ ಸಂಬಂಧ ಬಂತು. ಈಗ ಏನಾಗ್ತಾ ಇದೆ, ಸೊ ಇಲ್ಲಿ ಅವರು ದೇವೋತ್ತಮ ಪರಮ ಪುರುಷ ಅಂತ ಇಲ್ಲಿ ಒಪ್ಕೋತಾ ಇದ್ದಾರೆ. ಅವ್ರು ಇವಾಗ ಭಗವಂತ ಆಗ್ತಿದ್ದಾರೆ, ಇವರು ಭಕ್ತನ ಆಗ್ತಾ ಇದ್ದಾರೆ ಅಲ್ವಾ. ನೋಡಿ ಎಷ್ಟು ಅಲ್ಲಿ ಬದಲಾವಣೆ ಆಗ್ತಾ ಇದೆ.
ಇಲ್ಲಿ ಕೃಷ್ಣ ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೋತಾ ಇಲ್ಲ. ಅವ್ರುನು ಸಹ ಇದನ್ನ ಒಪ್ಕೋತಾ ಇದ್ದಾರೆ. ಅರ್ಜುನ ಸ್ನೇಹಿತನನ್ನ ಖುಷಿ ಪಡಿಸೋದಕ್ಕೋಸ್ಕರ ಸರಿನಪ್ಪ, ನೀನೇ ದೇವೋತ್ತಮ ಪರಮ ಪುರುಷ, ದೊಡ್ಡವ್ ನೀನು ಅಂತ ಅವ್ರು ಹೇಳ್ತಾ ಇಲ್ಲ ಅಲ್ಲ. ಅವರು ಇಲ್ಲಿ ಅರ್ಥ ಮಾಡ್ಕೋತಾ ಇದ್ದಾರೆ, ಆ ಕೃಷ್ಣನ ಒಂದು ಸರ್ವೋಚ್ಚ ಸ್ಥಾನವನ್ನ ಅಲ್ಲಿ ಅರ್ಥ ಮಾಡ್ಕೋತಾ ಇದ್ದಾರೆ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಏನು, ನಾವ್ ಯಾವಾಗ್ಲೂ ಸಹ ಅಣು, ಭಗವಂತ ವಿಭು, ಅವರ ಸ್ಥಾನ ನಮ್ಮ ಸ್ಥಾನ ಬೇರೆ. ಹೌದು, ಅವರು ನಿತ್ಯರು, ನಾವು ನಿತ್ಯರೇ, ನಾವು ಶಾಶ್ವತವಾಗಿರುವಂತದ್ದು, ನಾವು ಆತ್ಮ, ಅವರು ಪರಮಾತ್ಮ ಅಲ್ವಾ. ನಾವು ಬ್ರಹ್ಮ ಆದ್ರೆ ಅವರು ಪರಬ್ರಹ್ಮ, ಎಲ್ಲವೂ ಸಹ ಅವರು ಶ್ರೇಷ್ಠ. ನಾವು ಪುರುಷ ಆದ್ರೆ ಅವರು ಪುರುಷೋತ್ತಮ, ಪುರುಷರಲ್ಲೇ ಅವರು ಉತ್ತಮ. ಸೊ ಅದಕ್ಕೇನೆ ನಾವು ಯಾವಾಗ್ಲೂ ಭಗವಂತನಿಗಿಂತ ಭಿನ್ನರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ಅದನ್ನೇ ಇಲ್ಲಿ ಅರ್ಜುನನು ಸಹ ಹೇಳ್ತಾ ಇದ್ದಾನೆ. ಮತ್ತೆ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ಇವಾಗ ಒಪ್ಕೋತಾ ಇದ್ದಾರೆ. ಹೌದು, ನೀನೇ ಪರಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ, ನೀನೇ ಎಲ್ಲರ ಸೃಷ್ಟಿಕರ್ತ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಬರೇ ಏನು ಮನುಷ್ಯರೊಬ್ಬರನ್ನೇ ಅಲ್ಲ, ಈ 84 ಲಕ್ಷ ಜೀವರಾಶಿಗಳಲ್ಲಿ ದೇವಾನ್ ದೇವತೆಗಳು ಸಹ ಸೇರ್ಕೋತಾರೆ. ದೇವಾನ್ ದೇವತೆಗಳನ್ನು ಸಹ ಸೃಷ್ಟಿ ಮಾಡಿರೋ ನೀನೇ ಅಂತ ಹೇಳ್ಬಿಟ್ಟು ಇಲ್ಲಿ ಅವ್ರು ಒಪ್ಕೋತಾ ಇದ್ದಾರೆ. ಸೊ ಇದನ್ನ ಯಾವಾಗ ನಾವು ಒಪ್ಕೋತೀವೋ ಅವಾಗ ಏನಾಗುತ್ತೆ, ಸೊ ನಾವು ನಮ್ಮ ಅಜ್ಞಾನ ಎಲ್ಲ ಪರಿಪೂರ್ಣವಾಗಿ ಹೊರಟೋಗುತ್ತೆ. ಸೊ ಇವಾಗ ನಾವ್ ಇವಾಗ ಭಗವಂತನ ಬಗ್ಗೆ ನಾವ್ ಇವಾಗ ಕೇಳ್ತಾ ಇದೀವಿ, ಶ್ರವಣ ಮಾಡ್ತಾ ಇದೀವಿ, ಇದನ್ನೇ ಭಕ್ತಿ ಸೇವೆ ಅಂತ ಹೇಳಿದ್ರು. ನಾವ್ ಯಾವಾಗ ಭಕ್ತಿ ಸೇವೆಯಲ್ಲಿ ತೊಡಕೋತೀವೋ ಆಗ ಈ ಅಜ್ಞಾನ ಅನ್ನೋದು ಪರಿಪೂರ್ಣವಾಗಿ ಹೊರಟೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಇವಾಗ ಕೃಷ್ಣ ಅರ್ಜುನನ ಆತ್ಮೀಯ ಗೆಳೆಯ ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೋತಾ ಇಲ್ಲ. ಸೊ ಅವ್ರಿಗೆ ಇವಾಗ ರಿಯಲೈಸ್ ಆಗಿದೆ, ಸಾಕ್ಷಾತ್ಕಾರ ಆಗಿದೆ, ಹೌದು ಕೃಷ್ಣನೇ ಪರಮ ಸತ್ಯ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗಿದೆ. ಅದಕ್ಕೆ ಅವ್ರು ಇವಾಗ ಆ ಕೃಷ್ಣನ ಸ್ಥಾನವನ್ನ ಅವರು ಒಪ್ಕೋತಾ ಇದ್ದಾರೆ. ನೋಡಿ, ಭಗವಂತ ಅವರು ಪರಿಶುದ್ಧ. ಇವಾಗ ಅವ್ರು ಇವಾಗ ಪರಿಶುದ್ಧರಾಗಿರೋದಕ್ಕೋಸ್ಕರನೇ ಇವಾಗ ನಾವು ಅವರಿಗೆ ಶರಣಾದ್ರೆ ಏನಾಗುತ್ತೆ, ನಮ್ಮೆಲ್ಲ ಪಾಪಗಳು ನಾಶ ಆಗ್ಲಿಕ್ಕೆ ಸಾಧ್ಯ ಆಗೋದು ಅದಕ್ಕೋಸ್ಕರನೇ. ಯಾಕಂದ್ರೆ ಅವರು ಅಷ್ಟು ಪರಿಶುದ್ಧ. ಇವಾಗ ಸೂರ್ಯ ಹೇಗೆ ಆ ಗಲೀಜಾಗಿರೋ ಸ್ಥಳಗಳಲ್ಲಿ ಅವರು ಕಿರಣವನ್ನ ಅವರು ಹರಿಸಿದಾಗ ಏನಾಗತ್ತೆ, ಆ ಗಲೀಜಾಗಿರೋ ಜಾಗ ಎಲ್ಲವೂ ಸಹ ಪರಿಶುದ್ಧವಾಗ್ಬಿಡುತ್ತೆ ಅಲ್ವಾ. ಸೂರ್ಯ ಯಾರು? ಭಗವಂತನ ಒಂದು ಶಕ್ತಿ ಅಷ್ಟೇ, ಒಂದು ಚಿಕ್ಕ ಶಕ್ತಿ. ಅವ್ರಿಗೆ ಅಷ್ಟು ಶಕ್ತಿ ಇದೆ ಅಂದಾಗ ಇನ್ನ ಭಗವಂತನಿಗೆ ಎಷ್ಟು ಶಕ್ತಿ ಇರ್ಬೇಕು ಅಲ್ವಾ. ನಮ್ಮೆಲ್ಲ ಪಾಪಗಳನ್ನ ಅವರು ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ ಇದೆ. ಸೊ ಪರಮಪ್ರಭುವಿಗೆ ಶರಣಾಗದಿದ್ದರೆ ಪಾಪ ಕ್ರಿಯೆಗಳ ಸೋಂಕಿನಿಂದ ಮನುಷ್ಯನು ಬಿಡುಗಡೆ ಹೊಂದಲಾರ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಭಗವಂತ ನಾವು ಶರಣಾಗಿಲ್ಲ ಅಂದ್ರೆ ನಾವು ಈ ಎಲ್ಲ ಪಾಪಗಳಿಂದ ನಾವು ಮುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಕೃಷ್ಣ ಇಲ್ಲಿ ಅರ್ಜುನ ಏನ್ ಹೇಳ್ತಿದ್ದಾನೆ, ಅವನು ಭಗವಂತನನ್ನ ಪವಿತ್ರ ಪರಂಧಾಮ, ಅದಕ್ಕೆ ಅವರು ಅದನ್ನೆಲ್ಲ ಹೇಳ್ತಾ ಹೋಗ್ತಾ ಇದ್ದಾರೆ. ಇವಾಗ ಅರ್ಜುನ ಈಗ ಕೃಷ್ಣನನ್ನ ಅರ್ಥ ಮಾಡ್ಕೊಂಡು ಅವರೆಲ್ಲ ಭಾವನೆಗಳನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಸಹ ಇವಾಗ ಕೃಷ್ಣನನ್ನ ಅರ್ಜುನ ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೋ ಅದೇ ತರನೇ ನಾವು ಸಹ ಅರ್ಥ ಮಾಡ್ಕೋಬೇಕು, ಒಪ್ಕೋಬೇಕು. ಇದನ್ನೇ ಆ ಗುರು ಪರಂಪರಾ ಪದ್ಧತಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇದನ್ನ ಕರೆಯೋದು, ಅಥವಾ ಗುರು ಶಿಷ್ಯ ಪರಂಪರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇದನ್ನ ಕರೆಯೋದು ಅಂತ ಹೇಳಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ 14ನೇ ಶ್ಲೋಕಕ್ಕೆ ಹೋಗೋಣಂತೆ, ಯಾರಾದ್ರೂ ಓದಿ. ಸರ್ವಮೇತದ್ ಋತುಂ ಮನ್ಯೇ ಯನ್ಮಾಮದಸಿ ಕೇಶವ ನಹಿ ತೇ ಭಗವಾನ್ ವ್ಯಕ್ತಿಂ ವಿದುರ್ದೇವನ ದಾನವ. ಅನುವಾದ: ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಅರ್ಜುನ ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಅವ್ರು ಹೇಳ್ತಾ ಇದ್ದಾರೆ, ಕೃಷ್ಣ ನೀನು ಹೇಳ್ತಿರೋದನ್ನೆಲ್ಲ ನಾನು ಸತ್ಯವೆಂದು ಸಂಪೂರ್ಣವಾಗಿ ಅಂತ ಹೇಳ್ತಾರೆ. ನೋಡಿ, ಅದು ತುಂಬಾ ಮುಖ್ಯ ನಮ್ಗೆ. ಇವಾಗ ಕೃಷ್ಣ ಹೇಳಿರೋದು ಈ ವಿಷಯ ಮಾತ್ರ ಇಷ್ಟ ಆಯ್ತು, ಇದನ್ನ ನಾನು ಬೇಕಾದ್ರೆ ಫಾಲೋ ಮಾಡ್ತೀನಿ, ಆದ್ರೆ ಈ ವಿಷಯ ಏನ್ ಹೇಳ್ತಾರೆ ಇದನ್ನ ನನಗೆ ಇಷ್ಟ ಆಗ್ತಿಲ್ಲ. ಸೊ ಕೃಷ್ಣ ನಾನ್ ವೆಜ್ ತಿನ್ಬಾರ್ದು ಅಂತ ಹೇಳ್ತಾರೆ, ಇದು ನನಗೆ ಇಷ್ಟ ಆಗ್ತಿಲ್ಲ. ಸಾತ್ವಿಕವಾಗಿ ಇರ್ಬೇಕು ಅಂತ ಹೇಳ್ತಾರೆ, ಇದು ನನಗೆ ಇಷ್ಟ ಆಗ್ತಿಲ್ಲ. ಸೊ ಬೇರೆ ಇನ್ನೇನೋ ಹೇಳ್ತಾ ಇದಾರೆ, ಅದು ನನಗೆ ಇಷ್ಟ ಆಯ್ತು, ಇದನ್ನ ಬೇಕಾದ್ರೆ ನಾನು ಮಾಡ್ತೀನಿ. ಪ್ರಸಾದ ತಿನ್ನೋದು ಅಥವಾ ಇನ್ನೇನೋ ಒಂದು ನಮ್ಗೆ ಇಷ್ಟ ಆಗಿರೋದು ಅದನ್ನ ಬೇಕಾದ್ರೆ ನಾನು ಮಾಡ್ತೀನಿ. ಅಷ್ಟನ್ನ ನಾವು ಒಪ್ಕೊಂಡ್ರೆ ಅದು ನಾವು ಪರಿಪೂರ್ಣವಾಗಿ ಭಗವಂತನಿಗೆ ಶರಣಾಗಿದ್ದೀವಿ ಅಂತ ಅರ್ಥ ಅಲ್ಲ. ನಾವು ಭಗವಂತ ಏನೆಲ್ಲ ಹೇಳ್ತಿದ್ರೆ ಅದು ನಮ್ಗೆ ಕಷ್ಟನಾ ಸುಖನೋ. ಇವಾಗ ಅರ್ಜುನ ಏನ್ ಮಾಡಿದ್ರು, ಯುದ್ಧ ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಆದ್ರೆ ನೀನ್ ಯುದ್ಧ ಮಾಡು ಅಂತ ಹೇಳಿದಕ್ಕೆ ಅವ್ರಿಗೆ ಇಷ್ಟ ಇದ್ರೂ ಸಹ ಯುದ್ಧ ಮಾಡಿದ್ರು. ಅದೇ ತರನೇ ಭಗವಂತ ಹೇಳಿದ್ರನ್ನ ನಾವು ಸಂಪೂರ್ಣವಾಗಿ ನಾವು ಒಪ್ಕೋಬೇಕಾಗತ್ತೆ. ಸೊ ಅದನ್ನೇ ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ, ಸಂಪೂರ್ಣವಾಗಿ ನಾನು ಒಪ್ಕೋತಾ ಇದ್ದೀನಿ.
ಆದ್ರೆ ದೇವತೆಗಳಾಗ್ಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಳ್ಳಲಾರರು ಅಂತ ಹೇಳ್ತಾರೆ. ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನಾವು ಭಕ್ತಿ ಸೇವೆಯಿಂದ ಮಾತ್ರ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನೋಡಿ, ಜಸ್ಟ್ ಒಂದು ಚಿಕ್ಕ ಚಿಕ್ಕದನ್ನ ನೀವು ಯೋಚನೆ ಮಾಡ್ಕೊಂಡು ಹೋಗಿ. ನಾವೇನೇ ಇವಾಗ ಯಾರಿಗಾದ್ರೂ ಒಬ್ರಿಗೆ ಸಹಾಯ ಮಾಡಿದ್ರೆ ನಾವ್ ಏನ್ ಯೋಚನೆ ಮಾಡ್ತೀವಿ, ಅವರ ಜೀವನ ಪೂರ್ತಿ ನಮ್ಗೆ ಚಿರಋಣಿಯಾಗಿರ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ವಾ? ಆದ್ರೆ ನೋಡಿ, ಭಗವಂತ ನಮ್ಗೆ ಎಲ್ಲವನ್ನ ಕೊಡ್ತಾ ಇದ್ದಾರೆ. ಯಾವತ್ತಾದ್ರೂ ನಮ್ಗೆ ಹೇಳಿದ್ರ ಥ್ಯಾಂಕ್ಸ್ ನೀವು ಹೇಳಿ ನನಗೆ ಅಂತ ಹೇಳ್ಬಿಟ್ಟು, ನೀನ್ ಥ್ಯಾಂಕ್ಸ್ ಹೇಳಿಲ್ಲ ಅಂತಂದ್ರೆ ನಾನು ನಿಮ್ಗೆ ಮುಂದೆ ಸಹಾಯ ಮಾಡಿಲ್ಲ ಅಂತ ಏನಾದ್ರು ಹೇಳಿದ್ರ? ಇವಾಗ ಪಶು ಪಕ್ಷಿಗಳಿಗೆ ಭಗವಂತನಿಗೆ ನಾಮಸ್ಮರಣೆ ಮಾಡೋದು ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಪಶು ಪಕ್ಷಿಗಳೆಲ್ಲ ಬದುಕ್ಲಿಕ್ಕೆ ಏನ್ ಬೇಕೋ ಅದೆಲ್ಲವನ್ನ ಭಗವಂತ ಕೊಡ್ತಾ ಇದ್ದಾರೆ ಅಲ್ವಾ? ಅವ್ರು ಏನನ್ನು ಯಾರಿಗೇನು ನಿರೀಕ್ಷಣೆ ಮಾಡ್ತಾ ಇಲ್ಲ ಅವರು ಅಲ್ವಾ? ಎಲ್ಲವನ್ನ ಅವ್ರು ಕೊಡ್ತಾ ಇದಾರೆ. ಎಲ್ಲ ಕೊಡ್ತಾ ಕೊಡ್ತಾ ಅವರು ನಮ್ಮೆಲ್ಲ ತಪ್ಪುಗಳನ್ನ ಅವರು ಅವ್ರು ಎಲ್ಲ ಕ್ಷಮಿಸ್ತಾ ಇದ್ದಾರೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಗೆಟ್ ಎಲ್ಲವನ್ನ ತಗೊಂತಾ ನಾವು ನಾವು ಕೃಷ್ಣನನ್ನ ನಾವು ಮರ್ತೇ ಹೋಗ್ಬಿಡ್ತಾ ಇದೀವಿ ಅಲ್ವಾ? ಅದು ನಮ್ಮ ಸ್ಥಾನ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ, ಆ ದೇವತೆಗಳು ದಾನವರಾಗ್ಲಿ ಅವರು ಭಗವಂತನನ್ನ ಅವರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳಿಗೆ ದಾನವರಿಗೆನೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಮೇಲೆ ಇವಾಗ ನಮ್ಮಂತ ಸಾಮಾನ್ಯರಿಗೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯನಾ? ನಮ್ಮಂತವರ ಪಾಡೇನು ಅಂತ ಹೇಳಿ ಕೇಳ್ತಾ ಇದಾರೆ. ಸೊ ಭಗವಂತನ ಕೃಪೆ ಇದ್ರೆ ಮಾತ್ರನೇ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಹೇಗೆ ಈಗ ಅರ್ಜುನನ ಮೇಲೆ ಕೃಷ್ಣ ಕೃಪೆಯನ್ನ ತೋರಿಸ್ತಾನೆ ಅಲ್ಲ, ಅವ್ರು ಏನ್ ಹೇಳ್ತಾರೆ, ಇನ್ನ ಉತ್ತಮ ಜ್ಞಾನವನ್ನ ನಿನಗೆ ಹೇಳ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಿದ್ದಾರೆ. ಯಾಕೆ ಅಂತಂದ್ರೆ ಕೃಷ್ಣನ ಮೇಲೆ ಅರ್ಜುನನಿಗೆ ಅಸೂಯೆ ಇಲ್ಲ, ಅವರು ಕೃಷ್ಣನ ಭಕ್ತ ಮತ್ತೆ ಸ್ನೇಹಿತ. ಸೊ ಅದಕ್ಕೋಸ್ಕರನೇ ಅವರು ಈ ಒಂದು ಜ್ಞಾನವನ್ನ ಅವರು ಕೊಡ್ತಾ ಹೋಗ್ತಾ ಇದ್ದಾರೆ. ಸೊ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಈ ಒಂದು ಜ್ಞಾನ ಅನ್ನೋದು ಯಾವಾಗ್ಲೂ ಗುರು ಪರಂಪರೆಯಲ್ಲಿ ಬರ್ಬೇಕು. ಗುರು ಪರಂಪರೆ ಯಾವಾಗ್ಲೂ ಛೇದ ಆದ್ರೆ ಆಗ ಸ್ವತಃ ಭಗವಂತನೇ ಬರ್ತಾನೆ. ಈಗ ನಮ್ಮ 4ನೇ ಅಧ್ಯಾಯದಲ್ಲಿ ಕೃಷ್ಣ ಏನ್ ಹೇಳಿದ್ರು, ಈ ಗುರು ಪರಂಪರೆ ಛೇದ ಆದಂಗ ಅನ್ನಿಸ್ತು. ನಾನು ಮೊದ್ಲು ಅದನ್ನ ವಿವಸ್ವಾನ್ಗೆ ಹೇಳ್ದೆ, ವಿವಸ್ವಾನ್ ಅದನ್ನ ಮನುವಿಗೆ ಹೇಳಿದ್ರು, ಮನು ಅದನ್ನ ಇಕ್ಷ್ವಾಕುವಿಗೆ ಹೇಳಿದ್ರು. ಈಗ ನೋಡಿದ್ರೆ ಅದು ಅದಾದ್ಮೇಲೆ ಗುರು ಪರಂಪರೆಯಲ್ಲಿ ಅಂದ್ರೆ ಅದು ಗುರು ಶಿಷ್ಯ ಪರಂಪರೆಯಲ್ಲಿ ಬರ್ತಿತ್ತು. ಈಗ ನೋಡಿದ್ರೆ ಅದು ಛೇದವಾದಂಗೆ ಕಾಣಿಸ್ತು. ಅದಕ್ಕೆ ನಾನು ಇವಾಗ ನಿನಗೆ ಮತ್ತೆ ಈ ಭಗವದ್ಗೀತೆಯ ಜ್ಞಾನವನ್ನ ಬೋಧಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಅಂದ್ರೆ ಎಷ್ಟು ಮುಖ್ಯ, ಭಗವಂತ ಅದನ್ನ ಪುನರ್ಸ್ಥಾಪನೆ ಮಾಡ್ಲಿಕ್ಕೆ ಅವರೇ ಸ್ವತಃ ಬರ್ತಾರೆ, ಆ ಗುರು ಪರಂಪರೆಯನ್ನ ಪುನರ್ಸ್ಥಾಪನೆ ಮಾಡ್ಲಿಕ್ಕೆ. ಸೊ ಶ್ಲೋಕ 15 ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ಲಾ? ಓದಿ ಮತ್ತೆ. ಶ್ಲೋಕ 15. ಸ್ವಯಮೇವಾತ್ಮನಾತ್ಮಾನಂ ವೇತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವ ಜಗತ್ಪತೆ. ಶ್ರೀಲ ಪ್ರಭುಪಾದರಿಂದ ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಓ ಪುರುಷೋತ್ತಮನೇ, ಎಲ್ಲದರ ಮೂಲನೇ, ಎಲ್ಲದರ ಪ್ರಭುವೆ, ದೇವನೇ, ಜಗತ್ಪತಿಯೇ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಲ್ವಾ, ಇದು ತುಂಬಾ ಸುಂದರವಾಗಿರುವಂತದ್ದು. ನಮ್ಗೆ ಎಷ್ಟು ಚೆನ್ನಾಗಿ ಇಲ್ಲಿ ಪ್ರಭುಪಾದರದನ್ನ ಅರ್ಥ ಮಾಡಿಸ್ತಾರೆ, ಏನ್ ಅರ್ಜುನ ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದಾರೆ. ಸೊ ಇವಾಗ ಅರ್ಜುನನ ಅನುಯಾಯಿಗಳ ತರ ನಾವಿರ್ಬೇಕು. ಅನುಯಾಯಿಗಳಿದ್ರೆ ಮಾತ್ರ ನಾವು ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಯಾರು ರಾಕ್ಷಸಿ ಮನೋಭಾವದಲ್ಲಿ ಇರ್ತಾರೆ ಅಥವಾ ನಾಸ್ತಿಕರಾಗಿರ್ತಾರೆ, ಅವರು ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಮಗ್ ಗೊತ್ತಿರೋ ಹಾಗೇನೆ ಭಗವದ್ಗೀತೆಯಲ್ಲಿ ಭಾಗವತದಲ್ಲಿ ಏನನ್ನ ಹೇಳಿದ್ದಾರೆ, 1ನೇ ಸ್ಕಂದ 2ನೇ ಅಧ್ಯಾಯ 11ನೇ ಶ್ಲೋಕದಲ್ಲಿ, ವದಂತಿ ತತ್ತತ್ವ ವಿಧಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದ್ಯತೆ ಅಂತ ಹೇಳಿದ್ದಾರೆ ಅಲ್ವಾ? ನಾವು 3 ಹಂತದಲ್ಲಿ ಭಗವಂತನನ್ನ ನಾವು ಅರ್ಥ ಮಾಡ್ಕೋಬಹುದು, ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್. ಯಾರು ಭಗವಂತನನ್ನ, ಆ ಪರಮಸತ್ತಿನನ್ನ ಭಗವಾನ್ ಅಂದ್ರೆ ಆ 2 ಕೈಗಳಿರುವಂತಹ ವ್ಯಕ್ತಿ ರೂಪ ಇದೆ ಅಂತ ಅರ್ಥ ಮಾಡ್ಕೋತಾರೋ, ಅವರು ಆ ಭಗವಂತನನ್ನ ಅಥವಾ ಪರಮಸತ್ತಿನನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಲ್ವಾ? ಸೊ ಅದಕ್ಕೆ ಇಲ್ಲಿ ಆ ಭಗವದ್ಗೀತೆಯಲ್ಲಿ ಶ್ರೀಮದ್ ಭಾಗವತದಲ್ಲಿ ಹೇಳಿರೋ ತರನೇ ನಾವು ಪರಮಸತ್ಯವನ್ನ ನಾವು 3 ಮುಖದಲ್ಲಿ ನಾವು ಸಾಕ್ಷಾತ್ಕರಿಸ್ಕೋಬಹುದು. ಆದ್ರೆ ಅವರನ್ನ ಪರಿಪೂರ್ಣವಾಗಿ ಸಾಕ್ಷಾತ್ಕರಿಸ್ಕೊಳ್ಳೋದು ಅಂತಂದ್ರೆ ಆ ಭಗವಂತ ರೂಪದಲ್ಲಿ ನಾವು ಸಾಕ್ಷಾತ್ಕರಿಸ್ಕೋಬೇಕು. ಅದು ಪರಿಪೂರ್ಣವಾಗಿರುವಂತಹ ಸಾಕ್ಷಾತ್ಕಾರ. ಸೊ ಅದಕ್ಕೆ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಒಂದೊಂದ್ಸತಿ ಏನಾಗತ್ತೆ, ನಿರಾಕಾರವಾದಿಗಳು ಕೃಷ್ಣನನ್ನ ಅವರು ಭಗವಂತ ಅಂತ ಒಪ್ಕೋತಾರೆ. ಓ ಹೌದು, ಕೃಷ್ಣನೇ ಭಗವಂತ ಅಂತ. ಮತ್ತೆ ಭಗವಂತನ ಅಧಿಕಾರವನ್ನು ಸಹ ಒಪ್ಕೋತಾರೆ. ಆದ್ರೆ ಅವರು ಕೃಷ್ಣನನ್ನ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೊಳ್ಳೋದಿಲ್ವಂತೆ ಅಲ್ವಾ? ಯಾಕಂದ್ರೆ ನಾವು ಸಹ ಪರಮ ಪುರುಷ ಅಂತ ಅನ್ಕೋತಾರೆ ಅವರು. ಯಾಕಂದ್ರೆ ನಾವಿವಾಗ ಹಿಂಗಿದೀವಿ, ಮಾಯೆಗೆ ಒಳಗಾಗಿದೀವಿ, ಆಮೇಲೆ ನಾವು ಸಹ ದೇವರಾಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಅನ್ಕೋತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಆ ನಿರಾಕಾರವಾದಿಗೋಸ್ಕರ ಹೇಳ್ತಾ ಇದಾರೆ, ಕೃಷ್ಣ ಅವರು ಪುರುಷೋತ್ತಮ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಅವರು ಅರ್ಜುನ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇನ್ನ ಕೆಲವರೆಲ್ಲ ಪುರುಷೋತ್ತಮ ಅಂತ ಒಪ್ಕೋಬಹುದು, ಆದ್ರೆ ಅವ್ರು ಎಲ್ಲ ಜೀವಿಗಳ ತಂದೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳೋದಿಲ್ಲ. ಎಷ್ಟೊಂದ್ ಜನ ಏನಾಗತ್ತೆ, ಓ ಇಲ್ಲಪ್ಪ ಇವರೇ ಪುರುಷೋತ್ತಮ ಅಂತ ಅನ್ಕೋತಾರೆ, ಆದ್ರೆ ಎಲ್ಲ ಜೀವಿಗಳ ತಂದೆ ಅಂತ ಅವ್ರು ಒಪ್ಕೊಳೋದಿಲ್ಲ. ಅದಕ್ಕೆ ಇಲ್ಲಿ
ಅವ್ರು ಏನ್ ಹೇಳ್ತಿದ್ದಾರೆ, ಭೂತ ಭಾವನ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಲ್ಲ ಭೂತ ಅಂದ್ರೆ ಎಲ್ಲ ಜೀವಿಗಳ ತಂದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವ್ರನ್ನ ಕೃಷ್ಣನನ್ನ ಅವರು ಕರೀತಾ ಇದ್ದಾರೆ. ಅದಾದ್ಮೇಲೆ ಜೀವಿಗಳ ತಂದೆ ಅಂತಾನೂ ಒಬ್ಬೊಬ್ರು ಒಪ್ಕೋಬಹುದು, ಆದ್ರೆ ಅವರೇ ಎಲ್ಲವನ್ನ ನಿಯಂತ್ರಿಸ್ತಿದ್ದಾರೆ ಅಂತ ಅವ್ರು ಒಪ್ಕೊಳೋದಿಲ್ಲ. ಅದಕ್ಕೆ ಇಲ್ಲಿ ಅವ್ರು ಏನನ್ನ ಹೇಳ್ತಾ ಇದಾರೆ, ಸೊ ಎಲ್ಲರ ಭೂತೇಶ, ಈಶ ಅಂತಂದ್ರೆ ಒಡೆಯ, ಎಲ್ಲರನ್ನ ನಿಯಂತ್ರಣ ಮಾಡೋನು ಭೂತೇಶ. ಅದಕ್ಕೆ ಇಲ್ಲಿ ಆ ಭೂತೇಶ ಅನ್ನೋ ಒಂದು ಪದವನ್ನ ಅರ್ಜುನ ಉಪಯೋಗಿಸ್ತಾ ಇದ್ದಾರೆ. ಅದಾದ್ಮೇಲೆ ಇನ್ನ ಒಂದ್ ಸ್ವಲ್ಪ ಜನ ಹೌದು ಭಗವಂತನೇ ಪರಮ ನಿಯಂತ್ರಕ ಅಂತ ಒಪ್ಕೋಬಹುದು, ಆದ್ರೆ ಆ ದೇವತೆಗಳು ಸಹ ತುಂಬಾ ಶ್ರೇಷ್ಠರಾದವರು ಅಂತ ಹೇಳ್ಬಿಟ್ಟು ಅವ್ರು ಅನ್ಕೋತಾರೆ. ಆದ್ರೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಅರ್ಜುನ, ಅವರು ದೇವಾದಿ ದೇವ, ಅವರು ಜಗತ್ ದೇವ ಅಂತ ಹೇಳ್ತಿದ್ದಾರೆ ಅಲ್ವಾ. ಅಂದ್ರೆ ಎಲ್ಲ ದೇವತೆಗಳಿಗೆ ಅವನು ದೇವ, ಅಂದ್ರೆ ಆ ದೇವತೆಗಳಿಗೂ ಸಹ ಅವನು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ. ದೇವತೆಗಳ ಮೂಲನೂ ಸಹ ಭಗವಂತ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ದೇವ ಅಂತಾನೂ ಒಬ್ಬೊಬ್ರು ತಿಳ್ಕೊಂಡಿರ್ಬೋದು, ಆದ್ರೆ ಎಲ್ಲ ವಸ್ತುಗಳ ಒಡೆಯ ಅಂತ ಹೇಳ್ಬಿಟ್ಟು ಅವ್ರು ತಿಳ್ಕೊಂಡಿರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಅವರು ಪರಮಸ್ವಾಮಿ, ಎಲ್ಲರ ಸ್ವಾಮಿ, ಎಲ್ಲರ ಒಡೆಯ ಅವರೇ, ಪರಮಸ್ವಾಮಿ. ಅವ್ರನ್ನ ಬಿಟ್ರೆ ಇನ್ಯಾರು ಒಡೆಯ ಅನ್ನೋರು ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಪರಮಸ್ವಾಮಿ ಅಂತಾನೆ ಹೇಳ್ತಾರೆ. ಮತ್ತೆ ಕೊನೆಯದಾಗಿ ಅವ್ರನ್ನ ಜಗತ್ಪತಿ, ಅಂದ್ರೆ ಪತಿ ಅಂತಂದ್ರೆ ಮತ್ತೆ ಹೇಗೆ ಎಲ್ಲ ಈ ಜಗತ್ತಿಗೆ ಒಡೆಯ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನ ಅವರನ್ನ ಹೇಳ್ತಾ ಇದಾರೆ. ಸೊ ಏನೆಲ್ಲ ಹೇಳ್ತಾ ಇದಾರೆ ಅವರು, ಪುರುಷೋತ್ತಮ, ಭೂತ ಭಾವನ, ಭೂತೇಶ, ದೇವದೇವ, ಜಗತ್ಪತಿ ಅಂತ ಹೇಳ್ಬಿಟ್ಟು ಈ ಎಲ್ಲಾ ಒಂದು ಪದಗಳಿಂದ ಅವರು ಹೊಗಳ್ತಾ ಇದಾರೆ. ಸೊ ಇವಾಗ ಕೃಷ್ಣನ ಇರೋ ತರನೇ ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ನಾವು ಯಾರನ್ನ ಅನುಸರಿಸ್ಬೇಕು, ನಾವು ಗುರು ಶಿಷ್ಯ ಪರಂಪರೆಯನ್ನ ಅನುಸರಿಸ್ಬೇಕು. ಸೊ ಇವಾಗ ನಮ್ಗೆ ಯಾರನ್ನ ಅನುಸರಿಸ್ಬೇಕೀಗ, ಕೃಷ್ಣ ಅವ್ರ ಗುರು ಶಿಷ್ಯ ಪರಂಪರೆಯಲ್ಲಿ ಬರ್ತಾ ಇದ್ದಾರೆ. ಸೊ ಅವರನ್ನ ನಾವು ಅರ್ಜುನನ ನಾವು ಅನುಸರಿಸಿದ್ರೆ ಏನಾಗುತ್ತೆ, ಸೊ ನಾವ್ ಇದನ್ನ ಕೃಷ್ಣನನ್ನ ನಾವು ಯಥಾವತ್ತಾಗಿ ನಾವು ಅರ್ಥ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದನ್ನ 16ನೇ ಶ್ಲೋಕವನ್ನ ನೋಡೋಣ. ಹರೇ ಕೃಷ್ಣ. ಯಾರಾದ್ರೂ ಓದಿ 16ನೇ ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ಓದಿ ದಾಕ್ಷಿಣಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿದೆ? ದಾಕ್ಷಿಣಿ ಮಾತಾಜಿ ಓದಿ. ಶ್ಲೋಕ 16 ಓದ್ತೀನಿ ಮಾತಾಜಿ. ಶ್ಲೋಕ 16 ವಕ್ತುಮರ್ಹಸ್ಯ ಶೇಷೇಣ ದಿವ್ಯ ಹ್ಯಾತ್ಮ ವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನಿ ಮಾಸ್ತವಂ ವ್ಯಾಪ್ಯ ಶಿಷ್ಟಸಿ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಯಾವ ದೈಹಿಕ ಸಂಪತ್ತುಗಳಿಂದ ನೀನು ಈ ಎಲ್ಲಾ ಜಗತ್ತುಗಳನ್ನು ವ್ಯಾಪಿಸಿರುವೆಯೋ ಅವನ್ನು ಕುರಿತು ನನಗೆ ವಿವರವಾಗಿ ಹೇಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ವಾ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಅರ್ಜುನ, ಏನನ್ನ ಕೇಳ್ತಾ ಇದಾರೆ ಕೃಷ್ಣನಿಗೆ, ನೀನು ಯಾವ ಸಂಪತ್ತಿನಿಂದ, ಅದನ್ನ ದೈವಿಕ ಅಂತ ಹೇಳ್ತಿದ್ದಾರೆ, ಯಾವ ದೈವಿಕ ಸಂಪತ್ತಿನಿಂದ ನೀನು ಇಡೀ ಜಗತ್ತನ್ನ ನೀನು ವ್ಯಾಪಿಸಿದೀಯಾ, ಎಲ್ಲ ಕಡೆ ನೀನಿದ್ಯಾ, ನೀನ್ ಯಾವಾಗ್ಲೂ ಹೇಳ್ತೀಯಾ ನಿನ್ನ ಅನವರತ ಸ್ಮರಣೆ ಮಾಡ್ಬೇಕು ಅಂತ. ಮತ್ತೆ ನೀನು ಸರ್ವವ್ಯಾಪಿ, ನೀನು ಯಾವ ಒಂದು ರೂಪದಲ್ಲಿ ಎಲ್ಲಾ ಕಡೆ ಇದೆಯಾ ಅನ್ನೋದನ್ನ ನನಗೆ ತಿಳಿಸಿಕೊಡು ಅಂತ ಹೇಳ್ಬಿಟ್ಟು ಇಲ್ಲಿ ವಿವರವಾಗಿ ಅಂತ ಹೇಳ್ತಾರೆ. ವಿವರವಾಗಿ ನನಗೆ ತಿಳಿಸಿಕೊಡು ಅಂತ ಹೇಳ್ಬಿಟ್ಟು ಅಲ್ವಾ. ಇವಾಗ ಅರ್ಜುನ ಒಪ್ಕೊಂಡಿದ್ದಾರೆ ಕೃಷ್ಣನ ಪರಮೋಚ್ಚ ಸ್ಥಾನವನ್ನ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಸಾಮಾನ್ಯ ಜನಗಳು ಆ ಒಂದು ಭಗವಂತನ ಆಧ್ಯಾತ್ಮಿಕ ರೂಪವನ್ನೇ ಆಗ್ಲಿ, ಅವರ ಶಕ್ತಿಯನ್ನೇ ಆಗ್ಲಿ ಅವ್ರು ಅರ್ಥ ಮಾಡ್ಕೊಳಿಕ್ ಆಗೋದಿಲ್ಲ. ಅವ್ರಿಗೆ ಬರೇ ಕಾಣಿಸೋದೇ ಈ ಜಡವಸ್ತು, ಈ ಭೌತಿಕ ಜಗತ್ತು ಅಷ್ಟೇ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಏನೇ ಹೇಳ್ತಾರೆ, ಈ ಭೌತಿಕ ಜಗತ್ತಲ್ಲೂ ಸಹ ನೀನು ಎಲ್ಲಾ ಕಡೆ ಸರ್ವವ್ಯಾಪಿ ಆಗಿದೆಯಲ್ಲ, ಸೊ ಇದ್ರಲ್ಲಿ ನೀನ್ ಏನನ್ನ ನೀನು ಪ್ರತಿನಿಧಿಸ್ತೀಯಾ, ಆಗ ಅದನ್ನ ನೋಡಿದಾಗ ನಮ್ಗೆ ನಿನ್ನ ನೆನಪು ಬರುತ್ತೆ. ಯಾಕಂದ್ರೆ ನೀನೇ ಹೇಳ್ತಾ ಇದೀಯ ಅನವರತ ನಾವು ನಿನ್ನ ಸ್ಮರಣೆ ಮಾಡ್ಬೇಕು ಅಂತ. ಅದಕ್ಕೆ ನೀನು ಹೇಗೆ ನೀನು ವ್ಯಾಪಿಸಿದ್ಯಾ ಎಲ್ಲಾ ಕಡೆ, ಅದನ್ನ ನಮ್ಗೆ ತಿಳಿಸಿಕೊಡು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ನೋಡಿ ಅರ್ಜುನಿಗೆ ಏನು ಸಂಶಯ ಇಲ್ಲ, ಆದ್ರೆ ಇದನ್ನ ಯಾರಿಗೋಸ್ಕರ ಕೇಳ್ತಾ ಇದಾರೆ, ಅರ್ಜುನ ಇದನ್ನ ಸಾಮಾನ್ಯ ಜನರ ಪರವಾಗಿ ಕೇಳ್ತಾ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ 17ನೇ ಶ್ಲೋಕ. ಹರೇ ಕೃಷ್ಣ. ಯಾರಾದ್ರೂ ಓದಿ, ಯಾರು ಓದಿಲ್ವೋ ಅವ್ರು ಓದಿ. ಕಥಂ ವಿದ್ಯಾಮಹಂ ಯೋಗಿಂ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತೋಸ್ಮಿ ಭಗವನ್ಮಯ. ಅಲ್ವಾ, ಕೇಶು ಕೇಶು ಚ ಭಾವೇಶು, ಯಾವ ಲಕ್ಷಣದಲ್ಲಿ ನಾನು ನಿನ್ನನ್ನ ಸ್ಮರಣೆ ಮಾಡ್ಬೇಕು. ಯಾಕಂದ್ರೆ ನಾವು ಅಂತೆ ನಾರಾಯಣ ಸ್ಮೃತಿ, ನಮ್ಮ ಅಂತ್ಯಕಾಲದಲ್ಲಿ ನಾರಾಯಣ ಸ್ಮೃತಿ ಬರ್ಬೇಕು ಅಂತಂದ್ರೆ ನಾವು ಅನವರತ ನಾವು ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಅಷ್ಟೇನೆ ಬರುತ್ತೆ. ಅನವರತ ಅಂದ್ರೆ ನಾವು ಎಷ್ಟೊಂದು ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಅವಾಗ ಹೆಂಗಪ್ಪ ಜ್ಞಾಪಿಸ್ಕೊಳ್ಳೋದು. ಅದಕ್ಕೆ ಏನನ್ನೇ ನೋಡಿದ್ರು ನಮ್ಗೆ ಭಗವಂತನ ನೆನಪು ಬರ್ಬೇಕು. ಅದಕ್ಕೆ ಹೇಗೆ ನೀನು ವ್ಯಾಪಿಸಿದೀಯಾ ಎಲ್ಲಾ ಕಡೆ, ಅದನ್ನ ವಿವರಿಸು ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನ ಕೃಷ್ಣನನ್ನ ಕೇಳ್ತಾ ಇದ್ದಾರೆ ಅಲ್ವಾ. ಸೊ ಇಲ್ಲಿ ಆ ದೇವೋತ್ತಮ ಪರಮ ಪುರುಷನನ್ನ ಅವನ ಯೋಗಮಾಯ ಮುಚ್ಚಿರುತ್ತದೆ ಅಲ್ವಾ. ನಾವು ಕೃಷ್ಣನ ನಮ್ಮ ಮುಂದೆ ಓಡಾಡ್ಕೊಂಡಿದ್ರು ನಮ್ಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅವರು ತಮ್ಮನ್ನ ತಾವು ಯೋಗ ಮಾಯೆಯಿಂದ ಅವರು ಮುಚ್ಕೊಂಡಿರ್ತಾರೆ ಅಲ್ವಾ. ನಾವ್ ಯಾವಾಗ ಅರ್ಹತೆಯನ್ನ ಪಡಿತೀವೋ, ಆ ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೆಯನ್ನ, ಆ ಪ್ರೇಮ ಅನ್ನೋ ಒಂದು ಅಂಜನವನ್ನ ಕಾಡಿಗೆ ಹಾಕೋತೀವೋ,
ಆಗ ನಮ್ಗೆ ಕೃಷ್ಣ ಪ್ರಕಟರಾಗ್ತಾರೆ. ಕೃಷ್ಣ ಎಲ್ಲಾ ಕಡೆ ಇದ್ದಾರೆ ಅಲ್ವಾ. ನಮ್ಗೆ ಆಶ್ಚರ್ಯ ಆಗತ್ತಲ್ವಾ, ಇದೇನಿದು ಎಲ್ಲಾ ಕಡೆ ಇದಾರಂತೆ, ನಮಗ್ ಮಾತ್ರ ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಕೃಷ್ಣನನ್ನ ಯಾವಾಗ ನಾವು ಕಾಣ್ಲಿಕ್ಕೆ ಸಾಧ್ಯ? ಸೊ ನಾವು ಅವರಿಗೆ ಪರಿಪೂರ್ಣ ಭಕ್ತಿಯನ್ನ ಮಾಡಿ ಪರಿಪೂರ್ಣರಾಗಿ ಶರಣಾದ್ರೆ ಖಂಡಿತ ಅವ್ರನ್ನ ನಾವು ನಮ್ಮ ಈ ಕಣ್ಣುಗಳಿಂದ ನಾವು ಅವ್ರನ್ನ ನೋಡ್ಲಿಕ್ಕೆ, ಮುಖತಃ ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಅವ್ರನ್ನ ಯಾವಾಗ್ಲೂ ಯೋಗಮಾಯ ಮುಚ್ಚಿರುತ್ತೆ, ಅದನ್ನ ಕೃಷ್ಣನೇ ಸರಿಸ್ಬೇಕು. ನಾವು ಅದನ್ನ ಉಪನಿಷತ್ತಲ್ಲಿ ನಾವು ತಿಳ್ಕೊತೀವಿ. ಕೃಷ್ಣನನ್ನ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸ್ವಯಂಭೂ ಮನು ಅಲ್ವಾ, ನೀನು ನಿನ್ನ ಆ ಒಂದು ಹೊದಿಕೆಯನ್ನ, ಆ ಚಿನ್ನದ ಬೆಳಕಿನ ಹೊದಿಕೆಯನ್ನ ನೀನು ತೆಗಿ, ನನಗೆ ನಿನ್ನ ಮುಖದರ್ಶನವನ್ನ ಕೊಡು ಅಂತ ಹೇಳ್ಬಿಟ್ಟು ಅವರು ಕೇಳ್ಕೊತಾರೆ. ಸೊ ಅದಕ್ಕೆ ಆ ಯೋಗಮಾಯ ಅನ್ನೋದು ಮುಚ್ಚಿರುತ್ತೆ. ನಾವು ಶರಣಾದ್ರೆ ಮಾತ್ರನೇ ನಾವು ಭಗವಂತನನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವಾಗ ದಾನವರು, ನಾಸ್ತಿಕರು ಅವರು ಭಗವಂತನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಅರ್ಜುನ ಒಬ್ಬ ವೈಷ್ಣವ ಮತ್ತೆ ಭಕ್ತ. ಸೊ ಅದಕ್ಕೋಸ್ಕರನೇ ಅವನಿವಾಗ ಈ ಜ್ಞಾನವನ್ನ, ಆ ಭಗವಂತನ ಬಗ್ಗೆ ಜ್ಞಾನವನ್ನ ಅರ್ಥ ಮಾಡ್ಕೊಂಡು ಅವ್ರು ಇವಾಗ ಹೊಗಳ್ತಾ ಇದ್ದಾರೆ. ದೇವದೇವೈಷ ಜಗತ್ಪತಿ ಅಥವಾ ಪುರುಷೋತ್ತಮ ಜಗನ್ನಿವಾಸ ಅಂತ ಹೇಳ್ಬಿಟ್ಟು ಎಲ್ಲ ಅವರು ಹೊಗಳ್ತಾ ಇದ್ದಾರೆ. ಸೊ ಇಲ್ಲಿ ಯೋಗಿನ್ ಅನ್ನೋ ಒಂದು ಪದನೂ ಸಹ ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು ನಮಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವಾಗ ಕೃಷ್ಣನನ್ನ ಇಲ್ಲಿ ಯೋಗಿನ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಏಕೆಂದ್ರೆ ಸಾಮಾನ್ಯ ಮನುಷ್ಯನಿಗೆ ಅವನನ್ನು ಮರೆ ಮಾಡುವ ಅಥವಾ ತೆರೆಯುವ ಯೋಗಮಾಯ ಶಕ್ತಿಯ ಪ್ರಭು ಕೃಷ್ಣನೇ ಅಲ್ವಾ. ಯಾಕಂದ್ರೆ ಅವನಿವಾಗ ಯೋಗಿನ್ ಅಂದ್ರೆ ಅವನಿಗೆ ಇವಾಗ ಒಂದು ಶಕ್ತಿ ಇದೆ. ಅಂದ್ರೆ ಅದನ್ನ ಯಾವಾಗ ಬೇಕಂದ್ರೆ ಕ್ಲೋಸ್ ಮಾಡ್ಕೋಬಹುದು, ಯಾವಾಗ ಬೇಕೋ ಅವಾಗ ಅದನ್ನ ಓಪನ್ ಮಾಡ್ಕೋಬಹುದು ಅಲ್ವಾ. ಸೊ ಇವಾಗ ನಾವು ಭಗವಂತನನ್ನ ಯಾವಾಗ್ಲೂ ಸ್ಮರಣೆ ಮಾಡ್ಬೇಕು ಅಂತಂದ್ರೆ ನಮ್ಗೆ ಅವ್ರನ್ನ ಈ ಒಂದು ಭೌತಿಕ ವಸ್ತುಗಳಲ್ಲಿ ನಾವು ಅದನ್ನ ನೋಡೋ ತರ ನಾವು ಕಲ್ತ್ಕೋಬೇಕು ಅಲ್ವಾ. ಆದ್ರೆ ಇಲ್ಲಿ ಏನ್ ಹೇಳ್ತಿದ್ರೆ, ಭಗವಂತನ ಮೇಲೆ ಯಾರಿಗೆ ಪ್ರೀತಿ ಇರೋದಿಲ್ವೋ ಅವರು ಭಗವಂತನನ್ನ ಅನವರತ ಅವರು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಜ್ಞಾಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಐಹಿಕ ಮನೋಧರ್ಮದವರು ಆಧ್ಯಾತ್ಮಿಕವಾಗಿ ಅರ್ಥ ಕೊಳ್ಳಲಾರರು ಅಂತ ಹೇಳ್ತಾರೆ. ಯಾರಿಗೆ ಈ ಒಂದು ಭೌತಿಕ ವಿಷಯಗಳ ಬಗ್ಗೆ ಅವ್ರಿಗೆ ತುಂಬಾ ಆಸಕ್ತಿ ಇರುತ್ತೋ, ಇಚ್ಛೆ ಇರುತ್ತೋ, ಅವರು ಈ ಆಧ್ಯಾತ್ಮಿಕತೆಯನ್ನ ಅವ್ರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಈ ಭಗವಂತನ ಬಗ್ಗೆ ಅವ್ರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ರಿಂದ ಅರ್ಜುನ ಇವಾಗ ಅದಕ್ಕೆ ಅವ್ರಿಗೋಸ್ಕರ ಕೇಳ್ತಾ ಇದ್ದಾರೆ, ಈ ಭೌತಿಕ ವಸ್ತುಗಳಲ್ಲಿ ಯಾವ್ದ್ರಲ್ಲಿ ಭಗವಂತ ಅವರು ಇರ್ತಾರೆ, ಯಾವ್ದನ್ನ ಅವರು ಪ್ರತಿನಿಧಿಸ್ತಾರೆ, ಯಾವ್ದನ್ನ ನೋಡಿದಾಗ ನಮ್ಗೆ ಭಗವಂತನ ನಮ್ಗೆ ಸ್ಮರಣೆ ಬರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 18ನೇ ಶ್ಲೋಕವನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮತ್ತೆ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತ್ವೋ ನಾಸ್ತಿ ಮೇ ಮೃತಂ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಲ ಪ್ರಭುಪಾದರಿಂದ ಅನುವಾದ. ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದರಲ್ಲಿ ನನಗೆ ತೃಪ್ತಿಯೇ ಇಲ್ಲ. ನಿನ್ನ ವಿಷಯವನ್ನು ಹೆಚ್ಚು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಹೆಚ್ಚು ಸವಿಯಬೇಕು ಎನಿಸುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಅಲ್ವಾ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ನೋಡಿ, ಭಗವಂತನ ಬಗ್ಗೆ ಕೇಳ್ತಾ ಇದ್ರೆ ನಮ್ಗೆ ಇನ್ನ ಹೇಳಿ ಕೇಳ್ಬೇಕು ಅಂತ ಅನ್ಸುತ್ತೆ. ಅದನ್ನೇ ಇಲ್ಲಿ ಅರ್ಜುನನಿಗೂ ಅನ್ನಿಸ್ತಾ ಇದೆ. ಈಗ ಭಗವಂತ ಹೇಳ್ತಾ ಹೋಗ್ತಾ ಇದಾರೆ, ನಾನೇ ಎಲ್ಲದರ ಮೂಲ, ನಾನೇನೇ ಜಗತ್ಪತಿ, ಇದೆಲ್ಲ ಹೇಳ್ತಾ ಇದಾರೆ ಅಲ್ವಾ. ಇವಾಗ ಇದನ್ನ ಭಗವಂತನ ಬಗ್ಗೆ ಕೇಳ್ತಾ ಅರ್ಜುನಿಗೆ ಏನ್ ಅನ್ನಿಸ್ತಾ ಇದೆ, ನನಗೆ ಇನ್ನ ಕೇಳ್ಬೇಕು, ವಿವರವಾಗಿ ಕೇಳ್ಬೇಕು ಅಂತ ಅನ್ನಿಸ್ತಾ ಇದೆ. ನನಗೆ ನಿನ್ ಬಗ್ಗೆ ಎಷ್ಟು ಕೇಳಿದ್ರು ನನಗೆ ಸಾಕು ಅಂತಾನೆ ಅನ್ನಿಸ್ತಾ ಇಲ್ಲ, ನನಗೆ ಮತ್ತೆ ನಿನಗೆ ನಿನ್ನ ವಿಷಯವನ್ನ ನನಗೆ ಹೇಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದೇ ತರ ನಮ್ಗೆ ಭಾಗವತಮಲ್ಲಿ ಅಲ್ಲಿ ಅದು ಹೇಗ್ ಶುರುವಾಗುತ್ತೆ, ನೈಮಿಷಾರಣ್ಯದಲ್ಲಿ ಅಲ್ಲಿ ಎಷ್ಟೊಂದು ಋಷಿಗಳು, 80,000 ಋಷಿಗಳು ಅವರೆಲ್ಲರೂ ಸಹ ಅಲ್ಲಿ ನೆರೆದಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಯಾವ್ದೋ ಒಂದು ಇಂದ್ರಿಯ ತೃಪ್ತಿ ಬಗ್ಗೆ ಅವರು ಯಾವುದೇ ಒಂದು ತಪಸ್ಸನ್ನೇ ಆಗ್ಲಿ ಯಜ್ಞವನ್ನ ಮಾಡೋದಿಲ್ಲ. ಲೋಕ ಕಲ್ಯಾಣಕ್ಕೋಸ್ಕರ ಅವ್ರು ಯಜ್ಞವನ್ನ ಮಾಡ್ತಾರೆ. ಯಾಕಂದ್ರೆ ಮುಂದೆ ಕಲಿಯುಗದಲ್ಲಿ ಜನಗಳು ತುಂಬಾನೇ ಅವರು ದುರಾದೃಷ್ಟವಂತರು, ಅವರು ಸುಮಂದ ಮತೆಯೋ ಮಂದ ಭಾಗ್ಯಾಹಿ ಉಪದ್ರುತ ಅಂತ ಹೇಳ್ತಾರೆ. ಸೊ ಅಂತಹವ್ರಿಗೋಸ್ಕರ ಅವ್ರು ಏನ್ ಮಾಡ್ತಾರೆ, ಇವಾಗ ಯಾಗವನ್ನ ಮಾಡ್ತಿದ್ದಾರೆ, ಯಜ್ಞವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಯಾವಾಗ ಸೂತ ಗೋಸ್ವಾಮಿ ಅವ್ರು ಬರ್ತಾರೋ ಆಗ ಸೂತ ಗೋಸ್ವಾಮಿ ಅವರು ಪ್ರಾರ್ಥನೆ ಮಾಡ್ಕೋತಾರೆ ಅಲ್ವಾ, ನಿಮ್ಗೆ ಎಲ್ಲವೂ ಗೊತ್ತಿದೆ, ನಿಮ್ಗೆ ವೇದಗಳ ಸಾರ ಎಲ್ಲ ಗೊತ್ತಿದೆ. ಸೊ ನೀವು ನಮ್ಗೆ ಆ ವೇದಗಳ ಸಾರವನ್ನ ನಮ್ಗೆ ತಿಳಿಸಿಕೊಡಿ, ಒಬ್ಬ ಮನುಷ್ಯ ಏನನ್ನ ಮಾಡ್ಬೇಕು ಅದನ್ನ ತಿಳಿಸಿಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಅವಾಗ ಅವರು ಎಲ್ಲ ಕೃಷ್ಣನ ಬಗ್ಗೆ, ಯಾಕಂದ್ರೆ ನಮ್ಗೆ ತುಂಬಾ ಮುಖ್ಯವಾದದ್ದು ನಮ್ಮ ಜೀವನದಲ್ಲಿ ಅಂದ್ರೆ ಭಕ್ತಿ ಮಾಡೋದೇ ನಮ್ಗೆ ನಮ್ಮ ಶ್ರೇಷ್ಠವಾದಂತಹ ಧರ್ಮ ಏನು ಅಂದ್ರೆ ಭಕ್ತಿ ಮಾಡೋದು. ಅದಕ್ಕೆ ಅವ್ರಿಗೆ ಕೃಷ್ಣನ ಬಗ್ಗೆ ಹೇಳ್ತಾ ಹೋಗ್ತಿದ್ದಾಗ ಈ ಶೌನಕಾದಿ ಋಷಿಗಳಿಗೆ ಕೃಷ್ಣನ ಬಗ್ಗೆ ಮತ್ತೆ ಕೇಳ್ಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ಅವ್ರಿಗೂ ಸಹ ತುಂಬಾ ಸಂತೋಷ ಕೊಡ್ತೇವೆ ನೋಡಿ. ಅವ್ರಿಗೆ ಯಜ್ಞ ಮಾಡಿದಾಗ ಅವ್ರು ಹೇಳ್ತಾರೆ, ಯಜ್ಞ ಮಾಡಿ ನಮ್ಮ ಮುಖ ಎಲ್ಲ ಕಪ್ಪಿಟ್ಟು ಹೋಗಿದೆ ಅಷ್ಟೇ, ನಮ್ಗೆ ಏನೂ ಸಿಕ್ಕಿಲ್ಲ. ಆದ್ರೆ ಈಗ ಭಗವಂತನ ಬಗ್ಗೆ ಕೇಳ್ತಾ ನಮ್ಗೆ ಅಮೃತವನ್ನ ನಾವು ಸವಿತಾ ಇದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ.
ಭಗವಂತನ ಬಗ್ಗೆ ಇನ್ನಷ್ಟು ಮತ್ತಷ್ಟು ಕೇಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ. ನೋಡಿ, ಅಮೃತವನ್ನ ಸ್ವ ಅನುಭವದಿಂದ ಕಂಡುಕೊಳ್ಳಬಹುದು ಅಂತ ಹೇಳ್ತಾರೆ. ಇದು ತುಂಬಾ ಮುಖ್ಯವಾದದ್ದು ಅಲ್ವಾ. ಇವಾಗ ನಾನ್ ನಿಮ್ಗೆ ನಾನ್ ಜಾಮೂನ್ ತಿಂದ್ಬಿಟ್ಟಿರ್ತೀನಿ. ಜಾಮೂನ್ ತಿಂದ್ಬಿಟ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ, ಅದೆಷ್ಟು ಸಾಫ್ಟ್ ಗೊತ್ತಾ, ಎಷ್ಟು ಅಂದ್ರೆ ರುಚಿ ಇದೆ ಗೊತ್ತಾ, ಅದು ಹಿಂಗಿರುತ್ತೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಅದರ ಸವಿಯನ್ನ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನೀವೇ ಅದನ್ನ ಜಾಮೂನನ್ನ ತಗೊಂಡು ಬಾಯಿಗೆ ಹಾಕ್ಬೇಕು, ಆಗ ನೀವು ಅದನ್ನ ಪರಿಪೂರ್ಣವಾದ ಆ ಒಂದು ಸವಿಯನ್ನ ನೀವು ಸವಿಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈ ಕೃಷ್ಣ ಪ್ರಜ್ಞೆನೂ ಅಷ್ಟೇ. ಏನೆಲ್ಲ ಹೇಳಿದರೆ ಪ್ರಭುಪಾದರು ಅದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಸಹ ಅದರ ಅಮೃತವನ್ನ ನಾವು ಸವಿಬಹುದು. ಸೊ ಐಹಿಕ ಆಗು ಹೋಗುಗಳ ಕಥೆಯನ್ನ ಮತ್ತೆ ಮತ್ತೆ ಕೇಳಿದ್ರೆ ಬೇಸರ ಆಗುತ್ತೆ ಅಲ್ವಾ. ನಮ್ಗೆ ಫಿಲಮ್ ಅನ್ನ ನೀವು ಎಷ್ಟು ಸತಿ ನೋಡ್ಲಿಕ್ಕೆ ಸಾಧ್ಯ? 10 ಸತಿ ನೋಡ್ತಾರೆ. ಒಬ್ಬೊಬ್ರು ಇರ್ತಾರೆ ತುಂಬಾ ಫ್ಯಾನ್ಸ್, ಅವರೆಲ್ಲ ತುಂಬಾ ಸತಿ ನೋಡ್ತಾರೆ. ಆದ್ರೆ ಕೊನೆಗೆ ಅವ್ರಿಗೆ ನೋಡಿ ನೋಡಿ ಬೋರ್ ಆಗ್ಬಿಡುತ್ತೆ. ಇನ್ಯಾವ್ದಾದ್ರು ಹೊಸ ಮೂವಿ ರಿಲೀಸ್ ಆಗುತ್ತಾ, ಅದಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ತಾರೆ. ಅಂದ್ರೆ ಭಗವಂತನ ಆತರ ನೋಡಿ, ಇವಾಗ ದಾಮೋದರ ಲೀಲೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ, ಅದು 1 ದಿನ ಅಲ್ಲ 2 ದಿನ ಅಲ್ಲ 30 ದಿನನೂ ನಾವು ಹೇಳ್ಕೊತೀವಿ. ಮತ್ತೆ ನಮ್ಗೆ ಬೇಜಾರಾಗೋದಿಲ್ಲ, ಮತ್ತೆ ಮತ್ತೆ ಕೇಳ್ಬೇಕನ್ಸುತ್ತೆ. ಮತ್ತೆ ಮತ್ತೆ ನಮ್ಗೆ ದಾಮೋದರ ಅಂದ ತಕ್ಷಣ ನಮ್ಗೆ ಖುಷಿ ಆಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ. ಅದಕ್ಕೆ ಪ್ರಭುಪಾದ್ರು ಅವರು ಅಮೆರಿಕದಲ್ಲಿ ಇದ್ದಾಗಲೂ ಅಷ್ಟೇನೆ ಅವ್ರು ಹೇಳ್ತಾರಂತೆ, ಒಬ್ಬ ಕೇಳ್ತಾರಂತೆ, ಇದೇನಿದು ಹರೇ ಕೃಷ್ಣ ಅಂತ ಹೇಳ್ತೀರಲ್ವಾ, ಇದನ್ನ ಒಂಥರ ಹಿಪ್ನೋಟೈಸ್ ಆದಂಗೆ. ಇದು ಹರೇ ಕೃಷ್ಣ ಹೇಳ್ತಾ ಇದ್ರೆ ನಮ್ಗೆ ಹೇಳ್ತಾ ಹಿಪ್ನೋಟೈಸ್ ಆಗುತ್ತೆ, ನಮ್ಗೆ ಸಂತೋಷ ಸಿಗ್ಬೋದು, ಒಂದು ಆನಂದದ ಹಂತಕ್ಕೆ ಬರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಆಗ ಪ್ರಭುಪಾದ್ರು ಹೇಳ್ತಾರಂತೆ, ನೀನು ಒಂದ್ ಕೆಲ್ಸ ಮಾಡು, ನೀವು ಇವಾಗ ಜಾನ್ 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 ಅಂತ ಹೇಳ್ಕೊಂಡ್ ಕುತ್ಕೋ, ಅವಾಗ ನಿನ್ಗೆ ಇದೇ ಒಂದು ಅನುಭವ ಬರುತ್ತಂತ ನೋಡು ಅಂತ ಹೇಳ್ತಾರೆ. ಆದ್ರೆ ಜಾನ್ 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 ಅಂತ ಹೇಳಿದ್ರೆ ನಮ್ಗೆ ಒಂದ್ 5 ನಿಮಿಷ ಹೇಳ್ಬೋದು, 10 ನಿಮಿಷ ಹೇಳ್ಬೋದು, ಆದ್ರೆ ನಮ್ಗೆ ತುಂಬಾ ಬೇಸರ ಆಗ್ಬಿಡುತ್ತೆ. ಆದ್ರೆ ಭಗವಂತನ ನಾಮಸ್ಮರಣೆ ಅಲ್ಲ. ಈಗ ನೋಡ್ತಾ ಇದೀವಿ ಈ ಕೃಷ್ಣ ಪ್ರಜ್ಞೆಯಲ್ಲಿ ಎಷ್ಟು ವರ್ಷಗಳಿಂದ ಅವರು ಇದ್ದಾರೆ. 1965ನೇ ಇಸ್ವಿಯಿಂದ ಇದ್ದಾರೆ. ಅವಾಗಿಂದನೂ ಅವರು ಹರಿನಾಮವನ್ನ ಹೇಳ್ಕೊಟ್ಟಿದ್ದಾರೆ. ಯಾರಿಗೂ ಬೇಜಾರಾಗಿಲ್ಲ. ಇನ್ನ ಆನಂದಾಮೃತಿ ವರ್ಧನ ಅಲ್ವಾ. ಅದನ್ನೇ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಅಮೃತವನ್ನ ಸವಿದ ಹಾಗೆ ಅನ್ಸುತ್ತೆ ಅಂತ. ಇದನ್ನೆಲ್ಲ ಈ ಪ್ರಶ್ನೆಗಳನ್ನ ಕೇಳಿದ್ಮೇಲೆ ಮತ್ತೆ ಇಲ್ಲಿ ಕೃಷ್ಣ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅರ್ಜುನ ಇವಾಗ ಏನ್ ಹೇಳ್ದ, ನೀನು ಸರ್ವವ್ಯಾಪಿ ಅಂತ ಹೇಳ್ಕೊತಾ ಇದ್ಯಾ, ನೀನು ಯಾವ್ದ್ರಲ್ಲಿ ನೀನ್ ಇದ್ಯಾ ಅಂತ ಹೇಳ್ಬಿಟ್ಟು ನಾವ್ ಏನನ್ನ ನೋಡಿದ್ರೆ ನಿನ್ನನ್ನ ನಾವು ಜ್ಞಾಪಿಸ್ಕೋಬಹುದು, ಅದನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು 19ನೇ ಶ್ಲೋಕವನ್ನು ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನ್ ಉವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಃ ಹಿ ಆತ್ಮವಿಭೂತಯಃ ಪ್ರಧಾನತಃ ಕುರುಶ್ರೇಷ್ಠ ನ ಅಸ್ತಿ ಅಂತಃ ವಿಸ್ತರಸ್ಯ ಮೇ. ಅನುವಾದ ಶೀಲ ಪ್ರಭುಪಾದರ ಜಯವಾಗಲಿ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಆಗಲೇ ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ, ಆದುದರಿಂದ ಪ್ರಧಾನವಾದವನ್ನು ಮಾತ್ರ ಹೇಳುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾವ್ ಏನನ್ನ ತಿಳ್ಕೊಂಡ್ವಿ, ಎಲ್ಲವೂ ಸಹ ಅವನಿಗೆ ಸಂಬಂಧಪಟ್ಟಿರೋದು. ಒಂದು ಅಣು ಏನನ್ನ ನೀವು ಹೆಸರಿಸಿ ಎಲ್ಲವೂ ಸಹ ಅವನಿಗೆ ಸಂಬಂಧಪಟ್ಟಿರೋದು. ಅದಕ್ಕೆ ಇಲ್ಲಿ ಕೃಷ್ಣ ಅರ್ಜುನಿಗೆ ಹೇಳ್ತಿದ್ದಾರೆ ಅಲ್ವಾ, ಎಲ್ಲವೂ ಸಹ ನನಗೆ ಸಂಬಂಧಪಟ್ಟಿರೋದು. ಆದ್ರೆ ಅದು ನನ್ನ ವಿಭೂತಿ ಅಂದ್ರೆ ಐಶ್ವರ್ಯ, ಅಂದ್ರೆ ತುಂಬಾ ಶ್ರೇಷ್ಠವಾದದನ್ನ ಮಾತ್ರ ನಾನು ನಿನಗೆ ಹೇಳ್ತಾ ಇದ್ದೀನಿ. ನನ್ನ ಆ ಐಶ್ವರ್ಯಕ್ಕೂ ಸಹ ಮಿತಿ ಅನ್ನೋದೇ ಇಲ್ಲ, ಆದ್ರೆ ಅದ್ರಲ್ಲಿ ನಿಮ್ಗೆ ತುಂಬಾ ಮುಖ್ಯವಾದದನ್ನ ಮಾತ್ರ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಇಲ್ಲಿ ಶ್ರೀಲ ಪ್ರಭುಪಾದರು ನಮ್ಗೆ ಏನ್ ಹೇಳ್ತಾ ಇದಾರೆ, ಸೊ ಇವಾಗ ಭಗವಂತನ ಸಿರಿಗಳನ್ನ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ತುಂಬಾ ಕಷ್ಟ ಅಲ್ವಾ. ಯಾಕಂದ್ರೆ ನಮ್ಮ ಇಂದ್ರಿಯಗಳಿಗೆ ಎಲ್ಲವೂ ಸಹ ಕಾಣೋದಿಲ್ಲ, ಅದಕ್ಕೆ ನಮ್ಗೆ ಅಚಿಂತ್ಯ ಅಂತ ಹೇಳ್ತಾರೆ. ಸೊ ನಾವ್ ಇವಾಗ ಆಮೇಲೆ ಆ ಭಗವಂತನ ಬಗ್ಗೆ ನಾವು ತಿಳ್ಕೊತೀವಿ ಅಚಿಂತ್ಯ ಶಕ್ತಿಯನ್ನ. ಸೊ ಭಗವಂತ ಅವರು ಒಳಗಡೆನೂ ಇದ್ದಾರೆ, ಹೊರಗಡೆನೂ ಇದ್ದಾರೆ. ಮತ್ತೆ ಅವರು ನಡೀತಾರೆ, ನಡೆಯೋದಿಲ್ಲ. ಸೊ ಈ ತರ ವಿರುದ್ಧವಾದದನ್ನೆಲ್ಲ ನಾವು ಮಾತಾಡ್ತೀವಿ ಭಗವಂತನ ಬಗ್ಗೆ. ಸೊ ಮತ್ತೆ ಭಗವಂತ ಅವರು ದೂರದಲ್ಲೂ ಇದ್ದಾರೆ, ಹತ್ತಿರದಲ್ಲೂ ಇದ್ದಾರೆ, ನಮ್ಮ ಹೃದಯದಲ್ಲೂ ಇದ್ದಾರೆ, ಅವರು ಗೋಲಕ ವೃಂದಾವನದಲ್ಲೂ ಇದ್ದಾರೆ. ಈ ತರ ಎಲ್ಲ ವಿರೋಧಾಭಾಸ ಆಗೋದಿಲ್ಲ ಅಲ್ವಾ. ಅವ್ರು ಎಲ್ಲ ಕಡೆ ಇರ್ಲಿಕ್ಕೆ ಅವ್ರಿಗೆ ಸಾಧ್ಯ. ನಾನ್ ಇವಾಗ ಇಲ್ಲಿ ಕುತ್ಕೊಂಡಿದ್ರೆ ನಾನು ಈ ರೂಮಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ, ಇನ್ನೆಲ್ಲೋ ಅಡಿಗೆ ಮನೇಲಿ ಇರ್ಲಿಕ್ಕೆ ನನಗೆ 2 ಕಡೆನೂ ನಮ್ಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆ ಭಗವಂತನ ಆ ಒಂದು ಶಕ್ತಿಗಳನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ನಮ್ಗೆ ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದು 20ನೇ ಶ್ಲೋಕವನ್ನ ನೋಡೋಣಂತೆ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಹೇಳ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 20. ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವ ಚ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅರ್ಜುನ, ನಾನು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ.
ಎಲ್ಲಾ ಜೀವಿಗಳ ಆದಿ ಮಧ್ಯ ಮತ್ತು ಅಂತ್ಯವೂ ನಾನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಲ್ವಾ ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ಭಗವಂತ ಎಲ್ಲರ ಹೃದಯದಲ್ಲಿ ಅವರು ಪರಮಾತ್ಮನಾಗಿ ಅವರು ಇದ್ದಾರೆ ಅಲ್ವಾ. ಅವ್ರು ನಮ್ಮ ಜೊತೆನೆ ಯಾವಾಗ್ಲೂ ಇರ್ತಾರೆ. ನಮ್ಮನ್ನ ವಾಪಸ್ಸು ಅವರು ಭಗವಂತ ಲೋಕಕ್ಕೆ ಕರ್ಕೊಂಡು ಹೋಗೋ ತನಕನೂ ಅವರು ನಮ್ಮ ಜೊತೆನೆ ಅವರು ಇರ್ತಾರೆ. ಭಗವಂತ ಲೋಕಕ್ಕೆ ಹೋದ್ಮೇಲೆ ಪರಮಾತ್ಮ ಬೇಡ, ಯಾಕಂದ್ರೆ ಅಲ್ಲಿ ನಮ್ಗೆ ನೇರವಾಗಿ ಅಲ್ಲಿ ನಮ್ಗೆ ಭಗವಂತನೇ ಇದ್ದಾರೆ ಅಲ್ವಾ. ಸೊ ಅದಕ್ಕೆ ಎಲ್ಲರ ಹೃದಯದಲ್ಲಿ ನಾನು ಪರಮಾತ್ಮನಾಗಿ ನೆಲೆಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲ ಜೀವಿಗಳ ಆದಿ ಮಧ್ಯ ಅಂತ್ಯನೂ ನಾನೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಅರ್ಜುನನಿಗೆ ಏನನ್ನ ಹೇಳ್ತಾರೆ, ಅಹಮಾತ್ಮ ಗುಡಾಕೇಶ. ಅರ್ಜುನನ ಗುಡಾಕೇಶ ಅಂತ ಹೇಳ್ಬಿಟ್ಟು ಇಲ್ಲಿ ಅವರು ಸಂಬೋಧಿಸ್ತಾ ಇದ್ದಾರೆ. ಗುಡಾಕೇಶ ಅಂತಂದ್ರೆ ಏನರ್ಥ, ಯಾರು ನಿದ್ರೆಯನ್ನ ಗೆದ್ದಿದ್ದಾರೆ, ಯಾರು ಈ ಕತ್ತಲನ್ನ ತಮಸ್ಸನ್ನ ಗೆದ್ದಿದ್ದಾರೆ ಅವ್ರನ್ನ ಗುಡಾಕೇಶ ಅಂತ ಹೇಳ್ಬಿಟ್ಟು ಇಲ್ಲಿ ಕರಿತಾ ಇದ್ದಾರೆ ಅಲ್ವಾ. ಯಾರು ಅಜ್ಞಾನದಲ್ಲಿ ಇರ್ತಾರೋ ಅವರು ದೇವೋತ್ತಮ ಪರಮ ಪುರುಷನನ್ನ ಅವರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಅರ್ಜುನ ಅವರು ಗುಡಾಕೇಶ, ಅವರು ಅಜ್ಞಾನವನ್ನ ಗೆದ್ದಿದ್ದಾರೆ, ಅವರು ತಮಸ್ಸನ್ನ ಗೆದ್ದಿದ್ದಾರೆ, ಅವರು ನಿದ್ರೆಯನ್ನ ಗೆದ್ದಿದ್ದಾರೆ. ಅದಕ್ಕೇನೆ ಈ ಒಂದು ಜ್ಞಾನವನ್ನ ಕೃಷ್ಣ ಅರ್ಜುನನಿಗೆ ಕೊಡ್ತಾ ಇದ್ದಾರೆ. ಸೊ ಕತ್ತಲೆಯನ್ನ ಮೀರಿದವನಾದುದರಿಂದ ದೇವೋತ್ತಮ ಪರಮ ಪುರುಷನು ತನ್ನ ವಿವಿಧ ಶಕ್ತಿಗಳನ್ನ ವರ್ಣಿಸಲು ಒಪ್ಪುತ್ತಾನೆ. ಇವಾಗ ಅರ್ಜುನ ಅವನು ಗುಡಾಕೇಶ, ಅವನು ಕತ್ತಲೆಯನ್ನ ಮೀರಿದಾನೆ, ಅವ್ರಿಗೆ ಅರ್ಥ ಆಗುತ್ತೆ. ಇವಾಗ ಎಲ್ಲವನ್ನ ವಿವರಿಸಿ ಹೇಳಿದ್ರೆ ಅರ್ಜುನನಿಗೆ ಮಾತ್ರ ಅರ್ಥ ಆಗುತ್ತೆ, ನಮ್ಮಂತವ್ರಿಗೆ ಅರ್ಥ ಆಗೋದಿಲ್ಲ. ಸೊ ಇಲ್ಲಿ ಮತ್ತೆ ಇನ್ನೇನನ್ನ ಹೇಳ್ತಾ ಇದಾರೆ, ಇಲ್ಲಿ ಅವರೇ ಎಲ್ಲ ಆದಿ ಅಂತ್ಯ ಮೂಲ ಅವರೇ ಅಂತ ಹೇಳ್ತಾ ಇದಾರೆ ಅಲ್ವಾ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಈ ಒಂದು ಸೃಷ್ಟಿ ಆಗ್ಲಿಕ್ಕಿನ ಮುಂಚೆ ಅಲ್ವಾ, ಬ್ರಹ್ಮ ಶಿವ ಹುಟ್ಲಿಕ್ಕಿನ ಮುಂಚೆ, ಈ ನಕ್ಷತ್ರ ಸೂರ್ಯ ಚಂದ್ರ ಅವರೆಲ್ಲ ಬರ್ಲಿಕ್ಕಿನ ಮುಂಚೆ ಇದ್ದವರು ನಾರಾಯಣ ಅಲ್ವಾ. ಅಂದ್ರೆ ನಾರಾಯಣ ಅಂದ್ರೆ ಕೃಷ್ಣನ ಅಂಶ ಅಥವಾ 3 ಪುರುಷಾವತಾರಗಳೇನಿದೆ, ಕಾರಣದಕಶಾಯಿ ವಿಷ್ಣು, ಗರ್ಭದಕಶಾಯಿ ವಿಷ್ಣು ಮತ್ತೆ ಕ್ಷೀರದಕಶಾಯಿ ವಿಷ್ಣು, ಅವರೇ ಇದ್ದಿದ್ದು ಅಲ್ವಾ. ಅದಾದ್ಮೇಲೆ ಏನ್ ಮಾಡ್ತಾರೆ, ಆ ಗರ್ಭದಕಶಾಯಿ ವಿಷ್ಣು ಅವರು ಬ್ರಹ್ಮನಿಗೆ ಸೃಷ್ಟಿಯನ್ನ ಮಾಡು ಅಂತ ಹೇಳ್ತಾರೆ. ಆಮೇಲೆ ಕ್ಷೀರದಕಶಾಯಿ ವಿಷ್ಣು ಎಲ್ಲರ ಆತ್ಮದ ಜೊತೆ ಅವರು ಪರಮಾತ್ಮನಾಗಿ ಅವರು ಎಲ್ಲರ ಹೃದಯದಲ್ಲಿ ಅವರು ಇದ್ದಾರೆ ಅಲ್ವಾ. ಸೊ ಮತ್ತೆ ಅದಾದ್ಮೇಲೆ ಅವರು ಜೀವಿಗೆ ಅವಕಾಶವನ್ನ ಕೊಡ್ತಾರೆ, ಅವರ ಆಸೆಗಳನ್ನ ಪೂರೈಸ್ಕೊಳ್ಳಿಕ್ಕೆ ಮತ್ತೆ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಅವರು ಅವಕಾಶವನ್ನ ಕೊಡ್ತಾರೆ, ಎಲ್ಲ ಮಾರ್ಗದರ್ಶನವನ್ನ ಕೊಡ್ತಾರೆ. ಒಬ್ಬ ಜೀವಿ ಅದನ್ನ ಉಪಯೋಗಿಸ್ಕೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತೆ, ಮತ್ತೆ ಅವರು ನಾಶ ಮಾಡ್ತಾರೆ, ಪ್ರಳಯ ಮಾಡ್ತಾರೆ. ಸೊ ಈ ತರ ಆ ಒಂದು ಜೀವಿಯ ಆದಿ ಮಧ್ಯ ಮತ್ತೆ ಅಂತ್ಯ ಎಲ್ಲವೂ ಸಹ ನಾನೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನಮಗೆ ಗೊತ್ತಿರೋ ಹಾಗೇನೆ ನಮ್ಮ ದೇಹದಲ್ಲಿ ಆತ್ಮ ವಾಸ ಮಾಡ್ತಾ ಇದ್ರೆ ಮಾತ್ರನೇ ಈ ದೇಹದಲ್ಲಿ ಬದಲಾವಣೆ ಆಗುತ್ತೆ, ಬೆಳವಣಿಗೆ ಆಗುತ್ತೆ. ಅದೇ ತರನೇ ಯಾವುದೇ ಒಂದು ಬ್ರಹ್ಮಾಂಡ ಸೃಷ್ಟಿಯಾದಾಗ ಅದ್ರೊಳಗಡೆ ಆ ವಿಷ್ಣು ಹೋಗ್ಬೇಕು. ವಿಷ್ಣು ಹೋಗ್ಲಿಲ್ಲ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಕ್ರಿಯೆ ನಡೆಯೋದೇ ಇಲ್ಲ, ಚಲನವಲನಗಳು ಏನು ನಡೆಯೋದಿಲ್ಲ ಅಲ್ವಾ. ಹೇಗೆ ನಮ್ಮ ದೇಹದಲ್ಲಿ ಏನೂ ಬದಲಾವಣೆ ಆಗೋದಿಲ್ವೋ ಆ ಒಂದು ಆತ್ಮ ಇಲ್ದಲೇ ಇದ್ರೆ, ಅದೇ ತರ ಅದನ್ನ ನಾವೇನಂತೀವಿ, ಡೆಡ್ ಬಾಡಿ ಅಂತ ಕರಿತೀವಿ, ನಿರ್ಜೀವ ವಸ್ತು ಅಂತ ಕರಿತೀವಿ. ಅದೇ ತರನೇ ಆ ಬ್ರಹ್ಮಾಂಡ ಸೃಷ್ಟಿಯಾದಾಗ ಅದ್ರೊಳಗಡೆ ಗರ್ಭೋದಕಶಾಹಿ ವಿಷ್ಣು ಹೋಗ್ತಾರೆ, ಅವರು ಆ ಸೃಷ್ಟಿ ಕಾರ್ಯವನ್ನ ಅವರು ನಡೆಸ್ತಾರೆ. ಸೊ ಅದಕ್ಕೆ ಈ ಆಧ್ಯಾತ್ಮಿಕ ಕಿಡಿ ಇಲ್ದಲೇ ಇದ್ರೆ ದೇಹ ಬೆಳೆಯೋದಿಲ್ಲ. ಸೊ ಅದಕ್ಕೆ ಭಗವಂತನೇ ಎಲ್ಲದರ ಮೂಲ. ಅವರು ವಿಷ್ಣು ರೂಪದಲ್ಲಿ ಅವರು ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಸ್ಥಿತಿ ಲಯವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇವಾಗ ಅವರ ವಿಭೂತಿಗಳನ್ನ ಹೇಳ್ತಾ ಹೋಗ್ತಾರೆ. ಸೊ ಇವಾಗ 21ನೇ ಶ್ಲೋಕವನ್ನ ನೋಡ್ಬಿಟ್ಟು ಇದರಲ್ಲಿ ಮುಗಿಸ್ತೀನಿ, ನಾನು ಇದೊಂದನ್ನ ಮಾಡಿ ಮುಗಿಸ್ತೀನಿ. ಹರೇ ಕೃಷ್ಣ. 21ನೇ ಶ್ಲೋಕವನ್ನ ಓದಿ. ಆದಿತ್ಯಾನಾಮಹಂ ವಿಷ್ಣುರ್ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರು ತಾಮಸ್ಮಿ ನಕ್ಷತ್ರಾಣಾಮಾಂ ಶಶಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದ ಜಯವಾಗಲಿ. ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಮರುತರಲ್ಲಿ ಮರೀಚಿ ಮತ್ತು ನಕ್ಷತ್ರಗಳಲ್ಲಿ ನಾನು ಇಂದ್ರನು. ಚಂದ. ಓಕೆ, ಧನ್ಯವಾದಗಳು ಪ್ರಭುಜಿ. ಅಲ್ವಾ ನಾವ್ ಇಲ್ಲಿ ಒಂದನ್ನ ಅರ್ಥ ಮಾಡ್ಕೋಬೇಕು ನೋಡಿ. ಇಲ್ಲಿ ನಕ್ಷತ್ರಗಳಲ್ಲಿ ನಾನು ಚಂದ್ರ ಅಂತ ಹೇಳ್ತಾರೆ. ನಮ್ಗೆ ಸೈನ್ಸ್ ಅಲ್ಲಿ ಏನ್ ಹೇಳ್ಕೊಟ್ಟಿದ್ದಾರೆ, ಸೂರ್ಯನನ್ನ ಅವರು ನಕ್ಷತ್ರ ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ಇಲ್ಲಿ ಚಂದ್ರನನ್ನ ನಕ್ಷತ್ರ ಅಂತ ಹೇಳ್ತಾರೆ, ನಕ್ಷತ್ರಗಳಲ್ಲಿ ಚಂದ್ರ ಅಂತ ಹೇಳ್ತಾರೆ. ಇದನ್ನ ನಾವ್ ಇಲ್ಲಿ ಅರ್ಥ ಮಾಡ್ಕೋಬೇಕು ಅಲ್ವಾ. ನೋಡಿ ನಮ್ಮ ವೇದಗಳಲ್ಲಿ ಏನ್ ಹೇಳ್ತಾರೆ, ನಮ್ಮ ಶಾಸ್ತ್ರಗಳಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಅದು ತುಂಬಾ ಮುಖ್ಯ. ಅಂದ್ರೆ ಏನರ್ಥ, ಆ ಸೂರ್ಯನಿಗೆ ಮಾತ್ರನೇ ಆ ಒಂದು ಏನು ಆ ಶಾಖ ಬೆಳಕು ಇರುವಂತಹ ಶಕ್ತಿ ಇರೋದು ಸೂರ್ಯನಿಗೆ ಮಾತ್ರನೇ. ಇನ್ನು ಬೇರೆಯವರೆಲ್ಲರೂ ಸಹ, ಅಂದ್ರೆ ಈ ಚಂದ್ರನೇ ಆಗ್ಲಿ ನಕ್ಷತ್ರಗಳೆಲ್ಲ ಆಗ್ಲಿ, ಅವರೆಲ್ಲರೂ ಸಹ ಸೂರ್ಯನಿಂದ ಆ ಒಂದು ಶಕ್ತಿಯನ್ನ ಪಡಿತಾ ಇರೋದು. ಸೊ ಅದಕ್ಕೇನೆ ಇಲ್ಲಿ ಚಂದ್ರನನ್ನ ಮತ್ತೆ ನಕ್ಷತ್ರಗಳನ್ನು ಸಹ ಜೊತೆಲಿ ಸೇರಿಸ್ತಾ ಇದ್ದಾರೆ ಅವರು. ಸೂರ್ಯನನ್ನ ನಕ್ಷತ್ರ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾ ಇಲ್ಲ ಅಲ್ವಾ. ನೋಡಿ ಚಂದ್ರನು ನಕ್ಷತ್ರಗಳಲ್ಲಿ ಒಂದು, ಮಿನುಗುವ ನಕ್ಷತ್ರಗಳು ಸೂರ್ಯಗಳಲ್ಲ, ಆದ್ರೆ ಚಂದ್ರನನ್ನ ಹೋಲುತ್ತವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಮ ಸೈನ್ಸ್ ಏನ್ ಹೇಳುತ್ತೆ, ಹಲವಾರು ಸೂರ್ಯಗಳಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಈ ಒಂದು ವೈದಿಕ ಜ್ಞಾನ ಅಥವಾ ನಮ್ಮ ಭಗವದ್ಗೀತೆ ಏನೇ ಹೇಳ್ತಾ ಇದೆ, ಒಂದೇ ಸೂರ್ಯ. ಈ ಒಂದು ಇಡೀ ಒಂದು ಜಗತ್ತಿಗೆ ಒಂದು ವಿಶ್ವ ಅಂದ್ರೆ ಒಂದೇ ಸೂರ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಫುಲ್ ಡೀಟೇಲ್ ಆಗಿ ಓದ್ತಾ ಇಲ್ಲ, ನೀವು ಇದನ್ನ ನೋಡ್ಕೊಳ್ಳಿ. 25ರ ತನಕ ಜಸ್ಟ್ ಹಿಂಗೆ ಓದ್ಕೊಂಡು ಹೋಗ್ಬಿಡೋಣಂತೆ. 26ನಿಂದ ನಿಮ್ಗೆ ನಾಳೆ ಪ್ರಭುಜಿ ಮಾಡ್ತಾರೆ. ಹರೇ ಕೃಷ್ಣ. ಈ ಶ್ಲೋಕವನ್ನ ಓದಿ, 22ನೇ ಶ್ಲೋಕ. ಹರೇ ಕೃಷ್ಣ ಮಾತಾಜಿ.
ಓದಿ. ಶ್ಲೋಕ 22 ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಸ್ಮಿ ಚೇತನ. ಶ್ರೀಲ ಪ್ರಭುಪಾದ ಅವರಿಂದ ಶ್ರೀಲ ಪ್ರಭುಪಾದ ಅವರಿಗೆ ಅನುವಾದ. ವೇದಗಳಲ್ಲಿ ನಾನು ಸಾಮದೇವ, ದೇವತೆಗಳಲ್ಲಿ ನಾನು ಸಾಮವೇದ. ಸಾಮವೇದ, ದೇವತೆಗಳಲ್ಲಿ ನಾನು ಸ್ವರ್ಗರಾಜನಾದ ಇಂದ್ರ, ಇಂದ್ರಿಯಗಳಲ್ಲಿ ನಾನು ಮನಸ್ಸು ಮತ್ತು ಜೀವಿಗಳಲ್ಲಿ ನಾನು ಚೇತನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ನೀವು ಇದನ್ನ ಆಕ್ಚುಲಿ ಒಂದು ಟೇಬಲ್ ತರ ಮಾಡ್ಕೊಂಡು, ಸೊ ಯಾವ ಗ್ರೂಪ್ ಅಲ್ಲಿ ಭಗವಂತ ಯಾರನ್ನ ಪ್ರತಿನಿಧಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೀವು ಬರ್ಕೊಳ್ಳಿ. ಸೊ ಹತ್ತತ್ರ ಒಂದು 60 ವಿಷಯಗಳನ್ನ ಹೇಳ್ತಾರೆ ಕೃಷ್ಣ. ಸೊ ಅವಾಗ ನಿಮ್ಗೆ ಅದು ಚೆನ್ನಾಗಿ ಮನದಟ್ಟ ಆಗತ್ತೆ. ನೋಡಿ, ಇಲ್ಲಿ ವೇದಗಳಲ್ಲಿ 4 ವೇದಗಳಿದೆ. ಅದರಲ್ಲಿ ಸಾಮವೇದ ಅಂತ ಹೇಳ್ತಿದ್ದಾರೆ ಅಲ್ವಾ. ಸಾಮವೇದದಲ್ಲಿ ತುಂಬಾ ಸುಶ್ರಾವ್ಯವಾಗಿ ಏನು ಅಲ್ಲಿ ಗಾಯನ ಇರುತ್ತೆ. ಭಗವಂತನಿಗೆ ತುಂಬಾ ಇಷ್ಟ ಅದು. ಆ ಒಂದು ಗಾಯನ, ಆ ಸಾಮವೇದದಲ್ಲಿ ಹೇಗೆ ಸ್ತುತಿಯನ್ನ ಮಾಡ್ತಾರೆ ಅದು ತುಂಬಾ ಇಷ್ಟ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ನಾನು 4 ವೇದಗಳಲ್ಲಿ ನಾನು ಸಾಮವೇದವನ್ನ ನಾನು ಪ್ರತಿನಿಧಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದಾರೆ. ಮತ್ತೆ ಇಂದ್ರನನ್ನ ನಾನು ಪ್ರತಿನಿಧಿಸ್ತೀನಿ, ಮತ್ತೆ ಇಂದ್ರಿಯಗಳಲ್ಲಿ ನಾನು ಮನಸ್ಸನ್ನ ಪ್ರತಿನಿಧಿಸ್ತೀನಿ, ಜೀವಿಗಳಲ್ಲಿ ನಾನು ಚೇತನ, ಆ ಪ್ರಜ್ಞೆ ಅನ್ನೋದನ್ನ ನಾನು ಪ್ರತಿನಿಧಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಜಡ ವಸ್ತುಗಳಿಗೆ ಪ್ರಜ್ಞೆ ಇಲ್ಲ, ಸೊ ಜೀವಿಗಳಿಗೆ ಮಾತ್ರನೇ ಪ್ರಜ್ಞೆ ಅನ್ನೋದಿರೋದು. ಸೊ 23ನೇ ನೋಡೋಣಂತೆ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷ ರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರು ಶಿಖರಿಣಾಮಹಂ. ರುದ್ರನಲ್ಲಿ ನಾನು ಶಿವ, ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ, ವಸುಗಳಲ್ಲಿ ನಾನು ಅಗ್ನಿ ಮತ್ತು ಪರ್ವತಗಳಲ್ಲಿ ನಾನು ಮೇರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ಇಲ್ಲಿ 11 ರುದ್ರರಿದ್ದಾರೆ. ಸೊ 12 ರುದ್ರರಲ್ಲಿ ನಾನು ಶಿವ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೇನ್ ಹೇಳ್ತಾ ಇದಾರೆ, ಯಕ್ಷ ರಾಕ್ಷಸರ ನಾಯಕ ಕುಬೇರ, ಆ ಕುಬೇರ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಯಾಕಂದ್ರೆ ಅವರೇನೆ ಎಲ್ಲಾ ದೇವತೆಗಳ ಕೋಶಾಧಿಪತಿ. ಮತ್ತೆ ಮೇರು ಪರ್ವತ, ಅದು ತುಂಬಾ ಸಂಪನ್ಮೂಲಗಳನ್ನ ಹೊಂದಿದೆ, ಅದು ಶ್ರೀಮಂತರಿಕೆಗೆ ಹೆಸರಾಗಿರುವಂತಹ ಪರ್ವತ. ಸೊ ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾರೆ, ಪರ್ವತಗಳಲ್ಲಿ ನಾನು ಮೇರು ಪರ್ವತ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ 24ರಲ್ಲಿ ಏನ್ ಹೇಳ್ತಾ ಇದಾರೆ, ಪುರೋದಸಾಂಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನಿ ನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಅರ್ಜುನನೇ, ಪುರೋಹಿತರಲ್ಲಿ ನಾನು ಮುಖ್ಯಸ್ಥನಾದ ಬೃಹಸ್ಪತಿ ಎಂದು ತಿಳಿದುಕೋ, ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯ ಮತ್ತು ಸರಸ್ಸುಗಳಲ್ಲಿ ನಾನು ಸಾಗರ. ಅಲ್ವಾ, ಇಲ್ಲಿ ಏನ್ ಹೇಳಿದ್ರು, ದೇವತೆಗಳಿಗೆ ಯಾರು ಅವ್ರ ಮುಖ್ಯಸ್ಥ ಇಂದ್ರನ ಅಂತ ದೇವತೆಗಳ ಗುರು ಯಾರು, ಬೃಹಸ್ಪತಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ. ಸೊ ಪುರೋಹಿತರಲ್ಲಿ ನಾನು ಬೃಹಸ್ಪತಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯ, ಅಂದ್ರೆ ಶಿವ ಪಾರ್ವತಿಯರ ಮಗ. ಮತ್ತೆ ಸರಸ್ಸುಗಳಲ್ಲಿ ಅಂದ್ರೆ ಜಲರಾಶಿಗಳಲ್ಲಿ ನಾನು ಸಾಗರ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ 25ನೇ ಶ್ಲೋಕದಲ್ಲಿ ಮಹರ್ಷೀಣಾಂಚ ಭೃಗುರಹಂ ಗಿರಾಮಸ್ಮೇಕ ಮಕ್ಷರಂ ಯಜ್ಞಾನಾಂ ಜಪ ಯಜ್ಞೋಸ್ಮಿ ಸ್ಥಾವರಾಣಾಮಿ ಮಾಲಯ. ಮಹರ್ಷಿಗಳಲ್ಲಿ ನಾನು ಭೃಗು ಮಹರ್ಷಿ, ಕಂಪನಗಳಲ್ಲಿ ನಾನು ದಿವ್ಯ ಓಂಕಾರ, ಯಜ್ಞಗಳಲ್ಲಿ ನಾನು ಜಪಯಜ್ಞ, ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ ಅಲ್ವಾ. ಇವಾಗ ಮಹರ್ಷಿಗಳಲ್ಲಿ ನಾನು ಭೃಗು ಮಹರ್ಷಿ ಅಂತ ಹೇಳ್ತಾ ಇದಾರೆ. ಇವಾಗ ಸಂತಾನೋತ್ಪತ್ತಿ ಮಾಡ್ಲಿಕ್ಕೆ ಆ ಸಪ್ತರ್ಷಿಗಳೆಲ್ಲ ಬರ್ತಾರೆ. ಅದರಲ್ಲಿ ತುಂಬಾ ಶ್ರೇಷ್ಠರಾದವರು ಭೃಗು ಋಷಿ, ಅವರು ನಾನು ಅಂತ, ಅವರು ನನ್ನನ್ನ ಪ್ರತಿನಿಧಿಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ಕಂಪನಗಳಲ್ಲಿ ನಾನು ಓಂಕಾರ ಅಲ್ವಾ. ಇವಾಗ ನಿರಾಕಾರವಾದಿಗಳಿಗೆ ಓಂಕಾರ ಅಂದ್ರೆ ಅವ್ರಿಗೆ ಪರವಾಗಿಲ್ಲ, ಅವ್ರಿಗೆ ಭಗವಂತನ ನಾಮವನ್ನ ತಗೊಳ್ಳಿ ಅಂದ್ರೆ ಅವ್ರಿಗೆ ಹೇಳೋದಿಲ್ಲ. ಆದ್ರೆ ಓಂಕಾರ ಬೇರೆ ಯಾರು ಅಲ್ಲ, ಭಗವಂತ ಅವರೇ ಹೇಳ್ತಾ ಇದಾರೆ, ಅದು ನಾನೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಯಜ್ಞಗಳಲ್ಲಿ ನಾನು ಜಪಯಜ್ಞ ಅಲ್ವಾ, ಹರೇ ಕೃಷ್ಣ ಮಹಾಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಲ್ವಾ. ಇದನ್ನ ಮಾಡ್ಲಿಕ್ಕೆ ನಮ್ಗೆ ಯಾವುದೇ ಒಂದು ಹಣ ಖರ್ಚಾಗೋದಿಲ್ಲ ಅಲ್ವಾ. ಇವಾಗ ಬೇರೆ ಯಜ್ಞವನ್ನ ಮಾಡ್ಬೇಕಂದ್ರೆ ನಮ್ಗೆ ಎಷ್ಟು ಹಣ ಖರ್ಚಾಗತ್ತೆ ಅಲ್ವಾ. ಈ ಜಪಯಜ್ಞವನ್ನ ನಮ್ಗೆ ಕಲಿಯುಗಕ್ಕೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಭಗವಂತನೇ ಇಲ್ಲಿ ಹೇಳ್ತಾ ಇದಾರೆ, ನಾನು ಯಜ್ಞಗಳಲ್ಲೇ ನಾನು ಜಪಯಜ್ಞ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ಚಲಿಸಿದ ವಸ್ತುಗಳಲ್ಲಿ ನಾನು ಹಿಮಾಲಯ, ನಮಗೆ ಗೊತ್ತಾಗಿದೆ ಹಿಮಾಲಯ ಪರ್ವತ, ಇದಕ್ಕಿಂತ ಮುಂಚೆ ಹೇಳಾಯ್ತಲ್ವಾ, ನಾನು ಪರ್ವತಗಳಲ್ಲಿ ಮೇರು ಪರ್ವತ ಅಂತ. ಆದ್ರೆ ಇಲ್ಲಿ ಚಲಿಸಿದ ವಸ್ತುಗಳಲ್ಲಿ ಮೇರು ಪರ್ವತ ಒಂದೊಂದ್ಸತಿ ಚಲಿಸ್ಬಿಡುತ್ತಂತೆ, ಆದ್ರೆ ಇಲ್ಲಿ ಹಿಮಾಲಯ ಅನ್ನೋದು ಚಲಿಸೋದಿಲ್ಲ. ಅದಕ್ಕೆ ಚಲಿಸಿದ ವಸ್ತುಗಳಲ್ಲಿ ನಾನು ಹಿಮಾಲಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. 26ನೇ ಶ್ಲೋಕವನ್ನ ನಾಳೆ ಪ್ರಭುಜಿ ಮಾಡ್ತಾರೆ. ಭಗವತ್ ಗ್ರಂಥ ಮಹಾರಾಜ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರಿಂದ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ದೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳೋದಕ್ಕೆ. ಸೊ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ನೀವು ಕೇಳಬಹುದು. ಅಟೆಂಡೆನ್ಸ್ ಅನ್ನ ಹಾಕಿ, ವರದಾ ಮಾತಾಜಿ ಹಾಕಿ. ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಎಲ್ಲರೂ ಹಾಕಿದೀರಾ? ಮಾತಾಜಿ ಹಾಕಿಲ್ಲ ಅಟೆಂಡೆನ್ಸ್ ಲಿಂಕ್. ಇನ್ನೂ ಇಲ್ಲ ಮಾತಾಜಿ, ಲಿಂಕ್ ಇಲ್ಲ. ಓಕೆ, ಮಾತಾಜಿ ಹಾಕಿದ್ರು. ಮಾತಾಜಿ ಹಾಕಿದೀನಿ ನಾನು. ಇವಾಗ ಎಲ್ಲರೂ ಅಟೆಂಡೆನ್ಸ್ ಅನ್ನ ಹಾಕಿ ಹೇಳಿ ಪ್ರಭುಜಿ.
ಜಪಮಾಲೆ ಹೇಗೆ ಯೂಸ್ ಮಾಡ್ಬೇಕು ಅನ್ನೋ ವಿಡಿಯೋ ಪ್ರಭುಜಿ ಅದು ಕಳಿಸಿದ್ರು. ನಂಗೆ ಮರ್ತೋಯ್ತು ಆಕ್ಚುಲಿ. ನಾನು ಇವಾಗ ಕಳಿಸ್ತೀನಿ ಪ್ರಭುಜಿ, ಈಗ್ಲೇ ಕಳಿಸ್ತೀನಿ. ನಾನು ಗ್ರೂಪ್ಗೆ ಕಳಿಸ್ತೀನಿ ಹ್ಮ್. ಜಪಮಾಲೆ ಹೇಗೆ ಯೂಸ್ ಮಾಡ್ಬೇಕು ಅಂತ. ಮತ್ತೆ ನಮ್ಗೆ ಅದರಲ್ಲಿ ಇದು ಭಗವದ್ಗೀತೆ ಇದೆಯಲ್ಲ, ಕೊನೆಯದಲ್ಲಿ ಕೊಟ್ಟಿದ್ದಾರೆ ಪ್ರಭುಜಿ ಹೇಗೆ ಅದು ನಾವು ಜಪವನ್ನ ಮಾಡ್ಬೇಕು ಅಂತ, ಕರೆಕ್ಟ್ ಆಗಿರೋ ಪದ್ಧತಿ ಏನು ಅಂತ ಕೊಟ್ಟಿದ್ದಾರೆ. ನೀವು ಅದನ್ನು ಓದ್ಬೋದು, ಅದನ್ನು ನಿಮ್ಗೆ ನಿಮ್ಮ ಫ್ರೆಂಡ್ಗೆ ಹೇಳ್ಬೋದು ಅದನ್ನ ಓದ್ಕೊಳ್ಲಿಕ್ಕೆ. ಅದ್ರ ಜೊತೆ ನಾನು ವಿಡಿಯೋನು ಸಹ ನಾನು ಕಳಿಸ್ತೀನಿ. ಧನ್ಯವಾದ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಲೆವೆಲ್ 2 ಕ್ವಿಜ್ ಇದೆಯಾ ಮಾತಾಜಿ? ಮಾತಾಜಿ ಇದೆ. ಆಕ್ಚುಲಿ ನಾವು ಇದು 6 ಚಾಪ್ಟರ್ಸ್ ಆಗಿದ ತಕ್ಷಣ ಮಾಡ್ಬೇಕಾಗಿತ್ತು, ನಾವು ಮಾಡ್ಲಿಲ್ಲ ಆಕ್ಚುಲಿ. ಸೊ ನಿಮ್ಗೆ ಇದು ಮುಗಿಸ್ಬಿಡೋಣಂತೆ. ಅದಾದ್ಮೇಲೆ ಒಂದೊಂದು ವಾರ ಟೈಮ್ ಕೊಟ್ಕೊಂಡು ನಿಮ್ಗೆ ಏನು ಫಸ್ಟ್ 6 ಚಾಪ್ಟರ್, ಸೆಕೆಂಡ್ 6 ಚಾಪ್ಟರ್ಸ್, ಥರ್ಡ್ 6 ಚಾಪ್ಟರ್ಗೆ ಕ್ವಿಜ್ ಅನ್ನ ಕೊಡೋಣಂತೆ ಮಾತಾಜಿ. ಸರಿ ಮಾತಾಜಿ. ಹರೇ ಅಥವಾ ಇಲ್ಲ ಕೃಷ್ಣ. ನನ್ಗೆ ಈ ಒಂದು ಭಕ್ತಿ ಯೋಗದ ಏನಿದೆ ಆ ಒಂದು 6 ಅಧ್ಯಾಯಗಳದ್ದು ನೀವು ಇವಾಗ ಇದು ಮುಗ್ದಿದ ತಕ್ಷಣ ಬರೀತೀರಾ ಅಂದ್ರೂ ಪರವಾಗಿಲ್ಲ. ಬೇಕಾದ್ರೆ ಆಮೇಲೆ ಫಸ್ಟ್ 6 ಚಾಪ್ಟರ್ದು ಆಮೇಲೆ ಬೇಕಾದ್ರೆ ಇಡೋಣಂತೆ. ನೀವ್ ಹೆಂಗ್ ಹೇಳಿದ್ರೆ ಹಾಗೆ. ಇವಾಗ ಹೇಗೂ ಫ್ರೆಶ್ ಆಗಿ ಕೇಳಿರ್ತೀರಾ, ಬರ್ದ್ ಬಿಡ್ತೀವಿ ಇದಾಗಿದ ತಕ್ಷಣನೇ ಅಂತಂದ್ರೆ ತುಂಬಾ ಸಿಂಪಲ್ ಆಗಿರುತ್ತೆ ಮಾತಾಜಿ. ಸೇಮ್ ಲೆವೆಲ್ 1 ನಲ್ಲಿ ಇತ್ತಲ್ಲ ಅದೇ ತರಾನೇ ಇರುತ್ತೆ. ಸೊ ಅದನ್ನ ಬರೀತೀರಾ ಅಂತಂದ್ರೆ ನಿಮ್ಗೆ ಭಕ್ತಿ ಯೋಗ ಅಂದ್ರೆ 12ನೇ ಚಾಪ್ಟರ್ ಆಗಿದ ತಕ್ಷಣ ನಿಮ್ಗೆ ಕೊಡ್ತೀವಿ ಎಕ್ಸಾಮ್. ಸರಿ ಮಾತಾಜಿ, ಆಯ್ತು. ಹರೇ ಕೃಷ್ಣ. ನೀವೇನ್ ಮಾಡ್ತೀರಾ ಹೇಳಿ ನಮ್ಗೆ. ಸೊ ಅದನ್ನ ನಾವು ಕಂಡಕ್ಟ್ ಮಾಡಂತೆ ಎಕ್ಸಾಮ್ ಅನ್ನ. ಅದು ಹೀಗೆ ಕೊಟ್ರೆ ಒಳ್ಳೇದಾಗುತ್ತೆ ಮಾತಾಜಿ. ಸರಿ ಮಾತಾಜಿ, ಆಯ್ತು. ಹಾಗಾದ್ರೆ 12ನೇ ಚಾಪ್ಟರ್ ಆಗಿದ ತಕ್ಷಣ ನಿಮ್ಗೆ ನೆಕ್ಸ್ಟ್ ಡೇನೆ ಕೊಡೋಣ ಅಂದ್ರೆ ಕೊಡೋಣಂತೆ. ಇಲ್ಲ ನಿಮ್ಗೆ 1-2 ದಿವಸ ಓದ್ಕೊಳ್ಲಿಕ್ಕೆ ಬೇಕು ಅಂತಂದ್ರೆ ವೀಕೆಂಡ್ ಅಲ್ಲಿ ನಿಮ್ಗೆ ಕೊಡ್ತೀವಿ. 13ನೇ ಚಾಪ್ಟರ್ ಮಾಡಿದ್ರು ನಿಮ್ಗೆ ಕೊಡ್ತೀವಿ ಒಂದಿನ ಸರಿ. ಯಾವತ್ತಾದ್ರೂ. ಓಕೆ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ ಅಥವಾ ಏನಾದ್ರು ರಿಯಲೈಸೇಷನ್ ಆಗಿದ್ರೆ ಹೇಳ್ಬೋದು, ಅಥವಾ ಏನಾದ್ರು ಅನಿಸಿಕೆ ಅಭಿಪ್ರಾಯ ಇದ್ರೂ ತಿಳಿಸ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೌಮ್ಯ ಮಾತಾಜಿ ಹೇಳಿ ಮಾತಾಜಿ. ಅದೇ ಅರ್ಜುನ ಅವರಿಗೆ ಕೃಷ್ಣನ್ ಬಗ್ಗೆ ಎಷ್ಟು ತಿಳ್ಕೊಬೇಕು ಅಂತ ಅನಿಸ್ತಿರುತ್ತಲ್ವಾ? ಅದೇ ಮಾತಾಜಿ ರೀತಿ ನಮಗೂ ಅನಿಸ್ತಾ ಇದೆ ಅಂತ ನನ್ನ ಒಪಿನಿಯನ್. ನಿಮ್ಗೆ ಅನ್ನಿಸ್ತಾ ಇದೆ ಮಾತಾಜಿ? ಹರಿ ಬೋಲ್ ಮಾತಾಜಿ. ನಿಮ್ಗೆ ಅನ್ನಿಸ್ತಿದೆ ಅಂದ್ರೆ ನಿಮ್ಗೆ ಭಗವಂತನ ಮೇಲೆ ಅಸೂಯೆ ಇಲ್ಲ ಅಂತ. ನಿಮ್ಗೆ ಕೇಳಕ್ ಆಗ್ತಿಲ್ಲಪ್ಪ ಇದನ್ನ ಹೇಳಿದ್ದೇ ಹೇಳ್ತಿದ್ದಾರೆ ಅಂತಂದ್ರೆ ನಿಮ್ಗೆ ಭಗವಂತನ ಮೇಲೆ ಅಸೂಯೆ ಇದೆ ಅಂತ. ಸೊ ನಿಮ್ಗೆ ಕೇಳ್ಬೇಕು, ಇನ್ನ ಮತ್ತಷ್ಟು ಕೇಳ್ಬೇಕು ಅಂತ ಅನ್ನಿಸ್ತಿದೆ ಅಂದ್ರೆ ಹರಿ ಬೋಲ್ ಮಾತಾಜಿ. ಮಾತಾಜಿ ಅದು ಕೇಳಿದ್ದೆ ಕೇಳ್ತಾ ಇದ್ರು ಮತ್ತೆ ಮತ್ತೆ ಕೇಳ್ಬೇಕು ಅಂತಾನೆ ಅನಿಸ್ತಾನೆ ಇರುತ್ತೆ ಮಾತಾಜಿ. ಮಾತಾಜಿ ಅದೇನೆ ಈ ಆಧ್ಯಾತ್ಮಿಕ ಜ್ಞಾನ ಭಗವಂತನ ಬಗ್ಗೆ ಅಂದ್ರೆ ಅದೇ ಮಾತಾಜಿ ಹೇಳೋದು. ಅದೇ ವೈಶಿಷ್ಟ್ಯತೆ ಅಂದ್ರೆ ಅದರದ್ದೇ ಅದೇನೆ. ಯಾವಾಗ್ಲೂ ಹಚ್ಚ ಹಸಿರಾಗಿರುತ್ತೆ. ನೀವ್ ಎಷ್ಟ್ ಸತಿನಾದ್ರೂ ಓದಿ, ಹೇಳಿದ್ದೇ ಹೇಳಿ ಮತ್ತೆ ಮತ್ತೆ ಹೇಳ್ಬೇಕನ್ಸುತ್ತೆ. ನಮ್ಗಿನ್ನ ಡೀಪ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಆಗ. ಹೌದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿಮ್ಗೆಲ್ಲ ಇಷ್ಟು ಬೇಗ ಹರೇ ಕೃಷ್ಣ ಮಾತಾಜಿ. ಖುಷಿ ಆಗ್ತಾ ಇದೆ. ಹೇಳಿ ಸಹನ ಮಾತಾಜಿ. ಮಾತಾಜಿ ಇದು ಸಿಲ್ಲಿ ಅನ್ಸ್ಬೋದು, ಬಟ್ ನಂಗೆ ಈ ತರ ಅನ್ಸುತ್ತೆ. ನನ್ಗೆ ಯಾವ್ದೇ ಹಾಡು ಅಂದ್ರೆ ಯಾವ್ದೇ ಹಾಡು ಇರ್ಬೋದು, ರೊಮ್ಯಾಂಟಿಕ್ ಸಾಂಗ್ ಇರ್ಬೋದು, ಅಂದ್ರೆ ಹುಡುಗನ್ಗೆ ಆಡೋ ತರ ಇರ್ಬೋದು, ನಮ್ ಗಂಡನ್ಗೆ ಆಡೋ ತರ ಇರ್ಬೋದು, ಯಾವ್ದೇ ತರ ಇದ್ರೇನು ಅದು ನಂಗೆ ದೇವ್ರಿಗೆ ಕನೆಕ್ಟ್ ಆಗತ್ತೆ. ಅದು ಯಾಕಂತ ಗೊತ್ತಿಲ್ಲ. ಹರಿ ಬೋಲ್ ಅವ್ರಿಗೆ ಮಾತಾಜಿ. ಹಾಡ್ತಾ ಇದೀನಿ ಅಂತ. ಹಿಂದಿನ ಜನ್ಮದ ಸುಕೃತಿ ಮಾತಾಜಿ, ನಿಮ್ಗೆ ಅದು ಸುಕೃತಿ ಇದೆ. ಹರಿ ಬೋಲ್ ಮಾತಾಜಿ. ನೀವು ಪುಣ್ಯ ಮಾಡಿದೀರಾ. ಮಾತಾಜಿ ಮುಂಚೆ ಏನಾದ್ರೂ ಒಂದ್ ಬೇರೆ ಹಾಡ್ ಕೇಳ್ತಾ ಇದ್ರು ಮಾತಾಜಿ. ಬೇರೆ ಹಾಡ್ ಕೇಳ್ತಾ ಇದ್ವಿ ಮಾತಾಜಿ. ಈಗ ಬೇರೆ ಯಾವ ಹಾಡು ಕೇಳ್ಬೇಕು ಅನ್ಸಲ್ಲ, ಬೇರೆ ಯಾರ ಜೊತೆ ಏನು ಬೇರೆ ವಿಷಯ ಡಿಸ್ಕಸ್ ಮಾಡ್ಬೇಕು ಅಂತಾನೆ ಅನ್ಸಲ್ಲ ಮಾತಾಜಿ. ಅದೇನೆ ಇವಾಗ ಈ ಭಕ್ತಿಗ್ ಬರಕ್ ಮುಂಚೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬಿಟ್ವಾ ಅಂತ ಈಗ ಅನಿಸ್ತಿದೆ ಮಾತಾಜಿ. ಮಾತಾಜಿ ಇನ್ನೊಂದು ನಾವು ಯಾವುದೇ ಎಲ್ಲೇ ಇರ್ಲಿ ಯಾವ್ದೋ ಒಂದು ಫ್ಲೂಟ್ ಸೌಂಡ್ ಕೇಳಿಸ್ತಾ ಇರುತ್ತೆ ಮಾತಾಜಿ ನನಗೆ. ಫ್ಲೂಟ್ ಯಾರೋ ಊದ್ತಾ ಇದಾರೆ ನಾನು ಎಲ್ಲಾದ್ರೂ ಇರ್ಲಿ, ಯಾವ ಸ್ಥಿತಿಲಾದ್ರೂ ಇರ್ಲಿ, ಎಲ್ಲಾದ್ರೂ ನಿಂತ್ಕೊಂಡಿರ್ಲಿ, ಫ್ಲೂಟ್ ಸೌಂಡ್ ಕೇಳಿಸ್ತಾ ಇರುತ್ತೆ ಮಾತಾಜಿ ನನಗೆ. ಹೌದಾ ಪ್ರಭುಜಿ? ಹೌದು ಮಾತಾಜಿ. ಫುಲ್ ಎಲ್ಲ ಎಕ್ಸ್ಟ್ರಾರ್ಡಿನರಿ ಇದೆ ಪ್ರಭುಜಿ. ನನಗೇನು ಕಮೆಂಟ್